ನೋ ಫೀಸ್, ನೋ ಎಂತ ಸಹ ಇಲ್ಲ. ಟ್ರಸ್ಟ್ ಟ್ರಸ್ಟಿಗೆ ಬರ್ತದೆ. ಎಂತ ಹೇಳಲಿಕ್ಕೆ ಇಷ್ಟಪಡ್ತೀವಿ? ಒಳ್ಳೆ ಪ್ರಜೆಯಾಗಿ ದೇಶದ ಯಾವುದೇ ಅವರು ಒಂದು ಮಾತಿಗೆ ನಮಸ್ತೆ. ಹೌದು ಮಕ್ಕಳೇ, ನನಗೆ ಭಾಳಷ್ಟು ಖುಷಿ ಆಯ್ತು ಇವತ್ತು. ಯಾಕಂದರೆ ಇದೊಂದು ಹೊಸ ಅನುಭವ ನನಗೆ. ನಿಮ್ಮಲ್ಲಿರುವಂತಹ ಶ್ರದ್ಧೆ, ಭಕ್ತಿ ಇದು ವಿಶೇಷ. ಇತ್ತೀಚಿನ ದಿನಗಳಲ್ಲಿ ಮಕ್ಕಳಲ್ಲಿ ಶ್ರದ್ಧೆ ಭಕ್ತಿ ಕಾಣೋದು ಕಡಿಮೆ, ಆದರೆ ನಿಮ್ಮಲ್ಲಿ ಶ್ರದ್ಧೆ ಭಕ್ತಿ ವಿಶೇಷವಾಗಿ ಕಾಣ್ತದೆ. ನಾನು ಹೇಳೋದು ಇಷ್ಟೇ, ನೀವು ಎಲ್ಲಿಂದಲೇ ಬಂದಿರ್ಬೋದು, ಎಲ್ಲಿಯೇ ಇರ್ಬೋದು, ಆದರೆ ದೊಡ್ಡ ದೊಡ್ಡ ಕನಸುಗಳನ್ನು ಕಾಣಬೇಕು. ಯಾವಾಗ ನೀವು ದೊಡ್ಡ ದೊಡ್ಡ ಕನಸುಗಳನ್ನು ಕಾಣ್ತೀರಾ, ಅದರ ಹತ್ತಿರ ಹೋಗಲಿಕ್ಕೆ ಸಾಧ್ಯ ಆಗ್ತದೆ. ಆದ್ದರಿಂದ ನೀವೀಗ ಸಣ್ಣವರಿರುವಾಗಲೇ ನೀವು ಜೀವನದಲ್ಲಿ ಏನು ಆಗಬೇಕು, ಏನು ಮಾಡಬೇಕು ಎನ್ನುವ ಕನಸುಗಳನ್ನು ಇವಾಗಲೇ ಕಾಣಲಿಕ್ಕೆ ಶುರು ಮಾಡಿ. ನಿಮಗೆ ಈಗ ಅದನ್ನು ಅರ್ಥ ಆಗಲಿಕ್ಕಿಲ್ಲ, ಆದರೆ ಒಂದು ಸಮಯ ಬರುವಾಗ ನಿಮಗೆ ಅರ್ಥ ಆಗ್ತದೆ ನಾನು ಏನು ಹೇಳ್ತಿದ್ದೇನೆ ಅಂತ. ಅದರಿಂದ ನಿಮಗೆಲ್ಲರಿಗೂ ದೇವರು ಒಳ್ಳೇದು ಮಾಡಲಿ, ನಿಮ್ಮ ಭವಿಷ್ಯ ಉಜ್ವಲವಾಗಲಿ, ನಿಮಗೆಲ್ಲರಿಗೂ ದೇವರ ಆಶೀರ್ವಾದ ಮಾಡಲಿ ಅಂತ ನಾನು ಆಶಿಸ್ತೇನೆ. ಅವರು ಬಂದಿದ್ದಾರೆ, ಎಲ್ಲರಿಗೂ ತುಂಬ ಸಂತೋಷ. ಡಾಕ್ಟರ್ ಮೆಲ್ವಿನ್ ಡಿಸೋಜ ಅವರು ತುಂಬ ಸಂತೋಷವಾಯಿತು. ನಮ್ಮ ಸಂಸ್ಥೆ ಪರವಾಗಿ ಅವರಿಗೆ ಧನ್ಯವಾದಗಳು. ಮತ್ತು ಅವರು ಇವತ್ತಿನ ಲಯನ್ಸ್ ಕ್ಲಬ್ಬಿನವರು, ಚೋಟಮಂಗೂರು ಅವರು ಇವತ್ತಿನ ರಾತ್ರಿ ಅನ್ನದಾನ ಮಾಡಿದ್ದಾರೆ. ಅನ್ನದಾನ ಮಾಡಿದ್ದಕ್ಕೆ ಅವರಿಗೂ, ಅವರ ಕುಟುಂಬದವರು, ಅವರ ಸಂಸ್ಥೆಗೂ, ಅವರಿಗೂ ಎಲ್ಲರಿಗೂ ದೇವರು ಒಳ್ಳೆಯ ಆರೋಗ್ಯ ಐಶ್ವರ್ಯ ಅಂತಸ್ತು ಕೊಟ್ಟು ಕಾಪಾಡಲಿ ಅಂತ ದೇವರು ಪ್ರಾರ್ಥನೆ ಮಾಡಿ ಅವರಿಗೆ ಅನ್ನದಾನ ಮಾಡಿಕ್ಕೆ ಧನ್ಯವಾದಗಳು ಹೇಳಿ ಮಕ್ಕಳೇ.
ಆತ್ಮೀಯ ಲಯನ್ಸ್ ಬಂಧುಗಳೇ, ಲಯನ್ಸ್ ಇಂಟರ್ನ್ಯಾಷನಲ್ ಇದರ ಲಯನ್ಸ್ ಜಿಲ್ಲೆ 317 ಡಿ ಪ್ರಾಂತ್ಯ 5 ವಲಯ 2ರ ಲಯನ್ಸ್ ಕ್ಲಬ್ ಛೋಟಾ ಮಂಗಳೂರು ಇದರ ಜಿಲ್ಲಾ ರಾಜ್ಯಪಾಲರ ಅಧಿಕೃತ ಭೇಟಿ ಕಾರ್ಯಕ್ರಮ ಈಗಾಗಲೇ ಕುತ್ತಾರು ಬಾಲ ಸಂರಕ್ಷಣಾ ಕೇಂದ್ರಕ್ಕೆ ಭೇಟಿ ನೀಡಿ ಅಲ್ಲಿಂದ ಇಲ್ಲಿ ನಿರ್ದೇಶಕ ಮಂಡಳಿಯ ಸಭೆ ನಡೆಸಿ ಇದೀಗ ಸಭಾ ಕಾರ್ಯಕ್ರಮದತ್ತ ನಾವು ಮುಂದುವರಿಯುತ್ತಾ ಇದ್ದೇವೆ. ನಮ್ಮ ಛೋಟಾ ಮಂಗಳೂರು ಲಯನ್ಸ್ ಕ್ಲಬ್ಬಿನ ಅಧ್ಯಕ್ಷರು ಲಯನ್ ಶಶಿಕಾಂತಿ ಉಳ್ಳಾಲ್, ಕಾರ್ಯದರ್ಶಿ ಲಯನ್ ಸತೀಶ್ ಭಂಡಾರಿ MGF, ಕೋಶಾಧಿಕಾರಿ ಲಯನ್ ಭಾನುಮತಿ MC ಇವರನ್ನು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಛೋಟಾ ಮಂಗಳೂರು ಲಯನ್ಸ್ ಕ್ಲಬ್ ಅಧ್ಯಕ್ಷರು ಲಯನ್ ಶಶಿಕಾಂತಿ ಉಳ್ಳಾಲ್, ಕಾರ್ಯದರ್ಶಿ ಲಯನ್ ಸತೀಶ್ ಭಂಡಾರಿ, ಕೋಶಾಧಿಕಾರಿ ಭಾನುಮತಿ MC, ಹಾಗೆ ಲಯನ್ಸ್ ವಲಯ ಅಧ್ಯಕ್ಷರು ಲಯನ್ ಡೊನಾಲ್ಡ್ ಡಿಕುನ್ನ ಅವರನ್ನು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಪ್ರಾಂತೀಯ ಅಧ್ಯಕ್ಷರು ಲಯನ್ ರಮಾನಂದ ಎನ್ ಅವರನ್ನು ಕೂಡ ಅತ್ಯಂತ ಗೌರವದಿಂದ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಹಾಗೆ ಸಂಪುಟ ಕಾರ್ಯದರ್ಶಿ ಲಯನ್ ವಾಸ್ವಲ್ ಡಿಸೋಜ ಅವರನ್ನು ಕೂಡ ಅತ್ಯಂತ ಗೌರವದಿಂದ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ನಮ್ಮ 2ನೇ ಉಪರಾಜ್ಯಪಾಲರು ಲಯನ್ ಕುರ್ತಿ ಅರವಿಂದ ಶೆಣೈ ಅವರನ್ನು ಕೂಡ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ತುಂಬಿದಂತಹ ವೇದಿಕೆ ಇದೀಗ ರಾಜ್ಯಪಾಲರನ್ನು ವೇದಿಕೆಗೆ ಆಹ್ವಾನಿಸುವಂತಹ ಸಮಯ. ಮೊಹಮ್ಮದ್ ಆಸಿಫ್ ಇವರು ಲಯನ್ ಮೊಹಮ್ಮದ್ ಆಸಿಫ್ ಇವರು ನಮ್ಮ ರಾಜ್ಯಪಾಲರನ್ನು ವೇದಿಕೆಗೆ ಅತ್ಯಂತ ಗೌರವದಿಂದ ಕರೆದುಕೊಂಡು ಬರಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ವೇದಿಕೆಯತ್ತ ನಮ್ಮ ಜಿಲ್ಲಾ ರಾಜ್ಯಪಾಲರು ಆಸಿಫ್ ರವರ ಸಹಕಾರದೊಂದಿಗೆ ಸಭೆಯಲ್ಲಿ ಇದೀಗ ನಮ್ಮ ನಿಕಟ ಪೂರ್ವ ಅಧ್ಯಕ್ಷರು ಲಯನ್ ಹರಿಣಾಕ್ಷಿ ಇವರು ನಮ್ಮ ಗವರ್ನರ್ ನಮ್ಮ ಅಧ್ಯಕ್ಷರಿಗೆ ಅಧ್ಯಕ್ಷೀಯ ಮಾಲೆಯನ್ನು ಕೊಡಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಲಯನ್ ಶಶಿಕಾಂತಿ ಉಳ್ಳಾಲ್ ಇವರಿಗೆ ಕಾರ್ಯಕ್ರಮದ ಅಧ್ಯಕ್ಷತೆಯ ಸಂಕೇತವಾಗಿ ಅವರಿಗೆ ಕಾಲರೇಡಿಯನ್ನು ಕೊಡಿಸಲಾಗಿದೆ. ಇದೀಗ ಕಾರ್ಯಕ್ರಮದ ಆರಂಭವನ್ನು ಉದ್ಘೋಷಣೆ ಮಾಡಬೇಕಾಗಿ ನಮ್ಮ ಅಧ್ಯಕ್ಷರಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಉದ್ಘೋಷಣೆಯೊಂದಿಗೆ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇವೆ. ಸಂಪ್ರದಾಯದಂತೆ ಆರಂಭಗೊಳ್ತಾ ಇದೆ. ಇದೀಗ ಸಾಂಪ್ರದಾಯ ಮಹಾಕಾಯ ಕೋಟಿ ಸೂರ್ಯ ಸಮಪ್ರದ ನಿರಂತಂ ಕುರುಮೇ ದೇವ ಸರ್ವಕಾರ್ಯೇಷು ಸರ್ವದಾ. This is my prayer to the Lord. Strong, sight of the root of into my hand. Give me the strength like living joys and sorrows. Give me the strength never to deceive the pain of the Lord before it's over. Give me the strength to raise my head higher than every faithfulness. Give me the strength, give me the strength to surrender, my strength to give me glory. This is my prayer to the Lord. We salute our national flag and pledge our allegiance to the same. Its honor and its glory depend upon the zeal and assiduity with which each one of us will shoulder his responsibility of a good citizen. Its history written in letters of gold inspires us to put in good work for the fair name of our country. We declare our unflinching loyalty to our national flag and maintain that its course shall be our course and that each individual amongst us shall make genuine efforts to add to its luster and glory and make it fly and proudly aloft in the comity of the nation. Thank you. ಓಂ ಶಾಂತಿ ಶಾಂತಿ ಶಾಂತಿ. ಕಾರ್ಯಕ್ರಮದ ಮುಂದುವರೆದ ಭಾಗವಾಗಿ ಇದೀಗ ಲಯನ್ಸ್ ನೀತಿ ಸಂಹಿತೆ ಲಯನ್ ಹರಿಣಾಕ್ಷಿ ಕೊಲ್ಯ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ನನ್ನ ಎಲ್ಲ ಆತ್ಮೀಯ ಲಯನ್ಸ್ ಬಂಧುಗಳಿಗೆ ಶುಭ ವಂದನೆಗಳು.
ನನ್ನ ವ್ಯಕ್ತಿಯ ಘನತೆಯಲ್ಲಿ ವಿಶ್ವಾಸವನ್ನಿರಿಸಿ ಉತ್ತಮ ಸೇವೆ ಸಲ್ಲಿಸಲು ಶಕ್ತಿ ಮೀರಿ ಶ್ರಮಿಸುವುದು. ನನ್ನ ವೃತ್ತಿ ಗೌರವಕ್ಕೆ ಕಳಂಕ ತಟ್ಟದಂತೆ ನಾನು ಕೈಗೊಂಡಿರುವ ವೃತ್ತಿಯ ಯಶಸ್ಸಿಗೆ ಯತ್ನಿಸುವುದು ಮತ್ತು ಯೋಗ್ಯ ಪ್ರತಿಫಲವನ್ನು ಮಾತ್ರ ಆಶಿಸುವುದು. ನನ್ನ ವೃತ್ತಿಯ ಯಶಸ್ಸಿಗೆ ಪರರ ವೃತ್ತಿಯನ್ನು ಬಲಿಕೊಡದಿರುವುದು ಮತ್ತು ಆತ್ಮವಂಚನೆ ಮಾಡಿಕೊಳ್ಳದಿರುವುದು. ನನ್ನ ಮತ್ತು ಪರರ ಹಕ್ಕು ಮತ್ತು ಸ್ಥಾನಗಳ ಬಗ್ಗೆ ಶಂಕೆ ಉಂಟಾದಾಗ ಪರರ ಹಕ್ಕು ಮತ್ತು ಸ್ಥಾನಕ್ಕೆ ಹೆಚ್ಚಿನ ಗೌರವವನ್ನು ಕೊಡುವುದು. ಪರರೊಡನೆ ಮೈತ್ರಿ ನನ್ನ ಉದ್ದೇಶವಾಗಿರಬೇಕು, ಆದರೆ ಮೈತ್ರಿ ಸ್ವಾರ್ಥ ಸಾಧನವಾಗಕೂಡದು. ಉತ್ತಮ ಪ್ರಜೆಯಾಗಿ ದೇಶದ ಋಣವನ್ನು ಗಮನದಲ್ಲಿರಿಸಿಕೊಂಡು ಮನಪೂರ್ವಕವಾಗಿ ದೇಶಕ್ಕೆ ವಿಧೇಯತೆಯನ್ನು ತೋರಿಸುವುದು ಹಾಗೂ ದೇಶಕ್ಕೆ ನನ್ನ ಸಮಯ, ಶ್ರಮ ಮತ್ತು ಸಾಧನೆಯನ್ನು ಮೀಸಲಿಡುವುದು. ಸಂಕಟದಲ್ಲಿರುವವರಿಗೆ ಸಹಾನುಭೂತಿ, ದೀನದಲಿತರಿಗೆ ಸಹಾಯ ಮತ್ತು ಅವಶ್ಯಕತೆಯುಳ್ಳವರಿಗಾಗಿ ನನ್ನ ಸಂಪತ್ತಿನ ಒಂದು ಭಾಗವನ್ನು ನೀಡುವುದು. ವಿಮರ್ಶೆಯಲ್ಲಿ ಎಚ್ಚರಿಕೆಯಿಂದಿರುವುದು ಮತ್ತು ಪ್ರಶಂಸೆಯಲ್ಲಿ ಉದಾರನಾಗಿರುವುದು ನನ್ನ ಕಾರ್ಯ ರಚನಾತ್ಮಕವಾಗಿರಬೇಕೇ ಹೊರತು ವಿನಾಶಕಾರಿಯಲ್ಲ ಎಂಬುದನ್ನು ಸದಾ ಗಮನದಲ್ಲಿಟ್ಟುಕೊಳ್ಳುವುದು. ಧನ್ಯವಾದಗಳು. ಆತ್ಮೀಯರೇ, ಎಲ್ಲರಿಗೂ ಶುಭ ಸಂಜೆಯ ಶುಭ ನಮನಗಳು. ಇಂದಿನ ಮುಖ್ಯ ಅತಿಥಿಗಳಾದ ನಮ್ಮ ನೆಚ್ಚಿನ ನಾಯಕ ಡಾಕ್ಟರ್ ಮೆಲ್ವಿನ್ ಡಿಸೋಜರವರೇ, ವೇದಿಕೆಯಲ್ಲಿರುವ ಎಲ್ಲ ಗಣ್ಯರೇ ಹಾಗೂ ನಮ್ಮ ಎಲ್ಲ ಆತ್ಮೀಯರೇ, ತಮ್ಮೆಲ್ಲ ಕೆಲಸಗಳನ್ನು ಬದಿಗಿಟ್ಟು ನಮ್ಮ ಕರೆಗೆ ಪ್ರೀತಿ ಇಟ್ಟು ಬಂದಿದ್ದೀರಿ. ತಮಗೆಲ್ಲರಿಗೂ ಆದರದ ಸ್ವಾಗತ. ನಮ್ಮ ಕ್ಲಬ್ಬಿನ ಅಧಿಕೃತ ಭೇಟಿಗೆ ಬಂದು ಸೇವಾ ಕಾರ್ಯಕ್ರಮಗಳೊಂದಿಗೆ ನಿರ್ದೇಶಕರ ಸಭೆಯನ್ನು ಅಚ್ಚುಕಟ್ಟಾಗಿ ನಡೆಸಿಕೊಟ್ಟು ಕೊಟ್ಟ ಡಾಕ್ಟರ್ ಮೆಲ್ವಿನ್ ಡಿಸೋಜಾ ಹಾಗೂ ಜಿಲ್ಲೆಯ ಪ್ರಥಮ ಮಹಿಳೆ ಬರಬೇಕಿತ್ತು, ಬರಲಿಲ್ಲ ಇವತ್ತು. ನಮ್ಮ ಕ್ಲಬ್ಬಿನ ಪರವಾಗಿ ಹಾಗೂ ವೈಯಕ್ತಿಕವಾಗಿಯೂ ತುಂಬು ಹೃದಯದಿಂದ ಸ್ವಾಗತಿಸುತ್ತೇನೆ. ನಮ್ಮ ನಿಕಟಪೂರ್ವ ರಾಜ್ಯಪಾಲರಾದ ಶ್ರೀಯುತ ಸಂಜೀತ್ ಶೆಟ್ಟಿ ಇವರು ಕೂಡ ಇಂದು ಕಾರಣಾಂತರಗಳಿಂದ ಬರಲಿಲ್ಲ. ಪ್ರಥಮ ಉಪರಾಜ್ಯಪಾಲರಾದ ಶ್ರೀಮತಿ BM ಭಾರತಿ ಇವರು ಕೂಡ ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ಅವರಿಗೆ ಕೂಡ ಬರಲಿಕ್ಕಾಗಲಿಲ್ಲ. ರಾಜ್ಯಪಾಲರಾದ ಉಡುಪಿ ಅರವಿಂದ ಶೆಣೈ ಇವರನ್ನು ಮನಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಸಂಪುಟ ಕಾರ್ಯದರ್ಶಿಯಾದ ಶ್ರೀಮಾನ್ ಓಸ್ವಾಲ್ಡ್ ಡಿಸೋಜಾ ಇವರನ್ನು ಕೂಡ ಹೃದಯಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಪ್ರಾಂತ್ಯಾಧ್ಯಕ್ಷರಾದ ರಮಾನಂದ ನೂಜಿಪಾಡಿ ಇವರಿಗೂ ತುಂಬು ಹೃದಯದ ಸ್ವಾಗತ. ವೇದಿಕೆಯಲ್ಲಿರುವ ಎಲ್ಲ ಗಣ್ಯರು ಹಾಗೂ ಸಭಾಂಗಣದಲ್ಲಿರುವ ಎಲ್ಲ ಬಂಧು ಮಿತ್ರರನ್ನು ಆತ್ಮೀಯವಾಗಿ ಸ್ವಾಗತಿಸುತ್ತೇನೆ. ವೇದಿಕೆಯಲ್ಲಿರುವ ವಲಯ ಅಧ್ಯಕ್ಷರು ಡೊನಾಲ್ಡ್ ಡಿಕುನ ಅವರಿಗೂ ಕೂಡ ಸ್ವಾಗತವನ್ನು ಬಯಸ್ತಾ ಇದೀಗ ವಲಯಾಧ್ಯಕ್ಷರಾದ ರೊನಾಲ್ಡ್ ಡಿ ಕುನ್ನಾರ್ ಅವರಿಗೂ ತುಂಬು ಹೃದಯದ ಸ್ವಾಗತ. ನನಗೆ ತಪ್ಪಿ ಹೋಯಿತು, ಕ್ಷಮೆ ಇರಲಿ. ನಮ್ಮ ಜಿಲ್ಲಾ ರಾಜ್ಯಪಾಲರಿಗೆ ಹೂಗುಚ್ಛ ನೀಡುವುದರೊಂದಿಗೆ ಅವರನ್ನು ನಮ್ಮ ಕಾರ್ಯಕ್ರಮಕ್ಕೆ ಅತ್ಯಂತ ಆತ್ಮೀಯವಾಗಿ ಅತ್ಯಂತ ಅಭಿಮಾನದಿಂದ ಸ್ವಾಗತಿಸ್ತಾ ಇದ್ದೇವೆ. ಹಾಗೆಯೇ ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯ ಲಯನ್ಸ್ ಬಂಧುಗಳಿಗೆ ಆತ್ಮೀಯವಾದಂತಹ ಸ್ವಾಗತದ ಗೌರವ. ಎಲ್ಲರನ್ನು ಸ್ವಾಗತಿಸಿದಂತಹ ನಮ್ಮ ಅಧ್ಯಕ್ಷರು ಶಶಿಕಾಂತಿ ಗುಳ್ಳಾಲ್ ಅವರನ್ನು ಕೂಡ ಸ್ವಾಗತಿಸುತ್ತಾ ಮತ್ತೊಮ್ಮೆ ಎಲ್ಲರನ್ನು ಪರೋಕ್ಷವಾಗಿ ಸ್ವಾಗತಿಸುತ್ತಾ ಅತ್ಯಂತ ಬಿಗುವಿನಿಂದ ಕೂಡಿದಂತಹ ವಾತಾವರಣದ ಮಧ್ಯದಲ್ಲಿ ವಾತಾವರಣಕ್ಕೆ ಹುಮ್ಮಸ್ಸು ಬರಬೇಕಿದ್ರೆ ನಮ್ಮ ಕಾರ್ಯಕ್ರಮಗಳ ಕ್ಷಮತೆ ಎಲ್ಲರಲ್ಲೂ ಹುಮ್ಮಸ್ಸನ್ನು ಹೆಚ್ಚಿಸಬಹುದು ಎನ್ನುವಂತಹ ಭರವಸೆಯೊಂದಿಗೆ ನಮ್ಮ ಕಾರ್ಯದರ್ಶಿ ಅತ್ಯಂತ ಹಿರಿಯ ಲಯನ್ಸ್ ಸದಸ್ಯ ಲಯನ್ಸ್ ಸತೀಶ್ ಭಂಡಾರಿ. Presiding officer, Lion Shashikant Gullal, today's chief guest, our beloved district governor, dignitaries and one of the dais. It is my proud privilege to give a brief report of our club. Our club is progressing well with the various activities under the able guidance and direction of our President Lion Shashikant Gullal. Our club installed on July 10th, 2023 at Kudala Bhavana, Kolja, by Lion Sarnath HM, Chief Coordinator Governance Program for the dynastic year 2023-24. Uploaded my
LCI on time, conducted regular meeting and BOD meeting, attended more number of district cabinet installation and also attended PSC seminar at Surattal Lions Club. Under able leadership of our region chairperson Lion Ramanandan Ujipadi on time, celebrated calendar of events in meaningful way, attended cabinet meeting by cabinet members, international, multiple and district dues paid on time, celebrated Independence Day at Government Higher Primary School Ullal, Bala Sarakshana Kendra Kuttar and Agama Chetana School Udala and Vanamahosava at Kuttar Ashrama, distributed vegetables for Bala Sarakshana Kendra Kuttar. We honored 2 servicemen on the occasion of Kargil Vijay Divas. Teachers Day celebrated by honoring retired teachers at Kuttar. GAT seminar conducted with the help of chief coordinators. Saturday night celebrated with chartered members. On the occasion of Gandhi Jayanti and Children's Day program, distributed food, vegetable and fruits to the immunities of the Ashrama and Adama Chetana School, Ullala, conducting every month Tuesday health camp with the diabetes camp, eye camp and dental camp with the NFI Hospital doctors at our health center Pilar. Conducted beach poster program at Bharat School and Bhagavira School, Ullal. Attended all district program in large number of participated in district badminton tournament with district cultural competition, LPL sports and Dipamrata, and got several prizes to our member and also donated for the district program rupees 22,000 donated to district Deepavali program by our member. All our service projects and other programs was highlighted through local TV channel like Kosakural. My sincere thanks to Lakshman Sena who supported us for all our service activities and all 5 members of our club for their kind support. Thanking you, Jai Lainism. ಇದೀಗ ಹೊಸ ಸದಸ್ಯರ ಸೇರ್ಪಡೆಯ ಪರಿಚಯ ಇದನ್ನು ನಡೆಸಿಕೊಡ್ಲಿಕ್ಕಿದ್ದಾರೆ ಮಲ್ಲಿಕಾ ಎಸ್ ಭಂಡಾರಿ. ಇದೀಗ ನಮ್ಮ ಲಯನ್ಸ್ ಗೋಲ್ಡ್ಗೆ ಬರಲಿರುವ ನಮ್ಮ ಇಬ್ಬರು ಪ್ರತಿಭಾನ್ವಿತ ಇದೀಗ ಪರಿಚಯ ಮಾಡಲು ತುಂಬಾ ಸಂತೋಷವಿರುತ್ತದೆ. ಮೊದಲಿಗೆ ನಿಶಾಂತ್ ಶೆಟ್ಟಿ was born in a respectable Bant family. His father K. Nagesh Shetty from Kuttaturu Nayarkodi and mother Premayan Shetty from Jeppu Guddeguttu House. He graduated from St. Aloysius College with BA in journalism and MBA from Mangalore University. At present, he is working as a head operation at a CHD Group, a public health organization. He happily married Anisha Nishan, member of Lions Club Kaveri, working as assistant professor of communication at Nitya Institute of Communication. His elder brother Pawan Kumar Shetty working as a software team head at Bank of America, Dallas, Texas, USA. With all, I heartily welcome Nishant Shetty to the fold of Lionism through Lions Club Chota Mangalore. Congratulations, Nishant, and I wish you all the best in your future endeavors. Thank you. Now, one more our friend Prakash Bandari. Prakash Bandari hails from respectable Band family. Father Kittappa Bandari, agriculturist, and mother Gauri Bandari, housewife. He had his education at Mangalore and started his own business, driving school and event management. He happily married Sharmita and blessed with a daughter, Prashvi. He is actively participating in extracurricular activities like drama, singing, etc. I wish him all the best in his future endeavor and thank you one and all. And we have one more member, Dhananjaya. He already joined our Lionism and in between he couldn't able to take this one vote. If he is there, please come front. Thank you one and all. The President
chief guest of the function, dear fellow Lions. As usual, we are continuing our service projects in Lions Club of Chota Mangalore. Today, we are adopting two poor school students from Pila School. ಪಿಲಾರ ಶಾಲೆಯ ಸಂಬಂಧಪಟ್ಟವರು ಮಕ್ಕಳು ದಯವಿಟ್ಟು ಎದುರಿಗೆ ಬರಬೇಕು. ಅವರ ಪೋಷಕರು ಇದ್ದಲ್ಲಿ ವೇದಿಕೆಗೆ ಬರಬೇಕಾಗಿ ವಿನಂತಿ. ಇಬ್ಬರ ಮಕ್ಕಳ ದತ್ತು ಸ್ವೀಕಾರ ಕಾರ್ಯಕ್ರಮ. ಪಿಲಾರ ಶಾಲೆಯ ಮುಖ್ಯೋಪಾಧ್ಯಾಯರು ಬಂದಿದ್ದಲ್ಲಿ ದಯವಿಟ್ಟು ಎದುರು ಬರಬೇಕು. This has been sponsored by Lion Mahesh. Second project of today's donation for district dialysis project. Prizes to the Peace Poster winner students. First, second and third prize. Adanya Chetana School children. ಈಗ Donated by Lion Lakshman Sen. ಈಗ ರಾಜ್ಯಪಾಲರ ನಿಧಿಗೆ ಸೇವಾ ನಿಧಿಗೆ ಚೆಕ್ ವಿತರಣೆ. ಇದು ಅದಮ್ಯ ಚೇತನ ಮಕ್ಕಳ ಕೇಂದ್ರಕ್ಕೆ ಅದಮ್ಯ ಚೇತನ ಮಕ್ಕಳ ಕೇಂದ್ರದ ಮುರಳೀಧರ್ ಮಲ್ಯ ನಮ್ಮ ಉಳ್ಳಾಲದಲ್ಲಿ ಕಾರ್ಯಾಚರಿಸುವಂತಹ ಭಿನ್ನ ಸಾಮರ್ಥ್ಯದ ಅದಮ್ಯ ಮಕ್ಕಳ ಕೇಂದ್ರ. And the fifth project, donation to the district project and honoring Sindhura towards Pratibha Puraskara. ಕುಮಾರಿ ಸಿಂಧೂರ ರಾಜ ಅವರನ್ನು ಅತ್ಯಂತ ಗೌರವದಿಂದ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇವೆ. ಲಯನ್ ನಮಿತಾ ಶ್ಯಾಮ್ ಇವರ ಆ ಒಂದು ಅಭಿನಂದನಾ ಪತ್ರವನ್ನು ವಾಚಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಲಯನ್ ನಮಿತಾ ಶ್ಯಾಮ್, ಕುಮಾರಿ ಸಿಂಧೂರ ರಾಜ ವೇದಿಕೆಗೆ ಬರಬೇಕು, ತಮ್ಮ ಅಭಿನಂದನಾ ಪೀಠವನ್ನು ಅಲಂಕರಿಸಬೇಕಾಗಿ ಕೇಳಿಕೊಳ್ತಾ ಇದೀಗ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಲಯನ್ ನಮಿತಾ ಶ್ಯಾಮ್, ಕುಮಾರಿ ಸಿಂಧೂರ ರಾಜ ಇವರ ಪ್ರತಿಭಾ ಅನಾವರಣವನ್ನು ಮಾಡಿಕೊಳ್ಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ಕಾರ. ಶ್ರೀಯುತ ರಾಜ್ ದಯಾಳನ್ ಹಾಗೂ ಶುಭಾನಿ ರಾಜ್ ದಂಪತಿಯ ಸುಪುತ್ರಿ ಕುಮಾರಿ ಸಿಂಧೂರ ರಾಜ್ ಇವರು ನ್ಯೂ ಹೊರೈಸನ್ ಪಬ್ಲಿಕ್ ಸ್ಕೂಲ್ ಇಂದಿರಾನಗರ ಬೆಂಗಳೂರಿನ 10ನೇ ತರಗತಿಯ ವಿದ್ಯಾರ್ಥಿನಿ. ಇವರ ಅಂತಾರಾಷ್ಟ್ರೀಯ ಸಾಧನೆಗಳು ಹೀಗಿವೆ. ಫ್ಯೂಚರ್ ಫೋರ್ಟ್ ಯೂತ್ 2023 ಪ್ರೇಗ್ ಚೆಕ್ ರಿಪಬ್ಲಿಕ್ ಇವರು ಆಯೋಜಿಸಿದ 2023ನೇ ಸಾಲಿನ ಮಾನವ ಸಮಾಜಕ್ಕೆ ವರದಾನವಾಗಲಿರುವ ಆವಿಷ್ಕಾರಗಳು ಎಂಬ ಸ್ಪರ್ಧೆಯಲ್ಲಿ ಭಾಗವಹಿಸಿ ಭಾರತಕ್ಕೆ ಪ್ರಥಮ ಸ್ಥಾನವನ್ನು ತಂದಿದ್ದಾರೆ. 1,77,000 ನಗದು ಬಹುಮಾನ ಕೂಡ ಪಡೆದಿದ್ದಾರೆ. ಅಂತಾರಾಷ್ಟ್ರೀಯ ಮಟ್ಟದ ಈ ಸ್ಪರ್ಧೆಯಲ್ಲಿ 19 ದೇಶದ 33 ಆವಿಷ್ಕಾರಗಳನ್ನು ಕೊನೆಯ ಹಂತದಲ್ಲಿ ಆಯ್ಕೆ ಮಾಡಲಾಗಿತ್ತು. ಇದರಲ್ಲಿ ಸಿಂಧೂರ ರಾಜ್ ಇವರು ಅನ್ವೇಷಿಸಿದ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮಾಡೆಲ್ CB ಫ್ಲೋ ಇದು ಮನುಷ್ಯನ ಮೆದುಳಿನ ಪ್ರಾಯವನ್ನು ಲೆಕ್ಕಹಾಕಿ ಡಿಮೆನ್ಷಿಯಾ, ಅಲ್ಝೈಮರ್ ಮುಂತಾದ ನ್ಯೂರೋಡಿಜನರೇಟಿವ್ ಕಾಯಿಲೆಗಳು ಬರುವ ಸಾಧ್ಯತೆಗಳನ್ನು ಅಂದಾಜಿಸುತ್ತದೆ. ವರ್ಲ್ಡ್ ಸೈನ್ಸ್ ಸ್ಕಾಲರ್ 2023 ಇದಕ್ಕೆ ಆಯ್ಕೆಯಾಗಿ 2024 ಮೇ 29ರಿಂದ ಜೂನ್ 2ರವರೆಗೆ ಅಮೆರಿಕದ ನ್ಯೂಯಾರ್ಕ್ನಲ್ಲಿ ನಡೆಯಲಿರುವ ವರ್ಲ್ಡ್ ಸೈನ್ಸ್ ಸ್ಕಾಲರ್ಸ್ ಫೆಸ್ಟಿವಲ್ನಲ್ಲಿ ಇವರು ಭಾಗವಹಿಸಲಿದ್ದಾರೆ. 22 ದೇಶಗಳ ಒಟ್ಟು 52 ವಿದ್ಯಾರ್ಥಿಗಳಿಗೆ ಈ ಅವಕಾಶ ದೊರೆತಿದೆ. ಅಲ್ಲಿ ಇವರು ನೊಬೆಲ್ ಪ್ರಶಸ್ತಿ ವಿಜೇತ ವಿಜ್ಞಾನಿಗಳ ಜೊತೆ ವಿಚಾರ ವಿನಿಮಯ ನಡೆಸಲಿದ್ದಾರೆ. ಕುಮಾರಿ ಸಿಂಧೂ ರಾಜ್ ಇವರು ಯುರೋಪಿಯನ್ ಮ್ಯಾಥಮ್ಯಾಟಿಕಲ್ ಸೊಸೈಟಿ ಹಾಗೂ ಕ್ಯಾಂಪ್ ಎಲ್ಲೋ ಇವರು ನಡೆಸಿದ 2022ನೇ ಸಾಲಿನ ಅಂತಾರಾಷ್ಟ್ರೀಯ ಮ್ಯಾಥಮ್ಯಾಟಿಕ್ಸ್ ಚಾಂಪಿಯನ್ಶಿಪ್ನಲ್ಲಿ ಕಂಚಿನ ಪದಕವನ್ನು ಪಡೆದಿದ್ದಾರೆ. ಸ್ಟೆಂಪೀಡಿಯಾ ಇವರು ನಡೆಸಿದ ಕೋಡೆವಾರ್ 2022 ಇಂಟರ್ನ್ಯಾಷನಲ್ ಸ್ಪರ್ಧೆಯಲ್ಲಿ ಪೀಪಲ್ಸ್ ಚಾಯ್ಸ್ ಅವಾರ್ಡ್ ಅನ್ನು ಪಡೆದಿದ್ದಕ್ಕೆ ನಮಗೆಲ್ಲರಿಗೂ ಹೆಮ್ಮೆ ಅನಿಸ್ತಾ ಇದೆ. ಇವರು ಮಾಡಿದ ಪ್ರಾಜೆಕ್ಟ್ ಎಕ್ಸ್ರೇ MRI ಸ್ಕ್ಯಾನ್ಗಳಲ್ಲಿ ಕಂಡುಬರುವ ಗೆಡ್ಡೆಗಳು ಯಾವ ಗುಂಪಿಗೆ ಸೇರುತ್ತದೆ ಎಂಬುದನ್ನು 95% 98% ವರೆಗೆ ನಿಖರವಾಗಿ ತಿಳಿಸುತ್ತದೆ. ಇದು ವೈದ್ಯರಿಗೆ ರೋಗ ಪತ್ತೆ ಹಚ್ಚಲು ಸಹಕಾರಿಯಾಗಿದೆ. ಕುಮಾರಿ ಸಿಂಧೂರ ರಾಜ್ ಅವರು ಇಂಟರ್ನ್ಯಾಷನಲ್ ಆಸ್ಟ್ರೋನಾಮಿಕಲ್ ಸರ್ಚ್ ಕೊಲಾಬರೇಷನ್ IASC ನಾಸಾ ಜೊತೆ 2023ನೇ ಜುಲೈ ಹಾಗೂ ಆಗಸ್ಟ್ ನಲ್ಲಿ ಭೂಮಿಗೆ ಹತ್ತಿರವಿರುವ ವಸ್ತುವೊಂದರ ಆವಿಷ್ಕಾರ ಮಾಡಿದ್ದಾರೆ.
ಇದಕ್ಕೆ RAJ 4341 ಎಂದು ಹೆಸರಿಡಲಾಗಿದೆ. ಮುಂದಿನ ಪ್ರಯೋಗಗಳು ನಡೆಯಲಿವೆ. ಇವರ ಸಾಧನೆ ಅಪಾರ ಇದೆ. ರಾಷ್ಟ್ರ ಮಟ್ಟದ ಸಾಧನೆಗಳು: ಅಟಲ್ ಇನ್ನೋವೇಷನ್ ಮಿಷನ್ನ ATL ಮ್ಯಾರಥಾನ್ 2023 ನ್ಯಾಷನಲ್ ಇನ್ನೋವೇಷನ್ ಚಾಲೆಂಜ್ ನಲ್ಲಿ ಟಾಪ್ 30 ಟೀಮ್ನಲ್ಲಿ ಇವರು ಸ್ಥಾನವನ್ನು ಪಡೆದುಕೊಂಡಿದ್ದಾರೆ. ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಎಜುಕೇಶನ್ ಮತ್ತು ರಿಸರ್ಚ್ IISER ಭೂಪಾಲ್ ಮಧ್ಯಪ್ರದೇಶ್ ಇವರು ಮೇ 2023 ನಡೆಸಿದ ಸಮ್ಮರ್ ಔಟ್ರೀಚ್ ಕಾರ್ಯಕ್ರಮಕ್ಕೆ ಆಯ್ಕೆಯಾಗಿ ಅದರಲ್ಲೂ ಭಾಗವಹಿಸಿದ್ದಾರೆ. ರಾಷ್ಟ್ರ ಮಟ್ಟದ ಫೈಟಿಂಗ್ ಕಾಂಪಿಟಿಷನ್ ನಜರಿಯಾ 2022 ಪ್ರಥಮ ಸ್ಥಾನವನ್ನು ಹಾಗೂ ನಜರಿಯಾ 2021 ದ್ವಿತೀಯ ಸ್ಥಾನವನ್ನು ಪಡೆದಿದ್ದಾರೆ. ನ್ಯೂ ಹೊರೈಸನ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ ಬೆಂಗಳೂರು ನಡೆಸಿದ ಉಡಾನ್ 2022 ಪ್ರಥಮ ಸ್ಥಾನ ಹಾಗೂ 25,000 ನಗದು ಬಹುಮಾನವನ್ನು ಪಡೆದಿರುತ್ತಾರೆ. ರೋಬೋ ಜೆಸ್ಟ್ 2023 ಪ್ರಥಮ ಸ್ಥಾನ ಹಾಗೂ ಬಿಎಂಟಮ್ ಟ್ರಾನ್ಸ್ಡೆನ್ಸ್ 2023 ಪ್ರಥಮ ಸ್ಥಾನ ಪಡೆದಿದ್ದಾರೆ. ಇನ್ನು ಅನೇಕ ರಾಜ್ಯ ಹಾಗೂ ಜಿಲ್ಲಾ ಮಟ್ಟದ ಸ್ಪರ್ಧೆಗಳಲ್ಲಿ ಭಾಗವಹಿಸಿ ಅನೇಕ ಬಹುಮಾನಗಳನ್ನು ಪಡೆದಿದ್ದಾರೆ. ಅಷ್ಟೇ ಅಲ್ಲದೆ ಇವರು ಕರಾಟೆ ಪಟುವೂ ಆಗಿದ್ದು ಬ್ಲ್ಯಾಕ್ ಬೆಲ್ಟ್ ಪಡೆದಿದ್ದಾರೆ. ಅನೇಕ ರಾಷ್ಟ್ರ ಮಟ್ಟದ ಟೂರ್ನಮೆಂಟ್ಗಳಲ್ಲಿ ಚಿನ್ನ, ಬೆಳ್ಳಿ, ಕಂಚುಗಳನ್ನು ಗೆದ್ದಿದ್ದಾರೆ. ಇವರು ಕರಾಟೆಯಲ್ಲಿ ಮಾಡಿದ ರಾಷ್ಟ್ರ ಮಟ್ಟದ ಸಾಧನೆಯನ್ನು ಗುರುತಿಸಿ 2018 ಮೊಗವೀರ ಹಿರಿಯ ಪ್ರಾಥಮಿಕ ಶಾಲೆಯ ಹಳೆ ವಿದ್ಯಾರ್ಥಿ ಸಂಘ, ಬ್ರದರ್ಸ್ ಸ್ಪೋರ್ಟ್ಸ್ ಕ್ಲಬ್ ಹಾಗೂ ಬ್ರದರ್ಸ್ ಯುವಕ ಮಂಡಲ ಇವರು ತಮ್ಮ ವಜ್ರ ಮಹೋತ್ಸವದ ಸಂದರ್ಭದಲ್ಲಿ ಸನ್ಮಾನಿಸಿರುತ್ತಾರೆ. ಇವರ ಕರಾಟೆ ಹಾಗೂ ರಾಷ್ಟ್ರ ಮಟ್ಟದ ಚಿತ್ರಕಲೆಯ ಸಾಧನೆಗೆ ಉಳ್ಳಾಲ ಮೊಗವೀರ ಸಂಘವು 2019 ಇಸವಿಯಲ್ಲಿ ಸನ್ಮಾನಿಸಿ ಗೌರವಿಸಿದೆ. ಉಳ್ಳಾಲದ ವೀರರಾಣಿ ಹಬ್ಬಕ್ಕ ಸಮಿತಿಯು ಇವರ ರಾಷ್ಟ್ರ ಮಟ್ಟದ ಸಾಧನೆಯನ್ನು ಗುರುತಿಸಿ 2021 ಮಕ್ಕಳ ದಿನಾಚರಣೆ ಎಂದು ಗೌರವಿಸಿದೆ. ಈ ಬಾಲೆಯ ಭವಿಷ್ಯ ಉಜ್ವಲವಾಗಲಿ, ಮತ್ತಷ್ಟು ಸಾಧನೆಗಳನ್ನು ಮಾಡಿ ಸಮಾಜಕ್ಕೆ ಮಾದರಿಯಾಗಲಿ ಎಂದು ಛೋಟಾ ಮಂಗಳೂರು ಲಯನ್ಸ್ ಕ್ಲಬ್ ಪರವಾಗಿ ಶುಭ ಹಾರೈಸ್ತಾ ಇದ್ದೇವೆ. ಧನ್ಯವಾದ. ಎಲ್ಲದಕ್ಕಿಂತಲೂ ವಿಶೇಷವಾಗಿ ನಮ್ಮ ಛೋಟಮಂಗಳೂರು ಲಯನ್ಸ್ ಕ್ಲಬ್ಬಿನ ಅಧ್ಯಕ್ಷೆ ಶಶಿಕಾಂತಿ ಉಳ್ಳಾಲ್ ಇವರ ಮೊಮ್ಮಗಳು, ಇವರ ಹೆತ್ತವರು ದಯವಿಟ್ಟು ವೇದಿಕೆಗೆ ಬರಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ರಾಜಾ ದಯಾಳನ್ ಮತ್ತು ಶ್ರೀಮತಿ ಶಿಬಾನಿ ಅವರು ನಮ್ಮ ಶಶಿಕಾಂತಿ ಉಳ್ಳಾಡ್ರವರ ಮಗಳು. ನಮ್ಮ ಬಾಬು ಬಂಗೇರ, ಉಳ್ಳಾಲ ಮೊಗವೀರ ಸಮಾಜದ ಹಿರಿಯ ಮುಖಂಡ ಬಾಬು ಬಂಗೇರವರ ಮೊಮ್ಮಗಳು ಶಶಿಕಾಂತಿ ಉಳ್ಳಾಲ್ ಮತ್ತು ಬಾಬು ಬಂಗೇರವರ ಮೊಮ್ಮಗಳು. ನಮ್ಮ ಉಳ್ಳಾಲದವರು ಈ ಪ್ರತಿಭೆ ಅಂತ ಹೇಳಿಕೊಳ್ಳಿಕ್ಕೆ ಹೆಮ್ಮೆ ಆಗ್ತಾ ಇದೆ. ಬೆಂಗಳೂರಿನ ನ್ಯೂ ಹಾರಿಝಾನ್ನಲ್ಲಿ SSLC ವಿದ್ಯಾರ್ಥಿನಿ ಇದೀಗ. ಈ SSLC ವಿದ್ಯಾರ್ಥಿನಿಯಾಗಿ ಸರಿಸುಮಾರು 50ಕ್ಕಿಂತಲೂ ಹೆಚ್ಚು ಅಂತಾರಾಷ್ಟ್ರೀಯ, ಸುಮಾರು 50ಕ್ಕಿಂತಲೂ ಹೆಚ್ಚು ರಾಷ್ಟ್ರೀಯ ಪ್ರಶಸ್ತಿಗಳನ್ನು ಪಡೆದಿರುವಂತಹ ಬಾಲ ಪ್ರತಿಭೆ. ಎಲ್ಲರೂ ಒಮ್ಮೆ ಜೋರಾದ ಚಪ್ಪಾಳೆಯೊಂದಿಗೆ ಈ ಪ್ರತಿಭೆಯನ್ನು ಅಭಿನಂದಿಸಬೇಕಾಗಿ ವಿನಂತಿ ಮಾಡಿಕೊಳ್ತೇವೆ. ಕುತ್ತಾರು ಬಾಲ ಸಂರಕ್ಷಣಾ ಕೇಂದ್ರಕ್ಕೆ ಸೇವಾ ಚಟುವಟಿಕೆಗಳು, ಇವತ್ತಿನ ಅವರ ರಾತ್ರಿಯ ಊಟದ ವ್ಯವಸ್ಥೆಯನ್ನು ಕೂಡ ಛೋಟಮಂಗಳೂರು ಲಯನ್ಸ್ ಕ್ಲಬ್ ವಹಿಸಿಕೊಂಡಿದೆ. ಅದರ ಪ್ರಾಯೋಜಕತ್ವವನ್ನು ವಹಿಸಿದವರು ನಮ್ಮ ಲಕ್ಷ್ಮಣ್ ಶೆಣಯ್ಯವರು. ಅವರು ನಿರಂತರವಾಗಿ ಕುತ್ತಾರು ಬಾಲ ಸಂರಕ್ಷಣಾ ಕೇಂದ್ರಕ್ಕೆ ಕೊಡುಗೆಯನ್ನು ನೀಡ್ತಾ ಇದ್ದಾರೆ. ಛೋಟಮಂಗಳೂರು ಲಯನ್ಸ್ ಕ್ಲಬ್ಬಿಗೂ ಅವರ ಯೋಜನೆಗಳ ಪ್ರಯೋಜನ ಸಿಕ್ಕಿದೆ. ವಂದನೆಗಳು ಲಕ್ಷ್ಮಣ್ ಶೆಣಯ್ಯವರಿಗೆ. ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದೀಗ ಕಾರ್ಯಕ್ರಮದ ಅತ್ಯಂತ ಮುಖ್ಯ ಘಟ್ಟಕ್ಕೆ ಬರ್ತಾ ಇದ್ದೇವೆ. ನಮ್ಮ ಲಯನ್ಸ್ ಜಿಲ್ಲಾ ರಾಜ್ಯಪಾಲರ ಭೇಟಿ, ನಮ್ಮ ಜಿಲ್ಲಾ ರಾಜ್ಯಪಾಲರನ್ನು ಪರಿಚಯಿಸುವಂತಹ ಕಾರ್ಯಕ್ರಮ ನಮ್ಮ ಛೋಟಮಂಗಳೂರು ಲಯನ್ಸ್ ಕ್ಲಬ್ಬಿನ ಗಾನ ಕೋಗಿಲೆ ಲಯನ್ ಶೋಭಾ ಭಾಸ್ಕರನ್ ಇವರಿಂದ. ವೇದಿಕೆಯಲ್ಲಿ ಆಸೀನರಾಗಿರುವಂತಹ ಲಯನ್ ಅಧ್ಯಕ್ಷರೇ ಹಾಗೂ ಎಲ್ಲ ಗಣ್ಯರೇ, ಮುಖ್ಯ ಅತಿಥಿಗಳೇ, ಎಲ್ರಿಗೂ ಕೂಡ ನಮಸ್ಕಾರ. ನಮ್ಮ ಲಯನ್ಸ್ ಕ್ಲಬ್ ಛೋಟಾ ಮಂಗಳೂರು ಇದರ ವತಿಯಿಂದ ಇವತ್ತು ಜಿಲ್ಲಾ ರಾಜ್ಯಪಾಲರ ಭೇಟಿ ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೇವೆ. ಇದೀಗ ಜಿಲ್ಲಾ ರಾಜ್ಯಪಾಲರ ಕಿರು ಪರಿಚಯವನ್ನು ಮಾಡುವಂತ ಒಂದು ಸೌಭಾಗ್ಯ ನನಗೊದಗಿದೆ. ಸದಾ ಮುಗುಳ್ನಗೆಯನ್ನು ಬೀರುವ ಹಾಗೂ ಎಲ್ಲರನ್ನು ಗೌರವಿಸುವ ಮತ್ತು ಪ್ರೀತಿಸುವ ಸರಳ ವ್ಯಕ್ತಿತ್ವದ ಪ್ರತೀಕವೇ ಲಯನ್ ಡಾಕ್ಟರ್ ಮೆಲ್ವಿನ್ ಡಿಸೋಜಾ PMDF ಇವರು. ತನ್ನ ಎಳೆಯ ಪ್ರಾಯದಲ್ಲೇ ಗವರ್ನರ್ ಸ್ಥಾನವನ್ನು ಅಲಂಕರಿಸುವುದಂದ್ರೆ ಅದೇನೋ ಸಣ್ಣ ಮಾತಲ್ಲ. ಇವರಲ್ಲಿರುವಂತಹ ಪ್ರತಿಭೆ, ನಾಲೆಜ್ ಹಾಗೂ ವ್ಯಕ್ತಿತ್ವಕ್ಕೆ ಸಂದಂತ ಒಂದು ಗೌರವ ಎಂದು ಹೇಳಿದ್ರೆ ತಪ್ಪಾಗಲಾರದು. ಶ್ರೀ ಅಲೆಕ್ಸ್ ಹಾಗೂ
ಆಗ್ನೆಸ್ ಡಿಸೋಜ ದಂಪತಿಗಳ ಸುಪುತ್ರರಾದ ಶ್ರೀಯುತರು ಕೃಷಿಕ ಕುಟುಂಬದಿಂದ ಬಂದವರು. ಚಿಕ್ಕಂದಿನಿಂದಲೇ ಶಿಕ್ಷಣದ ಬಗ್ಗೆ ಅಪಾರ ಒಲವನ್ನು ಹೊಂದಿದ ಇವರು ವಿದ್ಯಾಭ್ಯಾಸದ ಮೆಟ್ಟಲುಗಳನ್ನು ಏರುತ್ತಾ NITK ಸುರತ್ಕಲ್, MIT ಮಣಿಪಾಲ್ ಹಾಗೂ NMA MIT ನಿಟ್ಟೆ ಇಂಥ ಪ್ರತಿಷ್ಠಿತ ಸಂಸ್ಥೆಗಳಲ್ಲಿ BE, MTech, MBA ಹಾಗೂ PhD ಮುಂತಾದ ಪದವಿಗಳನ್ನು ಪಡೆದು ತದನಂತರ ಮಂಗಳೂರಿನ ಸೇಂಟ್ ಜೋಸೆಫ್ ಇಂಜಿನಿಯರಿಂಗ್ ವಿಭಾಗದಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ಸೇವೆ ಸಲ್ಲಿಸಿದರು. ಹಲವಾರು ಪ್ರತಿಭೆಗಳನ್ನು ಮೈಗೂಡಿಸಿಕೊಂಡಿರುವಂತಹ ಶ್ರೀಯುತರು ಓರ್ವ ಸಂಪನ್ಮೂಲ ವ್ಯಕ್ತಿ ಕೂಡ ಆಗಿರುತ್ತಾರೆ. ಇವರ ಹಲವಾರು ಸಮ್ಮೇಳನ ಪ್ರಬಂಧಗಳು ಅಂತಾರಾಷ್ಟ್ರೀಯ ಜರ್ನಲ್ ಪತ್ರಿಕೆಯಲ್ಲಿ ಪ್ರಕಟಗೊಂಡಿದೆ. ಇನ್ನು ಲಯನ್ಸ್ ಜರ್ನಿ ಬಗ್ಗೆ ಹೇಳುವುದಾದ್ರೆ 2010ರಲ್ಲಿ ಪ್ರತಿಷ್ಠಿತ ಕಿನ್ನಗೋಳಿ ಲಯನ್ಸ್ ಸಂಸ್ಥೆಯ ಓರ್ವ ಮೆಂಬರ್ ಆಗಿ ಸದಸ್ಯರಾಗಿ ಸೇರ್ಪಡೆಯಾಗಿ ಬಳಿಕ ವರ್ಷಂಪ್ರತಿ ಲಯನ್ಸ್ ಜಿಲ್ಲೆಯ ವಿವಿಧ ಮಹತ್ತರವಾದ ಹುದ್ದೆಗಳನ್ನು ಅಲಂಕರಿಸಿ ಅನೇಕ ಅವಾರ್ಡ್ಸ್ಗಳನ್ನ ಇವರು ಪಡ್ಕೊಂಡಿದ್ದಾರೆ. ಇದೆಲ್ಲವೂ ಸುಪ್ರೀಂ ಅವಾರ್ಡ್ಸ್ ಅಂತಾನೆ ಹೇಳ್ಬಹುದು. ಮುಟ್ಟಿದೆಲ್ಲವೂ ಚಿನ್ನ ಎಂಬ ಮಾತಿನಂತೆ ಸೋಲಿಲ್ಲದ ಸರದಾರನಂತೆ ಇವರು ಸಾಧಿಸಿದ ಸಾಧನೆಗಳು ಹಲವಾರು. ಇದನ್ನು ನಾನು ಹೇಳ್ತಾ ಹೋದ್ರೆ ಬಹುಶಃ ಸಮಯ ಸಾಕಾಗ್ಲಿಕ್ಕಿಲ್ಲ. ಸಂಕ್ಷಿಪ್ತವಾಗಿ ನಾನು ಹೇಳುವುದಾದ್ರೆ ಜಿಲ್ಲಾ ಗವರ್ನರ್ ಆದ ಬಳಿಕ ಡಾಕ್ಟರ್ ಮೆಲ್ವಿನ್ ರವರ ನೇತೃತ್ವದಲ್ಲಿ 317B ಬಿ ಕೈಂಡ್ ಎಂಬ ಘೋಷವಾಕ್ಯದೊಂದಿಗೆ ಹಲವಾರು ಕಾರ್ಯಕ್ರಮಗಳು, ಅದೇ ರೀತಿ ಸ್ಮೈಲ್ ಎಂಬ ಮುಖ್ಯ ವಾಹಿನಿಯಲ್ಲಿ ಹಿರಿಯ ನಾಗರಿಕರ ಸೇವೆ, ವಿಶೇಷ ಮಕ್ಕಳಿಗೆ ಪ್ರೇರಣೆ, ಮಹಿಳಾ ಸಬಲೀಕರಣ ಹೀಗೆ ಮುಂದುವರಿಯುತ್ತಾ ಅಂತಾರಾಷ್ಟ್ರೀಯ ಕಾರ್ಯಕ್ರಮಗಳಾದಂಥ ದೃಷ್ಟಿ, ಮಧುಮೇಹ ಹೀಗೆ ನೂರಾರು ಕಾರ್ಯಕ್ರಮಗಳನ್ನು ಏರ್ಪಡಿಸುವಂತಹ ಕೀರ್ತಿ ಇವರಿಗೆ ಸಲ್ಲುತ್ತದೆ. ಅಷ್ಟೇ ಅಲ್ಲದೆ 2023-24ರಲ್ಲಿ ಲಯನ್ ಸಂಸ್ಥೆಗಾಗಿ 150 ಹೊಸ MJF, PMJF ಗಳನ್ನು ನೋಂದಾಯಿಸಿ ಈ ಮೂಲಕ LCFIಗೆ 1 ಕೋಟಿ ದೇಣಿಗೆ ನೀಡುವಂತ ಯೋಜನೆಯನ್ನು ಹಮ್ಮಿಕೊಳ್ಳಲಾಗಿದೆ. ಒಟ್ಟಿನಲ್ಲಿ ಇಂತಹ ಮೇರು ವ್ಯಕ್ತಿತ್ವದ ಈ ನಾಯಕನ ಯಶಸ್ಸಿನ ಪ್ರತಿಯೊಂದು ಹಂತದಲ್ಲೂ ಇವರ ಜೊತೆ ನಿಂತವರು ಪತ್ನಿ ಸ್ಮಿತಾ ಡಿಸೋಜ MJF. ಇವತ್ತು ಈ ಕಾರ್ಯಕ್ರಮದಲ್ಲಿ ಅವರು ಕೂಡ ಉಪಸ್ಥಿತರು ಇರ್ಬೋದು ಅಂತ ಹೇಳ್ಕೊಂಡು ನಾನು ಭಾವಿಸಿದ್ದೆ. ಖಂಡಿತವಾಗೂ ಅವರನ್ನು ಕೂಡ ನಾನು ಅಭಿನಂದಿಸಲೇಬೇಕು. ಯಾಕೆಂದ್ರೆ ಗಂಡನ ಪ್ರತಿಯೊಂದು ಹೆಜ್ಜೆಯಲ್ಲಿ ಸಹಕಾರ ಕೊಟ್ಟಾಗ ಮಾತ್ರ ಅದು ಇನ್ನಷ್ಟು ಬೆಳಕಿಗೆ ಇನ್ನಷ್ಟು ಮುಂದಕ್ಕೆ ಬರಲಿಕ್ಕೆ ಸಾಧ್ಯ ಆಗ್ತದೆ. ಹಾಗೆ ಮಗಳು ಸನಾ ಹಾಗೂ ಪುತ್ರ ಕ್ರಿಸ್ ಎಂಬ ಇಬ್ಬರು ಮುದ್ದಾದ ಮಕ್ಕಳ ದಾಂಪತ್ಯ ಜೀವನ ಇವರದು. ಡಾಕ್ಟರ್ ಮೆಲ್ವಿನ್ ಡಿಸೋಜರ್ ಅವರ ಕೀರ್ತಿ ಪತಾಕೆ ಇನ್ನಷ್ಟು ಮೇಲಕ್ಕೆ ಹಾರಲಿ ಎಂದು ನಾನು ಪ್ರಾರ್ಥಿಸ್ತಾ, ಇವರೇ ನಮ್ಮೆಲ್ಲರ ಧೀಮಂತ ನಾಯಕರಾದ ಲಯನ್ ಡಾಕ್ಟರ್ ಮೆಲ್ವಿನ್ ಡಿಸೋಜ. ಥ್ಯಾಂಕ್ ಯು. ಈ ಸಭೆಯ ಅಧ್ಯಕ್ಷರು ನಮ್ಮ ಲಯನ್ಸ್ ಕ್ಲಬ್ ಚೋಟ ಮಂಗಳೂರಿನ ಪ್ರೆಸಿಡೆಂಟ್ ಮೇಡಮ್ ಶಶಿಕಾಂತ್ ಉಲ್ಲಾಲ್ ರವರೇ, ನಮ್ಮ ಜಿಲ್ಲೆಯ ಅತ್ಯಂತ ಅನುಭವಿ ನಾಯಕ, ಲಯನಿಸಮ್ ಅಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡಂತ ನಮ್ಮ ಮುಂದಿನ ಡಿಸ್ಟ್ರಿಕ್ಟ್ ಗವರ್ನರ್ ಕುಟ್ಟಿ ಅರವಿಂದ್ ಶೆಣೈ ಅವರೇ, ನಮ್ಮ ಜಿಲ್ಲೆಯ ಕ್ಯಾಬಿನೆಟ್ ಸೆಕ್ರೆಟರಿ ಓಸ್ವಾಲ್ಡ್ ಡಿಸೋಜ, ಸದ್ದಿಲ್ಲದೆ ಕೆಲಸ ಮಾಡಿ ಅತ್ಯುತ್ತಮವಾಗಿ ರೀಜನ್ ಅನ್ನು ಮುನ್ನಡೆಸಿರುವ ನಮ್ಮ ರಮಣ ನೂಜ್ಪಾಡಿ ಸರ್, ನಮ್ಮ ವಲಯಾಧ್ಯಕ್ಷರು ಡೊನಾಲ್ಡ್ ಡಿಕೋನ್ನ, ಈ ಕ್ಲಬ್ಬಿನ ಸೆಕ್ರೆಟರಿ ಸತೀಶ್ ಭಂಡಾರಿ, ಈ ಕ್ಲಬ್ಬಿನ ಟ್ರೆಜರರ್ ಮೇಡಮ್ ಭಾನುಮತಿ, ಇನ್ನೊಂದು ವಲಯಾಧ್ಯಕ್ಷರು ಬಹಳಷ್ಟು ಒಳ್ಳೆಯ ಕೆಲಸ ಮಾಡ್ತಿರುವ ನಮ್ಮ ಯೂಜಿನ್ ಲೋಬೋ, ತಾರ್ನಾಥ್ ಎಚ್ಎನ್, ಲ್ಯಾನ್ಸಿ ಕಾರ್ಲೋ, ಸ್ವರೂಪ ಮೇಡಮ್, ಬೇರೆ ಬೇರೆ ಕ್ಲಬ್ಬಿನಿಂದ ಬಂದಿರುವಂತಹ ಅಧ್ಯಕ್ಷರುಗಳು, ವಿಶೇಷವಾಗಿ ಅರುಣ್ ಡಿಸೋಜ, ರಾಮಾಜಿ ಆಚಾರ್ ಮೇಡಮ್, ಅದೇ ರೀತಿ ಸತ್ಯಪ್ರಕಾಶ್ ಶೆಟ್ಟಿ, ಅದೇ ರೀತಿ ಆ ಮಕ್ಕಳ ಆಶ್ರಮದಿಂದ ಬಂದಿರುವಂತಹ ಅವರ ಇನ್ಚಾರ್ಜ್ ಹಾಗೂ ಮಕ್ಕಳೇ ನೆರೆದಿರುವಂತಹ ಆತ್ಮೀಯ ಬಂಧುಗಳೇ ನಮಸ್ತೆ. ಮೊತ್ತ ಮೊದಲು ನಾನು ಈ ಸಭೆಗೆ ಅತ್ಯುತ್ತಮವಾಗಿ ಪರಿಚಯಿಸಿದ ನಮ್ಮ ಮೇಡಮ್ ಶೋಭಾ ಭಾಸ್ಕರ್ ಅವರಿಗೆ ವಿಶೇಷ ಅಭಿನಂದನೆ ಸಲ್ಲಿಸುತ್ತೇನೆ. ಅವರು ಗಾನಕ್ಕೆ ಹೋಗಿಲ್ಲ, ಅವರು ಗಾನ ಮಾಡುವವರು, ಆದ್ರೆ ನಾನು ಯಾವಾಗಲೂ ಎಕ್ಸ್ಪೆಕ್ಟ್ ಮಾಡ್ತೀನಿ ಅವರು ಅಂದ್ರೆ ಅಷ್ಟೊಂದು ಒಳ್ಳೆ ಗಾಯನ ಮಾಡ್ತಾರೆ. ಆದ್ರೆ ಇವತ್ತು ಮಾತನಾಡುವಾಗ ಪರಿಚಯ ಮಾಡುವಾಗ ಕೂಡ ಅಷ್ಟೇ ಒಳ್ಳೆಯದಾಗಿ ಪರಿಚಯ ಮಾಡಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ದಟ್ ವಂಡರ್ಫುಲ್ ಇಂಟ್ರೊಡಕ್ಷನ್.
ಇವತ್ತು ಒಂದು ವಿಶೇಷ ಅನುಭವ. ಸ್ವಲ್ಪ ನಾನು ಭಾವುಕ ಕೂಡ ಆಗಿದ್ದೇನೆ. ಇಟ್ಸ್ ಲೈಕ್ ಐ ಆಮ್ ಗೆಟ್ ಇಮೋಷನಲ್ ಟುಡೇ. ಅದಕ್ಕೆ ಬೇರೆ ಬೇರೆ ಕಾರಣಗಳಿವೆ. ಒಂದನೇದಂತೂ ಇವತ್ತು ಇದು 25ನೇ ಕ್ಲಬ್ಬಿನ ಗವರ್ನರ್ ವಿಸಿಟ್, ಈ ವರ್ಷದ 25th ಗವರ್ನರ್ ವಿಸಿಟ್. ಇಲ್ಲಿ ನಾನು ಗಮನಿಸಿದ್ದೇನೆಂದ್ರೆ, ನಾವು ಬರುವಾಗ ನಾವು ಸರ್ವಿಸ್ ಆಕ್ಟಿವಿಟೀಸ್ ಮಾಡಿ ಬಂದೆವು. ಅದರ ನಂತರ ನಮಗೆ ವೆಲ್ಕಮ್ ಮಾಡುವಾಗ, ಆ ವೆಲ್ಕಮ್ ಬರುವಾಗ ನನಗೆ ಮೇಡಮ್ ಮಲ್ಲಿಕಾ ಭಂಡಾರಿ ಹೇಳಿರುವ ಒಂದು ಕ್ಯೂರಿಯಾಸಿಟಿ, ಆ ಇಂಟ್ರೆಸ್ಟ್, ಆ ಎನರ್ಜಿ ನೋಡಿ ನನಗೆ ಬಹಳಷ್ಟು ಖುಷಿ ಆಯಿತು. ಅವರು ಅಲ್ಲಿ ಬರ್ತಾ ಇರುವಾಗ ಹೇಳಿದ್ರು, ನಮ್ಮ ಶೋಭಾ ಮೇಡಮ್ ಮತ್ತು ಹರೀಶ್ ಅವರ ಹತ್ರ ಹೇಳ್ತಿದ್ರು, ನೀವು ಒಂದು ಸಾಂಗ್ ಸಿಂಗ್ ಮಾಡಿ ನಾನು ಡ್ಯಾನ್ಸ್ ಮಾಡಿ ಬರ್ತೇನೆ ಗವರ್ನರ್ ಅನ್ನು ಖುಷಿಯಲ್ಲಿ ಕರ್ಕೊಂಡು ಬರುವ ಅಂತ ಹೇಳ್ತಿದ್ರು. ಆದರೆ ಅನ್ಫಾರ್ಚುನೇಟ್ಲಿ ಅವ್ರ ಮ್ಯೂಸಿಕ್ ಸೆಟ್ ಆಗುವಾಗ ನಾವು ಇಲ್ಲಿ ರೀಚ್ ಆಗಿ ಆಯಿತು. ಆದರೂ ಐ ಆಮ್ ವೆರಿ ಹ್ಯಾಪಿ ದ್ಯಾಟ್ ನೀವು ಆ ಥರದ ಮನಸ್ಸಿದ್ದವರು ಡಿಸ್ಟ್ರಿಕ್ಟ್ ಗವರ್ನರ್ ಅವರಿಗೆ ಒಂದು ಒಳ್ಳೆಯ ವೆಲ್ಕಮ್ ಕೊಡಬೇಕು, ಎಲ್ಲರೊಂದಿಗೆ ಖುಷಿಯಲ್ಲಿ ತರಬೇಕೆಂದು ಮನಸ್ಸಿದೆ. ಮೇಡಮ್, ವಿಶೇಷವಾಗಿ ನಿಮಗೆ ಅಭಿನಂದನೆ. ಅದೇ ತರ ಇಲ್ಲಿ ವೆಲ್ಕಮ್ ಇಲ್ಲಿ ಬೆನ್ನುವುದ ಬರುವಾಗ ನನಗೆ ಅನಿಸಿದ ಒಂಥರ ನಾವು ರಿಸೆಪ್ಷನ್ಗೆ ಬಂದಿದ್ದೇವೆ ಅಂತ. ಯಾಕಂದ್ರೆ ನಾರ್ಮಲಿ ನಮ್ಮ ಫಂಕ್ಷನ್ಗಳು ಈ ತರದ ವೆನ್ಯೂದಲ್ಲಿ ಆಗೋದು ಬಾರಿ ಕಡಿಮೆ, ವೆನ್ಯೂದಲ್ಲಿ ಆದ್ರೂ ಕೂಡ ಒಂದು ಡಿಫ್ರೆಂಟ್ ವೇ ಅಲ್ಲಿ ಮಾಡ್ತೇವೆ. ಆದ್ರೆ ಇವತ್ತು ಇಲ್ಲಿ ಬರುವಾಗ, ಅಲ್ಲಿ ಎಂಟ್ರೆನ್ಸ್ ಮೇಲೆ ಬರುವಾಗ ನನಗೆ ಅನಿಸಿದ್ದು ಒಂಥರ ರಿಸೆಪ್ಷನ್ಗೆ ಬಂದಿದ್ದೇವೆ ಅಂತ. ಸೊ ಅಲ್ಲಿ ಇಟ್ಟಿರುವಂತಹ ಚೇರ್ಗಳನ್ನು ಸಿಸ್ಟಮ್ ನೋಡುವಾಗ, ಇಲ್ಲಿರುವ ಚೇರ್ಗಳು, ಡೆಕೋರೇಷನ್, ಸ್ಟೇಜ್ ಸೆಟಪ್ ಮತ್ತು ಇಲ್ಲಿ ಕುತ್ಕೊಳ್ಳಿಕ್ಕೆ ಇಟ್ಟಿರುವಂತಹ ಆಸನಗಳು, ಇದೆಲ್ಲ ನೋಡುವಾಗ ನನಗೆ ಬಹಳಷ್ಟು ಒಂಥರ ಖುಷಿ ಆಯ್ತು. ಯಾಕಂದ್ರೆ ಬೇರೆ ಬೇರೆ ಕ್ಲಬ್ಗಳಿಗೆ ಹೋಗ್ತೇವೆ, ಬೇರೆ ಬೇರೆ ಅನುಭವ ಆಗ್ತದೆ. ಇವತ್ತಿನ ಅನುಭವ ಬೇರೆನೆ, ಒಂಥರ ಡಿಫ್ರೆಂಟ್ ಆಗಿದೆ. ಅದರ ಜೊತೆಗೆ ಇನ್ನೊಂದು ವಿಶೇಷ ಏನೆಂದರೆ, ಇಲ್ಲಿ ನಾನು ಲಯನ್ಸ್ ಕ್ಲಬ್ ಸೇರಿ ಸುಮಾರು ಈಗ 13 ವರ್ಷ, 14ನೇ ವರ್ಷ. ನಾನು ಇಷ್ಟರ ತನಕ ಯಾರು ಕೂಡ ಲಯನ್ಸ್ ಪ್ರೇಯರ್ ಅನ್ನ ಸಿಂಗ್ ಮಾಡಿದ್ದು ನಾನು ಯಾವತ್ತೂ ನೋಡಲಿಲ್ಲ. ನಾವು ಲಯನ್ಸ್ ಪ್ರೇಯರ್ ಅನ್ನು ಓದ್ತೇವೆ, ಆದ್ರೆ ಆಸಿಫ್ ಅವರು, ಇಫ್ ಐ ಆಮ್ ನಾಟ್ ರಾಂಗ್, ಆಸಿಫ್ ಅವರು ಅದನ್ನು ಸಿಂಗ್ ಮಾಡಿ, ಅದಕ್ಕೆ ರಾಗ ತಾಳ ಎಲ್ಲ ಕೊಟ್ಟು ಅದನ್ನು ಅತ್ಯುತ್ತಮವಾಗಿ ಪ್ಲೇ ಮಾಡಿದ್ದಾರೆ. ಇದೊಂದು ಹೊಸತನ ಸರ್. ನಮ್ಮ ಲಯನಿಸಮ್ ಜನರಲ್ಲಿ ಫಸ್ಟ್ ಟೈಮ್ ನಾನು ಯಾರಾದರೂ ನಮ್ಮ ಲಯನ್ಸ್ ಪ್ರೇಯರ್ ಅನ್ನು ಅಷ್ಟೊಂದು ಉತ್ತಮವಾಗಿ ಪ್ಲೇ ಮಾಡಿದ್ದು. ಅದೇ ತರ ಹಲವಾರು ಅನುಭವಗಳು ಆಗಿವೆ. ಅದರಲ್ಲಿ ಒಂದು ದೊಡ್ಡ ಅನುಭವ ಅಂದ್ರೆ, ನಾವು ಅಲ್ಲಿ ಮಕ್ಕಳ ಆಶ್ರಮಕ್ಕೆ ಹೋದ್ವಿ. ಅಲ್ಲಿ ನಮ್ಮ ಇನ್ಚಾರ್ಜ್ ಮತ್ತು ಮಕ್ಕಳಿದ್ದಾರೆ. ನಮ್ಮ ಜೀವನದಲ್ಲಿ ಪ್ರಪ್ರಥಮ ಬಾರಿಗೆ ದೇವರಿಗೆ ಆರತಿ ಮಾಡುವಂತಹ ಸೌಭಾಗ್ಯ ನನಗೆ ಸಿಕ್ಕಿತು. ಇದೊಂದು ವಿಶೇಷ ಅನುಭವ ನನಗೆ. ಆ ಮಕ್ಕಳಲ್ಲಿ ನನಗೆ ಏನೋ ವಿಶೇಷತೆ ಕಂಡಿತ್ತು. ನಾವು ಇತ್ತೀಚಿನ ದಿನಗಳಲ್ಲಿ ನೋಡ್ತೇವೆ, ನಮ್ಮ ಮಕ್ಕಳಲ್ಲಿ ಶ್ರದ್ಧೆ, ಭಕ್ತಿ, ನಿಯತ್ತು ಅದು ಕಡಿಮೆ ಆಗ್ತಾ ಬಂದಿದೆ. ಯಾಕಂದ್ರೆ ಇದು ಮಾಡರ್ನ್ ವರ್ಲ್ಡ್. ಬಟ್ ಆ ಆಶ್ರಮದಲ್ಲಿರುವ ಮಕ್ಕಳು ಎಲ್ಲರ ಜೊತೆಗೆ ಸೇರಿ ಆ ಪ್ರೇಯರ್ ಮಾಡುವ, ಭಜನೆ ಮಾಡುವ ರೀತಿ ನೋಡುವಾಗ ನಮಗೆ ಏನೋ ಒಂಥರ ಖುಷಿ ಆಯಿತು. ನಮ್ಮ ಸಂಸ್ಕೃತಿ, ನಮ್ಮ ಏನು ಶ್ರದ್ಧೆ, ಭಕ್ತಿ ಉಂಟು ಭಾರತ ದೇಶದ ವಿಶೇಷತೆ, ಅದನ್ನು ಅಲ್ಲಿ ನಾವು ಕಂಡಿದ್ದೇವೆ. ಅದು ಇನ್ನೊಂದು ವಿಶೇಷ ಅನುಭವ. ಈ ರೀತಿ ಹಲವಾರು ಅನುಭವಗಳಿಂದ ಕೂಡಿದಂತ ಈ ಡಿಜಿವಿಸಿ ಕಾರ್ಯಕ್ರಮ ನಮ್ಮ ಕ್ಲಬ್ ಚೋಟಮಂಗಳೂರಿನಲ್ಲಿ ಹೆಚ್ಚಾಗಿ ನಾವು ಕಪ್ಪು ಕೋಟ್ ಉಟ್ಟವರು ಮತ್ತು ಬಿಳಿ ಬಟ್ಟೆ ಉಟ್ಟವರು ನಾವು ಸ್ವಲ್ಪ ಮಾತನಾಡೋದು ಜಾಸ್ತಿ. ಹಾಗೆ ನೀವು ಯಾರು ಟೆನ್ಷನ್ ಮಾಡಬೇಡಿ, ಇವತ್ತು ನಾನು ಜಾಸ್ತಿ ಮಾತನಾಡಲಿಕ್ಕೆ ಹೋಗುದಿಲ್ಲ, ಯಾಕಂದ್ರೆ ಟೈಮ್ ಆಲ್ರೆಡಿ ಆಗಿದೆ. ಏನಂದ್ರೆ ಮಾತನಾಡಲಿಕ್ಕೆ ನಾವು ಆಗ ಬೋರ್ಡ್ ಮೀಟಿಂಗ್ ಅಲ್ಲಿ ಮಾತನಾಡಿದ್ದೇನೆ. ಈ ಕ್ಲಬ್ನಲ್ಲಿ ಈ ಸಲ ನಮ್ಮ ಮೇಡಮ್ ಶಶಿಕಾಂತ್ ಉಲ್ಲಾಲ್ ರವರು, ನುರಿತ ನಮ್ಮ ಸತೀಶ್ ಭಂಡಾರಿ ಅವರು ಮತ್ತು ಭಾನುಮತಿ ಮೇಡಮ್ ರವರು ಒಳ್ಳೆ ಕೆಲಸ ಮಾಡ್ತಿದ್ದಾರೆ. ಈ ಕ್ಲಬ್ ಅನ್ನು ಉತ್ತಮವಾಗಿ ನಡೆಸಿದ್ದಾರೆ. ಒಮ್ಮೆ ದಯವಿಟ್ಟು ನಿಲ್ಲಿ, ಮೂವರು ಕೂಡ ನಿಲ್ಲಿ. ಖಂಡಿತ ಸತೀಶ್ ಭಂಡಾರಿ, ಭಾನುಮತಿ ಅವರು ಮತ್ತು ಅಧ್ಯಕ್ಷರು ಜೋರಾಗಿ ಚಪ್ಪಾಳೆ ಕೊಟ್ಟು ಅವರಿಗೆ ಅಭಿನಂದನೆ ಸಲ್ಲಿಸಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಯಾಕಂದ್ರೆ ಎಲ್ಲರೂ ಕೆಲಸ ಮಾಡ್ತಾರೆ, ಆದ್ರೆ PSCಗಳು ಸ್ವಲ್ಪ ಜಾಸ್ತಿ ಕೆಲಸ ಮಾಡಬೇಕಾಗ್ತದೆ. 1 ವರ್ಷ ಮಟ್ಟಿಗೆ ನೀವು ಕ್ಲಬ್ಗೆ ಸ್ಯಾಕ್ರಿಫೈಸ್ ಮಾಡ್ತಿದ್ದೀರಾ, ಅದಕ್ಕೋಸ್ಕರ ವಿಶೇಷ ಅಭಿನಂದನೆ ಸಲ್ಲಿಸ್ತೇನೆ. ಅದೇ ರೀತಿ ನಮ್ಮ ಜಿಲ್ಲೆಯ ಕ್ಯಾಬಿನೆಟ್ ಅಲ್ಲಿ ಕೂಡ ಈ ಕ್ಲಬ್ನ 5 ಮಂದಿ ಸದಸ್ಯರಿದ್ದಾರೆ. ಮಲ್ಲಿಕಾ ಭಂಡಾರಿ ಅವರಿಗೆ ನಾನು ಕಾಲ್ ಮಾಡಿ ಕೇಳಿದೆ, ಮೇಡಮ್ ನಮ್ಗೆ ನೀವು ಕ್ಯಾಬಿನೆಟ್ಗೆ ಬರಬೇಕಂತ. ತಕ್ಷಣ ಹೇಳಿದ್ರು, ನಾವು ನಿಮ್ಮೊಟ್ಟಿಗೆ ಇದ್ದೇವೆ, ಏನ್ ಬೇಕಂದ್ರೆ ಕೇಳಿ ನಾವು ಮಾಡ್ತೀವಿ ಅಂತ. ಮೇಡಮ್ ಮಲ್ಲಿಕಾ ಭಂಡಾರಿ ಒಮ್ಮೆ ಎದ್ದು ನಿಲ್ಲಿ. ಅದೇ ರೀತಿ ನಮ್ಗೆ ಒಬ್ರು ಝೋನ್ ಕೋಆರ್ಡಿನೇಟರ್ ಬೇಕಿತ್ತು. ನಾವು ಬಹಳಷ್ಟು ಪ್ರಯತ್ನ ಮಾಡಿದೆವು. ಝೋನ್ ಚೇರ್ಮನ್ಗಳು, ಆರ್ಸಿಗಳು ಒಳ್ಳೆಯವರು ಸಿಕ್ಕಿದ್ದಾರೆ, ಆದ್ರೆ ಝೋನ್ ಕೋಆರ್ಡಿನೇಟರ್ ಒಬ್ರು ನಮ್ಗೆ ಬೇಕಿತ್ತು. ಹಾಗೆ ನಾವು ಹುಡುಕ್ತಾ ಇದು ನಡುವನ್ನು ತುಗೆಲ್ಲಲ್ಲಿ ಇಟ್ಟು ಊರಿ ತಿರುಗಿದ ಹಾಗೆ ಆಯಿತು. ನೋಡುವಾಗ ನಮ್ಮ ಸತೀಶ್ ಭಂಡಾರಿ ಅವರು ಈ ಕ್ಲಬ್ನಿಂದ ಇದ್ರು. ಅವರ ಹತ್ರ ಕೇಳಿದ ತಕ್ಷಣ ಅವರು ಝೋನ್ ಕೋಆರ್ಡಿನೇಟರ್ ಆಗಿ ಒಪ್ಪಿ ಮುಂದೆ ಬಂದಿದ್ದಾರೆ. ಸರ್ ದಯವಿಟ್ಟು ಒಮ್ಮೆ ಎದ್ದು ನಿಲ್ಲಿ.
ಅದೇ ರೀತಿ ಇನ್ನು ನಮ್ಮ ನಮಿತಾ ಶಾ ಮೇಡಮ್ ಅತ್ಯಂತ ಆಕ್ಟಿವ್ ಲಯನ್ ಅನ್ಕೊಂಡಂತಹ ಮೇಡಮ್ ಅವರು ನಮ್ಮ ಕೋಆರ್ಡಿನೇಟರ್ ಆಗಿದ್ದಾರೆ. ಸಂದೀಪ್ ಹೆಗ್ಡೆ ಅವರು ಸಂದೀಪ್ ಹೆಗ್ಡೆ ಅವರು ಕೂಡ ನಮ್ಮ ಕೋಆರ್ಡಿನೇಟರ್ ಆಗಿದ್ದಾರೆ. ಅದೇ ರೀತಿ ಟೀಚರ್ ನಮ್ಮ ಅರಿನಾಕ್ಷಿ ಕೊಲ್ಲೆ ಮೇಡಮ್, ಒಮ್ಮೆದಿಲ್ಲಿ ಮೇಡಮ್, ಇವರು ಕೂಡ ನಮ್ಮ ಕ್ಯಾಬಿನೆಟ್ ಅಲ್ಲಿ ಇದ್ದಾರೆ. ಈ ಎಲ್ಲ ಕ್ಯಾಬಿನೆಟ್ ಸದಸ್ಯರು ನಮ್ಮ ಜೊತೆಗೆ ಸೇರಿದ ಕಾರಣ ಇವತ್ತು ನಾವು ಖುಷಿಯಲ್ಲಿ ಹೇಳ್ತಿದ್ದೇವೆ. ನಮ್ಮ ಜಿಲ್ಲೆಯಲ್ಲಿ ಅತಿ ದೊಡ್ಡ 666 ಇರುವಂತಹ ಕ್ಯಾಬಿನೆಟ್ ಮಾಡಿದ್ದೇವೆ. ನಿಮಗೆಲ್ಲರಿಗೂ ನಾನು ವಿಶೇಷ ಅಭಿನಂದನೆ ಸಲ್ಲಿಸ್ತೇನೆ. ನಮ್ಮಲ್ಲಿ ಲಯನ್ಸ್ ಕ್ಲಬ್ ಚೋಟ ಮಂದಿರ ಅಂದ್ರೆ ನಾನು ಮೊದಲೆಲ್ಲ ಬರ್ತಾ ಇರುವಾಗ ಆವಾಗ ನಮ್ಗೆ ಕಾಣ್ತಿರುವವರು ಅಂದ್ರೆ ಮಲ್ಲಿಕ ಭಂಡಾರಿ ಮತ್ತು ಸತೀಶ್ ಭಂಡಾರಿ ಅವರು ಮಾತ್ರ. ಯಾಕಂದ್ರೆ ಈ ಕ್ಲಬ್ಬಿನಲ್ಲಿ ಸದಸ್ಯರು ಇರಲಿಲ್ಲ ಅಂತಲ್ಲ, ಕ್ಲಬ್ಬಿನಲ್ಲಿ ಸದಸ್ಯರು ಆಕ್ಟಿವ್ ಆಗಿದ್ರು. ಆದ್ರೆ ಜಿಲ್ಲೆಗೆ ಬರುವಾಗ ಈ ಕ್ಲಬ್ಬಿನಿಂದ ನಮ್ಮ ಸತೀಶ್ ಭಂಡಾರಿ ಅವರು, ಮಲ್ಲಿಕ ಭಂಡಾರಿ ಅವರು ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ಈ ಕ್ಲಬ್ ಅನ್ನು ಪ್ರತಿನಿಧಿಸಿದ್ರು, ಈ ಕ್ಲಬ್ ಅನ್ನು ರೆಪ್ರೆಸೆಂಟ್ ಮಾಡ್ತಿದ್ರು. ಆದ್ರೆ ಇತ್ತೀಚಿನ ದಿನಗಳು ನನಗೆ ಅತ್ಯಂತ ಖುಷಿ ಏನಂದ್ರೆ ಖಾಲಿ ಇವತ್ತು ಸರ್ ಮತ್ತು ಮೇಡಮ್ ಮಾತ್ರ ಅಲ್ಲ, ಹಲವಾರು ಮಂದಿ, ನಾನು ಹೇಳಿದ 5 ಮಂದಿ ಕ್ಯಾಬಿನೆಟ್ ಸದಸ್ಯರಿದ್ದಾರೆ, ಹಲವಾರು ಮಂದಿ ಈ ಕ್ಲಬ್ನಿಂದ ಬಹಳಷ್ಟು ಆಕ್ಟಿವ್ ಆಗಿದ್ದಾರೆ. ಈ ಕ್ಲಬ್ಬಿನಲ್ಲಿ ಮಾತ್ರವಲ್ಲ, ನಮ್ಮ ಜಿಲ್ಲೆಯಲ್ಲಿ ಕೂಡ ಬಹಳಷ್ಟು ಸಪೋರ್ಟ್ ಮಾಡ್ತಿದ್ದಾರೆ. ಅದು ನಮ್ಮ ಬ್ಯಾಡ್ಮಿಂಟನ್ ಟೂರ್ನಮೆಂಟ್ ಇದ್ದಿರಬಹುದು, ನಮ್ಮ ಕಲ್ಚರಲ್ ಕಾಂಪಿಟೇಷನ್ ಇರಬಹುದು, ನಮ್ಮ ಸಿಂಗಿಂಗ್ ಕಾಂಪಿಟೇಷನ್ ಇರಬಹುದು, ಅಥವಾ ದೀಪಾವಳಿ ಕಾರ್ಯಕ್ರಮ ಇರ್ಬೋದು, ಈದ್ ಕಾರ್ಯಕ್ರಮ, ಯಾವುದೇ ಕಾರ್ಯಕ್ರಮ ಇರಲಿ, ಅದೆಲ್ಲ ಕಾರ್ಯಕ್ರಮಗಳಲ್ಲಿ ನಿಮ್ಮ ಕ್ಲಬ್ಬಿನವರು ಬಹಳಷ್ಟು ಮಂದಿ ಈ ಸಲ ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಅದಕ್ಕೋಸ್ಕರ ನಾನು ವಿಶೇಷವಾಗಿ ಅಭಿನಂದನೆ ಸಲ್ಲಿಸ್ತೇನೆ. ಇವತ್ತು ಬಹಳಷ್ಟು ಸೇವಾ ಕಾರ್ಯಕ್ರಮಗಳನ್ನು ಮಾಡಿದ್ದೀರಾ. ಈ ವೇದಿಕೆಯಲ್ಲಿ ಕೂಡ ನೀವು ಸೇವಾ ಕಾರ್ಯಕ್ರಮ ಮಾಡಿದ್ದೀರಾ, ಅದರಲ್ಲಿ ಎಲ್ಲ ಖುಷಿ ಕೊಡ್ತದೆ. ಆದ್ರೆ ಹೆಚ್ಚಿನ ಜಾಸ್ತಿ ನಮಗೆ ಖುಷಿ ಕೊಡುವ ಕಾರ್ಯಕ್ರಮ ಅಂದ್ರೆ ಒಂದು ಆ 2 ಸಣ್ಣ ಮಕ್ಕಳಿಗೆ ಕಲೀಲಿಕ್ಕೆ ಮಹೇಶ್ ಅವರ ಮುಖಾಂತರ ಏನು ನೀವು ಸಪೋರ್ಟ್ ಮಾಡಿದ್ದೀರಾ. ನಾವು ಈ ತರದ ಕೆಲಸ ಮಾಡಬೇಕು. ಈಗ ನಾವು ಬಸ್ ಸ್ಟ್ಯಾಂಡ್ ಕಟ್ಟುವುದು ಅಥವಾ ಅಲ್ಲಿ ಒಂದು ಏನಾದರೂ ಪೈಪ್ ಲೈನ್ ಕೊಡುವುದು, ಅದು ಮಾಡುದು, ಇದು ಬೇಡ. ಇನ್ಫ್ರಾಸ್ಟ್ರಕ್ಚರ್ ಬಗ್ಗೆ ನಾವು ವರಿ ಮಾಡಬೇಕಾಗಿಲ್ಲ. ಯಾಕಂದ್ರೆ ಈಗ ನಮ್ಮ ಗವರ್ಮೆಂಟ್ ಕೂಡ ಸ್ವಲ್ಪ ಸ್ಟ್ರಾಂಗ್ ಆಗಿದೆ. ಐ ಆಮ್ ನಾಟ್ ಟಾಕಿಂಗ್ ಅಬೌಟ್ ಎನಿ ಪರ್ಟಿಕ್ಯುಲರ್ ಗವರ್ಮೆಂಟ್, ಸ್ಟೇಟ್ ಗವರ್ಮೆಂಟ್ ಆರ್ ಸೆಂಟ್ರಲ್ ಗವರ್ಮೆಂಟ್. ಈಗ ಅವರು ಸ್ಟ್ರಾಂಗ್ ಆಗಿದ್ದಾರೆ. ನಮ್ಮಲ್ಲಿ ಈಗ ರೆವೆನ್ಯೂ ಬರ್ತಾ ಇದೆ, ನಮ್ಮಲ್ಲಿ ರೆವೆನ್ಯೂ ಖರ್ಚು ಮಾಡ್ಲಿಕ್ಕೆ ಕೂಡ ನಮ್ಮ ಈ ಕ್ಲಬ್ನಲ್ಲಿ ಕೂಡ ಸುಮಾರು ಪಾಲಿಟಿಷಿಯನ್ಸ್ ಇದ್ದಾರೆ. ಮೇಡಮ್ ಅವಾಗ ಹೇಳ್ತಿದ್ರು, ನಾನು ಪಾಲಿಟಿಷಿಯನ್ ಸ್ವಲ್ಪ ಸಕ್ರಿಯಾದ ಕಾರಣ ಇಲ್ಲಿ ಕ್ಲಬ್ಬಿಗೆ ಬರ್ಲಿಕ್ಕೆ ಆಗ್ತಿಲ್ಲ ಅಂತ. ಹಾಗೆ ಪಾಲಿಟಿಷಿಯನ್ಸ್ಗಳೆಲ್ಲ ಇದ್ದಾರೆ. ಸೊ ನಮ್ಮ ಸಿನ್ಸಿಯರ್ ರಿಕ್ವೆಸ್ಟ್ ಏನಂದ್ರೆ, ನಾವು ಈ ಇನ್ಫ್ರಾಸ್ಟ್ರಕ್ಚರಿಗೆ, ಪಬ್ಲಿಕ್ಗೆ ಏನು ಇನ್ಫ್ರಾಸ್ಟ್ರಕ್ಚರ್ ಬೇಕು ಅದಕ್ಕೆ ಸ್ವಲ್ಪ ಕಡಿಮೆ ಮಾಡಿ ನಮ್ಮ ಭವಿಷ್ಯ ಅಂದ್ರೆ ನಮ್ಮ ಮಕ್ಕಳು, ಸಣ್ಣ ಮಕ್ಕಳು, ನಮ್ಮ ಯುವಕರು ಯುವತಿಯರು, ಅವರಿಗೋಸ್ಕರ ನಾವು ಇನ್ವೆಸ್ಟ್ ಮಾಡಬೇಕು. ಇದು ಇನ್ವೆಸ್ಟ್ಮೆಂಟ್ ಮಾಡಿದ್ದು ಶಾರ್ಟ್ ಟರ್ಮ್ ಇನ್ವೆಸ್ಟ್ಮೆಂಟ್ ಅಲ್ಲ, ಇದೆಲ್ಲ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್. ನಾವು ಏನು ಇವತ್ತು ಮಾಡ್ತೇವೆ ಅದರ ರಿಟರ್ನ್ಸ್ ಇವತ್ತು ನಮಗೆ ಬರುದಿಲ್ಲ, ನಾಳೆ ಬರುದಿಲ್ಲ. ಆದ್ರೆ ಮೇ ಬಿ ಆಫ್ಟರ್ 5 years, ಆಫ್ಟರ್ 10 years, ಆರ್ ಮೇ ಬಿ ಆಫ್ಟರ್ 25 years ನಮ್ಗೆ ಆ ರಿಟರ್ನ್ ಬರ್ತದೆ. ಆವಾಗ ರಿಟರ್ನ್ ತಗೊಳ್ಳಿಕ್ಕೆ ಇರ್ತೇವೆ ಇಲ್ಲ ನನಗೆ ಗೊತ್ತಿಲ್ಲ, ಆದ್ರೆ ನಮ್ಮ ದೇಶಕ್ಕೆ, ನಮ್ಮ ಈ ಊರಿಗೆ ಅದು ಹೆಲ್ಪ್ ಆಗ್ತದೆ. ಅದರಿಂದ ಆ 2 ಮಕ್ಕಳಿಗೆ ನೀವು ಏನು ಸಪೋರ್ಟ್ ಮಾಡಿದಿರಿ ಅದು ಬಹಳಷ್ಟು ಖುಷಿ ಆಯಿತು. ಅದೇ ರೀತಿ ನಿಮ್ಮ ಇವರ ಹೆಸರು ಸಿಂಧೂರ ರಾಜ ಅವರು ಏನು ಅಚೀವ್ಮೆಂಟ್ ಮಾಡಿದ್ದಾರೆ ಅದನ್ನು ನೀವು ಗುರುತಿಸಿ ಅವರಿಗೆ ಇವತ್ತು ಸನ್ಮಾನ ಮಾಡಿದ್ದೀರಾ. ನೋಡಿ, ನಾವು ಅವರಿಗೆ ಇವತ್ತು ಸನ್ಮಾನ ಮಾಡಿದ್ದರಿಂದ ಅವರಿಗೆ ದೊಡ್ಡ ಡಿಫರೆನ್ಸ್ ಬೀಳುವುದಿಲ್ಲ. ಆದ್ರೆ ಅವರ ಮನಸ್ಸಿಗೆ ಒಂದು ಬರ್ತದೆ, ಸಮಾಜದವರು ನನ್ನನ್ನು ಗುರುತಿಸಿ, ನನ್ನ ಸಾಧನೆಗೆ ಗುರುತಿಸಿ ನನಗೆ ಸನ್ಮಾನ ಮಾಡಿದ್ದಾರೆ. ಆ ಫೀಲಿಂಗ್ ಬರುವಾಗ ಅವರಿಗೆ ಅನಿಸ್ತದೆ, ನಾನು ಇನ್ನೂ ಜಾಸ್ತಿ ಒಳ್ಳೇದು ಕೆಲಸ ಮಾಡಬೇಕು, ಇನ್ನೂ ಜಾಸ್ತಿ ಅಚೀವ್ ಮಾಡಬೇಕೆನ್ನುವ ಫೀಲಿಂಗ್ ಅವರ ಮನಸ್ಸಲ್ಲಿ ಬರ್ತದೆ. ಅದೇ ರೀತಿ ಅವರಿಗೆ ಸನ್ಮಾನ ಮಾಡಿದ್ದು ನೋಡುವಾಗ ಉಳಿದವರ ಮನಸ್ಸಲ್ಲಿ ಕೂಡ ಬರ್ತದೆ, ನಾವು ಕೂಡ ಲೈಫಲ್ಲಿ ಏನಾದರೂ ಮಾಡಿದರೆ ನಮ್ಮನ್ನು ಕೂಡ ಜನರು ಗುರುತಿಸ್ತಾರೆ ಅಂತ. ಸೊ ಡಬಲ್ ಬೆನಿಫಿಟ್, ಅವರಿಗೂ ಖುಷಿ ಆಗ್ತದೆ, ಉಳಿದವರಿಗೆ ಖುಷಿ ಆಗ್ತದೆ, ನಾವು ಸನ್ಮಾನ ಮಾಡಿದವರಿಗೆ ನಮಗೂ ಖುಷಿ ಆಗ್ತದೆ. ಹಾಗೆ ಒಟ್ಟಾರೆ ಹೇಳುವುದಾದ್ರೆ ಇದು ಒಂದು ಒಳ್ಳೆಯ ಕೆಲಸ. ಏನು ನಾವು ಸಿಂಧೂರ ರಾಜ್ಯದವರಿಗೆ ಇವತ್ತು ಸನ್ಮಾನ ಮಾಡಿದ್ದೇವೆ, ನಾವು ಬಹಳಷ್ಟು ಒಳ್ಳೆ ಕೆಲಸ ಮಾಡಿದ್ದೇವೆ. ಸಿಂಧೂರ ರಾಜ್ಯದವರೇ, ವಿ ಆರ್ ಪ್ರೌಡ್ ಆಫ್ ಯು. ನೀವು ಏನು ಕೆಲಸ ಮಾಡಿದ್ದೀರಾ ಅದು ಸಣ್ಣ ಕೆಲಸ ಅಲ್ಲ. It's a great achievement. It's a great achievement, especially in terms of that research and that project, whatever you have done. And ಮೇಡಮ್ ರವರು ಬಹಳಷ್ಟು ಉತ್ತಮವಾಗಿ ನಿಮ್ಮ ಪರಿಚಯ ಮಾಡಿದರು. ಇಷ್ಟು ಸಣ್ಣ ಪ್ರಾಯದಲ್ಲಿ ಅಷ್ಟೊಂದು ಅಚೀವ್ ಮಾಡೋದು ಅಷ್ಟು ಸುಲಭವಲ್ಲ. ಬಟ್ ಯು ಹ್ಯಾವ್ ಡನ್ ಇಟ್. ಹ್ಯಾಟ್ಸ್ ಆಫ್ ಟು ಯು. ಕಂಗ್ರ್ಯಾಚುಲೇಷನ್. ದಯವಿಟ್ಟು ಮುಂದೆ ಬಂದೊಂದು ಸಣ್ಣ ಗಿಫ್ಟ್ ಅನ್ನು ತಗೊಳ್ಳಿ. ಆತ್ಮೀಯರೇ, ನಮ್ಮ ಮುಂದೆ ಈಗ ಇರುವಂತಹ ಒಂದು ದೊಡ್ಡ ಚಾಲೆಂಜ್ ಅಂದರೆ ಮಿಷನ್ 1.5. ಈ ವರ್ಷದಿಂದ ಶುರು ಮಾಡಿ ನಮ್ಮ ಕುಪ್ಪಿ ಅರ್ವಿಂದ್ ಅವರು ಗವರ್ನರ್ ಆಗುವ ತನಕ ಅಂದರೆ 3 ವರ್ಷಗಳ ತನಕ ನಮ್ಮ ಮುಂದೆ ಇರುವಂತಹ ದೊಡ್ಡ ಚಾಲೆಂಜ್ ಅಂದರೆ ಮಿಷನ್ 1.5. ಅದರ ಅರ್ಥ
ಕುರ್ತಿಯವರ ಶೆಣೆ ಅವರು ಅವರ ಗವರ್ನರ್ಶಿಪ್ ಮುಗಿಸುವ ಸಂದರ್ಭದಲ್ಲಿ ಜೂನ್ 30th 2026 ಆ ದಿವಸದ ಒಳಗೆ ನಮ್ಮ ಲಯನ್ಸ್ ಸಂಸ್ಥೆಯಲ್ಲಿ 15 ಲಕ್ಷ ಸದಸ್ಯರನ್ನು ನಾವು ಇಡಬೇಕು, ಸೇರ್ಪಡೆಗೊಳಿಸಬೇಕು ಮತ್ತು ನಮ್ಮಲ್ಲಿ ಉಳಿಸಿಕೊಳ್ಬೇಕು. ಅಂದ್ರೆ 1.5 ಮಿಲಿಯನ್, ಅದಕ್ಕೆ ನಾವು ಮಿಷನ್ 1.5 ಅಂತ ಹೇಳ್ತಿದ್ದೇವೆ. ನನಗೆ ಬಹಳಷ್ಟು ಖುಷಿ ಆಯಿತು. ಇವತ್ತು ಚೋಟಮಂಗ್ಳೂರು ಕ್ಲಬ್ಗೆ ಬಂದು ನಾನು ಬೋರ್ಡ್ ಮೀಟಿಂಗ್ ಅಲ್ಲಿ ಅದನ್ನು ಪ್ರಸ್ತಾಪ ಮಾಡುವಾಗಲೇ ನಾನು ನೋಡಿದೆ 30 ಮೆಂಬರ್ಸ್ ಇದ್ರು, 3 ಮೆಂಬರ್ಸ್ ಆಲ್ರೆಡಿ ಆಡ್ ಮಾಡಿದ್ದಾರೆ, 3 ಮೆಂಬರ್ಸ್ ಇವತ್ತು ಆಡ್ ಮಾಡ್ತಿದ್ದಾರೆ. ಒಟ್ಟಿಗೆ 6 ಮೆಂಬರ್ ಅನ್ನು ಆಡ್ ಮಾಡಿ ನಾವು ಏನು 15% ಟಾರ್ಗೆಟ್ ಕೊಟ್ಟಿದ್ದೇವೆ ಅದನ್ನು ಆಲ್ರೆಡಿ ಫುಲ್ಫಿಲ್ ಮಾಡಿದ್ದಾರೆ. ಅದಕ್ಕೋಸ್ಕರ ಅಧ್ಯಕ್ಷರಿಗೆ ಮತ್ತು ಸರ್ವ ಸದಸ್ಯರಿಗೆ ಅಭಿನಂದನೆ. ನಾವು ಎಲ್ಲಿ ಹೋದ್ರೂ ಕೂಡ ಗವರ್ನರ್ಗಳು LCFಗೆ ಕಾಂಟ್ರಿಬ್ಯೂಷನ್ ಕೇಳ್ತೇವೆ. ಈ ವರ್ಷದ ಸ್ಪೆಷಾಲಿಟಿ ಏನಂದ್ರೆ ನಾನು ಯಾವ ಕ್ಲಬ್ಗೆ ಹೋದ್ರು ಕೂಡ ಕೇಳಿದಲ್ಲಿ ಯಾರು ಇಲ್ಲ ಅಂತ ಹೇಳಿಲ್ಲ. ಅದೊಂದು ಈ ಒಂದು ವಿಶೇಷತೆ. ಪ್ರತಿ ಕ್ಲಬ್ನಲ್ಲಿ ಎಲ್ಲಿ ಕೆಲವು ಕ್ಲಬ್ಗಳಲ್ಲಿ ನಾನು ಕೇಳುವುದಿಲ್ಲ, ನನಗೆ ಗೊತ್ತಿರ್ತದೆ ಅಲ್ಲಿ ಕೊಡುವುದಿಲ್ಲ ಅಥವಾ ಕೆಲವು ರೀಸನ್ಗಳಿರ್ತವೆ. ಆದರೆ ಹೆಚ್ಚಿನ ಕ್ಲಬ್ಗಳಲ್ಲಿ ನಾನು ಕೇಳ್ತೇನೆ. ಆದರೆ ಇವತ್ತಿನ ತನಕ ಕೂಡ ಯಾವುದೇ ಕ್ಲಬ್ನವರು ಇಲ್ಲ ಅಂತ ಹೇಳಿಲ್ಲ. ಇವತ್ತು ಕೂಡ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಮೀಟಿಂಗ್ ಅಲ್ಲಿ ಸುಮಾರು ಜನ ಮನಸ್ಸು ಸಮಯ ಬೇಕಂತ ಹೇಳಿದ್ರು. ಅದರಲ್ಲಿ ಮೇಡಮ್ ವನಿತಾ ಶಾಮ್ರವರು ಒಮ್ಮೆ ಎದ್ದಿನಿಲ್ಲಿ ಮೇಡಮ್, ಅವರು ದೊಡ್ಡ ಮನಸ್ಸು ಮಾಡಿ ಮುಂದೆ ಬಂದಿದ್ದಾರೆ. ಅವರಿಗೆ ನಾನು ವಿಶೇಷವಾಗಿ ಅಭಿನಂದನೆ ಸಲ್ಲಿಸ್ತೇನೆ. ಮೇಡಮ್, ವಾಟ್ ಗೋಸ್ ಅರೌಂಡ್ ಕಮ್ಸ್ ಅರೌಂಡ್. ಏನು ನೀವು ಸಮಾಜಕ್ಕೆ ಕೊಡ್ತೀರಾ, ಇತರರಿಗೆ ಕೊಡ್ತೀರಾ, ಅದು ಒಂದಲ್ಲ ಒಂದು ರೀತಿಯಲ್ಲಿ ಅದಕ್ಕಿಂತ 1000 ಪಟ್ಟು ಜಾಸ್ತಿ ನಿಮಗೆ ವಾಪಸ್ ಬರ್ತದೆ. ಅದರಿಂದ ನಿಮ್ಮ ಒಳ್ಳೆ ಮನಸ್ಸಿಗೆ ದೇವರು ಒಳ್ಳೇದು ಮಾಡಲಿ, ನಿಮಗೆ ಸಾಕಷ್ಟು ಸಂಪತ್ತು ಸಿಗ್ಲಿ ಅಂತ ಆಶಿಸ್ತೇನೆ, ಒಳ್ಳೆಯ ಆರೋಗ್ಯ ಕೂಡ ಸಿಗ್ಲಿ ಅಂತ ಆಶಿಸ್ತೇನೆ. ಕಂಗ್ರ್ಯಾಚುಲೇಷನ್ಸ್ ಟು ಯು. ನಾನು ಹೆಚ್ಚಾಗಿ ಯಾವುದೇ ಗವರ್ನರ್ ಜೊತೆಗೆ ಹೋಗುವಾಗ ಏನು ಮಾತನಾಡಬೇಕಂತ ಅಲ್ಲಿ ಕಾರ್ಯಕ್ರಮಕ್ಕೆ ಬಂದ ಮೇಲೆ ಸ್ವಲ್ಪ ಯೋಚಿಸಿ ಮಾತನಾಡ್ತೇನೆ. ಕೆಲವೊಮ್ಮೆ ಬರುವಾಗಲೇ ಪ್ರಿಪೇರ್ ಮಾಡಿ ಬರ್ತೇನೆ. ಆದರೆ ಇಲ್ಲಿ ಪ್ರಿಪೇರ್ ಮಾಡಿ ಏನೋ ಬಂದಿದ್ದೆ. ಆದರೆ ನನಗೆ ಅನಿಸಿದ್ದು ಈ ಕ್ಲಬ್ಗೆ ಬಂದ ನಂತರ ನಾನು ಪ್ರಿಪೇರ್ ಮಾಡಿದಕ್ಕಿಂತ ನಾನು ಇಲ್ಲಿ ಏನು ಗಮನಿಸಿದ್ದೇನೋ ಅದನ್ನು ಹೇಳುವುದು ಇಂಪಾರ್ಟೆಂಟ್ ಅಂತ ನನಗೆ ಅನಿಸಿದೆ. ಅದರಿಂದ ನಾನು ಏನೆಲ್ಲ ವಿಚಾರಗಳನ್ನು ಹೇಳಿದ್ದೇನೆ ಅದು ಇಲ್ಲಿ ಗಮನಿಸಿದಂತಹ ವಿಚಾರ ಈ ಕ್ಲಬ್ನ ಸ್ಪೆಷಾಲಿಟಿ. ಆದರೆ ಒಂದು ವಿಚಾರ ಒಂದು ವಿಶೇಷವಾಗಿ ನಾನು ಹೈಲೈಟ್ ಮಾಡಲಿಕ್ಕೆ ಬಯಸ್ತೇನೆ. ಅದೇನೆಂದ್ರೆ, ನಾನೊಂದು ಬೇರೆ ಕ್ಲಬ್ಗೆ ಒಂದು ಗವರ್ನರ್ ವಿಸಿಟಿಗೆ ಹೋಗಿದ್ದೆ. ಆ ಗವರ್ನರ್ ವಿಸಿಟಿಗೆ ಹೋಗುವಾಗ ಹೀಗೆ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಮೀಟಿಂಗ್ ಅಲ್ಲಿ ಇರುವಾಗ ನನಗೆ ಅಲ್ಲಿ ಅಧ್ಯಕ್ಷರು ಒಂದು ಹೇಳಿದ ಮಾತು ನನಗೆ ಅನಿಸಿತು, ನನ್ನಕ್ಕಿಂತ ಅವರನ್ನೇ ಗವರ್ನರ್ ಅಂತ ಹೇಳಿದ್ರೆ ಒಳ್ಳೇದಿತ್ತು ಅಂತ ಆ ಥರ ನನಗೆ ಅನಿಸಿತು. ದಟ್ ಮೀನ್ಸ್ ಶಿ ಹಸ್ ಡನ್ ಸಮಥಿಂಗ್ ನಾವು ಪ್ರೌಡ್ ಫೀಲ್ ಮಾಡುವಂಥದ್ದು, ಒಂದು ದೇವರು ಮೆಚ್ಚುವಂಥದ್ದು ಕೆಲಸ ಮಾಡಿದ್ರು. ಆದ್ದರಿಂದ ನಾನು ಅವತ್ತು ಹೇಳಿದೆ, ನಾನು ಗವರ್ನರ್ ಆಗಿರ್ಬೋದು, ಬಟ್ ನನಗೆ ನಿಮ್ಮ ಮೇಲೆ ಬಹಳಷ್ಟು ಗೌರವ ಇತ್ತು. ಇವತ್ತಿನ ದಿನಕ್ಕೆ ನೀವೇ ಗವರ್ನರ್ ಆ ಥರ ನನಗೆ ಅನಿಸ್ತದೆ ಅಂತ. ಅವರು ಏನು ಮಾಡಿದ್ರು ಅಂತ ನಿಮಗೆ ಮನಸ್ಸಿಗೆ ಬರ್ಬೋದು. ಅವರು ನಂತರನೇ ಒಂದು ಲಯನ್, ಅದು ಕೂಡ ಲೇಡಿ ಲಯನ್. ಅವರು ಒಂದು ದಿವಸ ಪೇಟೆಗೆ ಹೋಗುವಾಗ ಅಲ್ಲಿ ಡೆಲಿವರಿ ಡೆಲಿವರಿ ಆಗಿ ಒಂದೇ ದಿವಸ ಆದಂತಹ ಒಬ್ಬರು ಹೆಂಗಸು ಮತ್ತೆ 1 ದಿವಸದ ಮಗು ಇಟ್ಕೊಂಡು ಅಲ್ಲಿ ಪೇಟೆಯಲ್ಲಿ ಯಾರು ಅವರಿಗೆ ಸಹಾಯ ಮಾಡ್ತಾರೆ ಅಂತ ಕಾಯ್ತಾ ಇದ್ರು. ಯಾಕೆ, ಒಂದು ದಿನ ಡೆಲಿವರಿ ಆಗಿ ಒಂದೇ ದಿನ ಆಗಿದೆ, ಮತ್ತೆ ಸಣ್ಣ ಮಗು ಇದೆ. ಅವರು ಆ ಪೇಟೆಯಲ್ಲಿ ಯಾರು ನನಗೆ ಸಹಾಯ ಮಾಡ್ತಾರೆ ಅಂತ ಕಾಯ್ತಾ ಇದ್ರು. ಆ ಸಂದರ್ಭದಲ್ಲಿ ಈ ಮೇಡಮ್ ಅಲ್ಲಿ ಆ ಕಡೆದ ತಾಸಾಗುವಾಗ ಆ ತಾಯಿಗೆ ಏನೋ ಅನಿಸಿತು, ಇವರೇ ರೈಟ್ ಪರ್ಸನ್, ನಮ್ಗೆ ದೇವರು ಕಳಿಸಿಕೊಟ್ಟದಂತ. ತಕ್ಷಣ ಈ ಮೇಡಮ್ ಹತ್ರ ಹೋಗಿ ಅವ್ರ ಹತ್ರ ಕೇಳಿದ್ರು, ನಮ್ಗೆ ಸಪೋರ್ಟ್ ಮಾಡಿ, ಸಹಾಯ ಮಾಡಿ ಅಂತ. ಈ ಮೇಡಮ್ ಏನು ಮಾಡಿದಾರಂದ್ರೆ, ಅವರನ್ನ ಆ ಮಗುವನ್ನ ಕರ್ಕೊಂಡು ಅವರ ಮನೆಗೆ ಕರ್ಕೊಂಡು ಹೋಗಿ ಅವರ ಮನೆಯಲ್ಲಿ ಕರ್ಕೊಂಡು ಹೋದದ್ದು ಮಾತ್ರವಲ್ಲ, ಆ ಮಗುವಿಗೆ ಏನು ಎಲ್ಲ ಸವಲತ್ತು ಬೇಕು ಅದೆಲ್ಲ ಕೊಟ್ಟು, ಆ ತಾಯಿಗೆ ಏನು ಸವಲತ್ತು ಕೊಟ್ಟು ಎಲ್ಲ ಕೊಟ್ಟು ಆ ಮಗುವಿನ ನಾಮಕರಣ ಕೂಡ ಮಾಡಿದ್ರು. ಅಷ್ಟೇ ಅಲ್ಲ, 3 months ತನಕ ಅವರು ಅವರ ಮನೆಯಲ್ಲಿ ಆ ಹೆಂಗಸು ಮತ್ತು ಆ ಮಗುವನ್ನು ಇಟ್ಕೊಂಡು ಅವರ ಸೇವೆ ಮಾಡಿದ್ರು. 3 months ನಂತರ ಅವರಿಗೆ ಎಲ್ಲಿ ತಲುಪಿಸಬೇಕು ಆ ತಾಯಿ ಮಗುವಿಗೆ ಅಲ್ಲಿ ತಲುಪಿಸಿದ್ದು. ಅದರ ಜೊತೆಗೆ ಅವರ ಗಂಡ ಬಿಟ್ಟು ಹೋಗಿದ್ದ, ಡೆಲಿವರಿ ಆದ ಸಂದರ್ಭದಲ್ಲಿ ಆ ಗಂಡ ಬಿಟ್ಟು ಹೋಗಿದ್ದ. ಆ ಗಂಡ ಮತ್ತು ಹೆಂಡತಿಯನ್ನು ಅಂದ್ರೆ ಆ ಹೆಂಗಸನ್ನು ಕೂಡ ಮತ್ತೆ ಒಟ್ಟಿಗೆ ಸೇರಿಸುವ ಪ್ರಯತ್ನ ಮಾಡಿ ಕೂಡ ಅದರಲ್ಲಿ ಕೂಡ ಸಕ್ಸಸ್ಫುಲ್ ಆಗಿದ್ದಾರೆ. 3 months ಒಬ್ಬ ಹೆಂಗಸು ಮತ್ತು ಒಂದು ಸಣ್ಣ ಮಗುವನ್ನು ಎಲ್ಲಿಯ ದಾರಿಯಲ್ಲಿ ಸಿಕ್ಕಿದವರನ್ನು ಮನೆಗೆ ಕರ್ಕೊಂಡು ಹೋಗಿ ಇಷ್ಟೊಂದು ಸಹಾಯ ಮಾಡಿದ್ದಾರೆ ಎಂದು ಹೇಳುವಾಗ ನನಗೆ ಅನಿಸಿತು, ನಾವು ಅವರ ಮುಂದೆ ಏನೂ ಅಲ್ಲ, ಯಾಕಂದ್ರೆ ಅಷ್ಟೊಂದು ಒಳ್ಳೆಯ ಕೆಲಸ ಮಾಡಿದ್ದಾರೆ. ಅದೇ ತರ ನಾನು ಯಾಕೆ ಈ ತರ ಹೇಳಿದೆ ಅಂದ್ರೆ, ನನಗೆ ಅದೇ ತರದ ಒಂದು ಫೀಲಿಂಗ್ ಇಲ್ಲಿ ಕೂಡ ಬಂತು. ಇಲ್ಲಿ ನಮ್ಮ ಚೋಟಮಂಗ್ಳೂರು ಕ್ಲಬ್ಬಿನಲ್ಲಿ ನಾವು ಶೆಣೆ ಮಾಮಿದ್ದಾರೆ, ನಮ್ಮ ಲಕ್ಷ್ಮಣ್ ಶೆಣೆ ಅವರಿದ್ದಾರೆ,
ನಿಮ್ಗೆ ಗೊತ್ತಿರ್ಲಿಲ್ಲ, ನಾನು ಫಾಸ್ಟ್ 2-3 ಇಯರ್ಸ್ ಇಂದ ಅವ್ರು ಎಲ್ಲಿ ಸಿಕ್ಕಿದ್ರು ಕೂಡ ನಾನು ಅವ್ರ ಹತ್ರ ಹೋಗಿ ನಾನೇ ಮಾತನಾಡ್ತೇನೆ. ನನಗೆ ಆಕ್ಚುಲಿ ಅವರು ಈ ಕ್ಲಬ್ನ ಸದಸ್ಯರಂದು ಮಾತ್ರ ಗೊತ್ತಿತ್ತು ಹೊರತು ಅವರು ಏನು, ಅವರ ಬ್ಯಾಕ್ಗ್ರೌಂಡ್ ಏನು ನನಗೆ ಎಂತ ಕೂಡ ಗೊತ್ತಿರಲಿಲ್ಲ. ಬಟ್ ಇವತ್ತು ನನಗೆ ಏನೋ ಅವರನ್ನು ನೋಡುವಾಗ ನನಗೆ ಒಂದು ಫೀಲಿಂಗ್ ಬರ್ತಿತ್ತು, ಇವರ ಹತ್ರ ಹೋಗಿ ಮಾತನಾಡಬೇಕು, ಇವರ ಆಶೀರ್ವಾದ ಕೇಳಬೇಕು ಅಂತ. ಅದಕ್ಕೆ ಯಾವಾಗಲೂ ನಾನು ಅವರ ಹತ್ರ ಹೋಗಿ ಮಾತನಾಡ್ತಿದ್ದೆ. ಅವಾಗ ನನಗೆ ಯಾವಾಗಲೂ ಹೇಳ್ತಿದ್ರು, ಏನು ನೀವು ಮೊದಲೆಲ್ಲ ನಾವು ಗವರ್ನರ್ ಹತ್ರ ಹೋಗ್ಲಿಕ್ಕೆ ನಾವು ಹೆದರ್ತಿದ್ವಿ, ಆದ್ರೆ ನೀವು ಗವರ್ನರ್ ನಮ್ಮ ಹತ್ರ ಬಂದು ನಮ್ಮ ಹತ್ರ ಮಾತನಾಡ್ತಿದ್ದೀರಾ, ಇದು ಏನು ವಿಶೇಷವಾಗಿ ನಮಗೆ ಕಾಣ್ತದೆ ಅಂತ. ನಾನು ಅವಾಗಲೇ ಯಾವಾಗಲೂ ಹೇಳ್ತಿದ್ದೆ, ನಿಮ್ಮಂತ ಹಿರಿಯರು ನಮ್ಮ ಕ್ಲಬ್ನಲ್ಲಿ ಇದ್ದ ಕಾರಣ ನಮ್ಮಂತವರು ಮುಂದೆ ಬರ್ಲಿಕ್ಕೆ ಸಾಧ್ಯವಾಗಿದೆ. ನಿಮ್ಮಂತರ ಆಶೀರ್ವಾದದಿಂದಲೇ ನಾವು ಮುಂದೆ ಬರ್ತಾ ಇದ್ದೇವೆ. ಅದರಿಂದ ನೀವು ನಮ್ಮ ಹತ್ರ ಬರ್ಬೇಕಾಗಿಲ್ಲ, ನಾವು ನಿಮ್ಮ ಹತ್ರ ಬರ್ತಿದ್ದೇವೆ, ನಿಮ್ಮ ಆಶೀರ್ವಾದ ಸಿಕ್ಕಿದ್ರೆ ಸಾಕು ಅಂತ ಯಾವಾಗಲೂ ಹೇಳ್ತಿದ್ದೆ. ಆದ್ರೆ ಇವತ್ತು ಇಲ್ಲಿಗೆ ಗೊತ್ತಾಯ್ತು, ಇವತ್ತು ನಾವು ಬಂದ ತಕ್ಷಣ ನಮ್ಗೆ ಏನು ಸಂಜೆ ಟೀ ಕಾಫಿ ಮತ್ತು ಫಲಹಾರ ಏನು ಕೊಟ್ಟಿದ್ರು ಅವರ ಮನೆಯಲ್ಲಿ ಕೊಟ್ಟಿದ್ರು. ಅದು ಇದೊಂದು ಸರ್ಪ್ರೈಸ್, ನಮ್ಗೆ ಗೊತ್ತಿಲ್ಲಕ್ಕೆ ಅದು ಅವರ ಮನೆಯಲ್ಲಿ ಆಗ್ತದೆ ಅಂತ. ಅವರ ಮನೆಗೆ ಹೋಗಿ ಇದೆಲ್ಲ ಸ್ವೀಕರಿಸಿದ ಮೇಲೆ ಆ ಮಕ್ಕಳ ಆಶ್ರಮಕ್ಕೆ ಅಲ್ಲಿ ಹೋದೆವು. ಅವಾಗ ಅವರು ಕೆಲವರು ವಿಚಾರಗಳನ್ನು ಅಲ್ಲಿ ನಮ್ಮೊಂದಿಗೆ ಹಂಚಿಕೊಂಡ್ರು. ಅವಾಗ ನನಗೆ ಅನಿಸಿದ್ದು, ಕೆಲವೊಮ್ಮೆ ನಾವು ಹೇಳ್ತೇವೆ ಟ್ರೂ ಲಾಯನ್ ಅಂತ. ಟ್ರೂ ಲಾಯನ್ ಅಂದ್ರೆ ನಿಜವಾಗಿ ಲಾಯನ್ ಅಂದ್ರೆ ನಮ್ಮ ಲಕ್ಷ್ಮಣ್ ಶೆಣೈ ಅವರು. ಅದೆಷ್ಟೋ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಸಪೋರ್ಟ್ ಮಾಡಿದವರು, ಅದೆಷ್ಟೋ ಯುವಕರಿಗೆ ಕೆಲಸ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟು ಬೇರೆ ಬೇರೆ ಕಡೆ ಕೆಲಸ ಸೇರಿಸಲಿಕ್ಕೆ ಸಪೋರ್ಟ್ ಮಾಡಿದವರು, ಅದೆಷ್ಟೋ ಹೆಣ್ಣು ಮಕ್ಕಳಿಗೆ ಮದುವೆ ಮಾಡಲಿಕ್ಕೆ ಅವರಿಗೆ ಖರ್ಚಿಗೆ ಹಣ ಕೊಟ್ಟವರು. ಪ್ರತಿ ವರ್ಷ ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ಕೂಡ ನಮ್ಮ ಮಕ್ಕಳ ಆಶ್ರಮಕ್ಕೆ ಅವರಿಗೆ ಒಂದು ಊಟ ವ್ಯವಸ್ಥೆ, ಇವತ್ತು ಕೂಡ ಊಟದ ವ್ಯವಸ್ಥೆ ಅವರಿಗೆ ಮಾಡ್ತಿದ್ರು. ಹಾಗೆ ಹಲವಾರು ವಿಚಾರಗಳು, ನಾನು ಅದನ್ನು ಹೇಳಲಿಕ್ಕೆ ಹೋದ್ರೆ ನನಗೆ ಒಂದು 15 ಮಿನಿಟ್ಸ್ ಬೇಕು. ಅಷ್ಟೊಂದು ಕೆಲಸವನ್ನು ನಮ್ಮ ಲಕ್ಷ್ಮಣ್ ಶೆಣೈ ಅವರು ಮಾಡ್ತಿದ್ದಾರೆ. ಸರ್, ನಿಮ್ಮ ಮುಂದೆ ನಾನು ತಲೆ ಬಾಳ್ತೇನೆ ಸರ್. ಸೊ ನಮ್ಮ ಡಿಜಿ ವಿಸಿಟ್ ಸಾರ್ಥಕ ಆಯಿತು ಅಂತ ನನಗೆ ಅನಿಸಿದೆ. ಇಡೀ ಚೋಟಮಂಗ್ಳೂರು ಕ್ಲಬ್ ಎಲ್ಲರೂ ನನ್ನ ಆತ್ಮೀಯರು, ಬಹಳಷ್ಟು ಮಂದಿ ಇಲ್ಲಿ ನನ್ನ ಪರಿಚಯದವರಿದ್ದಾರೆ. ಆದರೆ ಒಂದು ಸಣ್ಣ ಕಾರ್ಯಕ್ರಮ ನನಗೆ ತುಂಬಾ ಡಿಫ್ರೆನ್ಸ್ ತಂದಿತ್ತು. ಅದು ಯಾವಾಗಲೂ ನಾನು ನೆನಪಿರುವಂಥದ್ದು. ಇನ್ನೊಂದು, ಆ ಮಕ್ಕಳ ಆಶ್ರಮದಲ್ಲಿ ಆ ಮಕ್ಕಳು ಸಲ್ಲಿಸಿದ ಪೂಜೆ, ಭಜನೆ, ಆ ಭಕ್ತಿ, ಶ್ರದ್ಧೆ, ಪ್ಲಸ್ ನನಗೆ ದೇವರ ಆರತಿ ಮಾಡಲಿಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟದ್ದು, ಇದೆಲ್ಲ ಒಂದು ವಿಶೇಷ ಅಂತ ಹೇಳುತ್ತಾ ಬಂದಿರುವ ನಿಮಗೆಲ್ಲರಿಗೂ ದೇವರು ಉತ್ತಮ ಆರೋಗ್ಯ ವಹಿಸಿಕೊಡ್ಲಿ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ದಯವಿಟ್ಟು ಹೊಸ ಸದಸ್ಯರು ಮುಂದೆ ಬನ್ನಿ. ಆ ತರ ಆಗಿಬಿಡ್ತದೆ. ಅದಕ್ಕೆ ನಾನು ಹೇಳುದು ಇಷ್ಟೇ, ಲಯನ್ಸ್ ಕ್ಲಬ್ನಲ್ಲಿ ನೀವು ಬಂದಿದ್ದೀರಾ, ಇನ್ವಾಲ್ವ್ ಆಗಿ. ಇದರಲ್ಲಿ ಯಾವಾಗ ನೀವು ಇನ್ವಾಲ್ವ್ ಆಗ್ತೀರಾ ಅವಾಗ ಮಾತ್ರ ಲಯನಿಸಮ್ನ ಅರ್ಥ ನಿಮಗೆ ಗೊತ್ತಾಗ್ತದೆ. ಒಂದು ಸಣ್ಣ ಓದ್ಕೊಡ್ತಾ ಇದ್ದೇನೆ, ಬಲಗೈಯಲ್ಲಿ ನಿಮ್ಮ ಈ ರೀತಿ ಇಡಿ. ನಾನು ಹೇಳಿದಾಗೆ ರಿಪೀಟ್ ಮಾಡಿದ್ರೆ ಆಯ್ತು. ನಾನು ನಿಮ್ಮ ಹೆಸರು ಹೇಳಿ. ಲಯನ್ಸ್ ಕ್ಲಬ್ ಚೋಟಮಗಳೂರಿನ ಮುಖಾಂತರ ಲಯನ್ಸ್ ಅಂತಾರಾಷ್ಟ್ರೀಯ ಸಂಸ್ಥೆಯ ಸದಸ್ಯನಾಗಲು ಮನಪೂರ್ವಕವಾಗಿ ಒಪ್ಪಿರುತ್ತೇನೆ. ನಮ್ಮ ಸಂಸ್ಥೆಯ ಎಲ್ಲಾ ಶುಲ್ಕಗಳನ್ನು ಪಾವತಿಸಿ ಎಲ್ಲಾ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ನನ್ನಿಂದ ಆದಷ್ಟು ಮಟ್ಟಿಗೆ ಸಮಾಜಕ್ಕೆ ದೇಣಿಗೆಯನ್ನು ನೀಡುವೆನು. ನಮ್ಮ ಸಂಸ್ಥೆಯ ಅಧ್ಯಕ್ಷರು ನೀಡುವಂತ ಎಲ್ಲಾ ಜವಾಬ್ದಾರಿಗಳನ್ನು ಕಟ್ಟುನಿಟ್ಟಾಗಿ ನಿರ್ವಹಿಸಿ ಲಯನ್ಸ್ ಸಂಸ್ಥೆಯ ನೀತಿ ಸಂಹಿತೆಗೆ ಬದ್ಧನಾಗಿರುತ್ತೇನೆಂದು ಪ್ರಮಾಣ ಮಾಡುತ್ತೇನೆ. ಹಾರ್ಟಿ ಕಂಗ್ರ್ಯಾಚುಲೇಷನ್. ಪ್ಲೀಸ್ ಗಿವ್ ದೆಮ್ ಎ ಬಿಗ್ ರೌಂಡ್ ಆಫ್ ಅಪ್ಲಾಸ್. ಇವರ ಸ್ಪಾನ್ಸರ್ ಯಾರು ಸರ್? ಅವರಿಗೆ ದಯವಿಟ್ಟು ವೇದಿಕೆ ಕರ್ಕೊಂಡು ಬಂದು ಅವರಿಗೆ ಪಿನ್ ಕೊಡಿಸಿ ಸರ್. ಇಬ್ಬರು ಮೇಲೆ ಬನ್ನಿ. ಸತೀಶ್ ಭಂಡಾರಿಯವರೇ, ನಿಮಗೆ ಸರ್, ನಿಮಗೆ ನಾನು ಓದ್ಕೊಡ್ಲಿಕ್ಕೆ ಹೋಗುದಿಲ್ಲ. ನೀವು ಹೇಗೆ ಲಯನಿಸಮ್ ಅಲ್ಲಿ ಇನ್ವಾಲ್ವ್ ಆಗಿದ್ರೆ, ಆಕ್ಟಿವ್ ಆಗಿದ್ರೆ, ಅದೇ ತರ ಇವರಿಬ್ಬರು ನಾಯಕರನ್ನು ನಮ್ಮ ಲಯನ್ಸ್ ಕ್ಲಬ್ ಅಲ್ಲಿ ಇನ್ವಾಲ್ವ್ ಮಾಡಿ ನಿಮ್ಗಿಂತ ಒಳ್ಳೆ ಲೀಡರ್ಸ್ಗಳಾಗಿ ಮಾಡುವ ಜವಾಬ್ದಾರಿ ನಿಮ್ಮದು ಸರ್. ಆಗ್ಬೋದಲ್ಲ ಸರ್? ಓಕೆ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಧನ್ಯವಾದಗಳನ್ನು ಸಲ್ಲಿಸ್ತಾ ಇದೀಗ ಅವರನ್ನು ಅಭಿನಂದನಾ ಇವರು ವಾಚಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಡಾಕ್ಟರ್ ರವಿ ವರ್ಮಾ ಆಳ್ವಾ. All the members of Lions Club Chotamangala to raise from their seat. ಚೋಟಮಂಗಳೂರು ಲಯನ್ಸ್ ಕ್ಲಬ್ನ ಸದಸ್ಯರು ಮಾತ್ರ ದಯವಿಟ್ಟು ಎದ್ದು ನಿಲ್ಲಿ. We, the members of Lions Club Chotamangalore,
appreciate the service and outstanding leadership so generously and unselfishly provided to our district 317D by Lions District Governor Lion Dr. Melvin D'Souza PMJF, and the sacrifices he is making during the year in fulfilling the manifold duties of his office, and we wish to assure him our loyalty and cooperation in his programs and maintain and promote Lionism in District 317D. Therefore, we be it resolved that we express to him our appreciation in the form of this resolution and pledge our loyal support to his efforts to make his year's administration an outstanding one in the history of Lions history. Signed on this day, 13th December 2023, by the President, Secretary and Treasurer of Lions Club, Chotanagpur. Now I request our President, Lions Shashikanti Ullal, to hand over this resolution. ನಮ್ಮ ಅಭಿಮಾನದ ಅಭಿನಂದನೆಯೊಂದಿಗೆ ಅವರಿಗೆ ಈ ಮೆಚ್ಚುಗೆ ಪತ್ರವನ್ನು ಹಸ್ತಾಂತರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಎಲ್ಲ ವೇದಿಕೆಯಲ್ಲಿರುವಂತಹ ಅತಿಥಿ ಗಣ್ಯರು ಜೊತೆ ಸೇರಬೇಕು. ನಮ್ಮ ಚೋಟಮಂಗಳೂರು ಲಯನ್ಸ್ ಕ್ಲಬ್ಬಿನ ಅಧ್ಯಕ್ಷ ಲಯನ್ ಶಶಿಕಾಂತಿ ಉಳ್ಳಾಳ್ರವರಿಂದ ನಮ್ಮ ಜಿಲ್ಲಾ ರಾಜ್ಯಪಾಲರಿಗೆ ನಮ್ಮ ಸದಸ್ಯರು ಬನ್ನಿ, ವೇದಿಕೆ ಹಿರಿಯ ಸದಸ್ಯರೆಲ್ಲರೂ ಬನ್ನಿ. ಅತ್ಯಂತ ಅಭಿಮಾನದಿಂದ ಆತ್ಮೀಯತೆಯಿಂದ ಅವರನ್ನು ಚೋಟಮಂಗಳೂರು ಲಯನ್ಸ್ ಕ್ಲಬ್ ಪರವಾಗಿ ಅಭಿನಂದಿಸ್ತಾ ಇದ್ದೇವೆ. ಜಿಲ್ಲಾ ರಾಜ್ಯಪಾಲರ ಹುದ್ದೆಯನ್ನು ಯಶಸ್ವಿಯಾಗಿ ನಿಭಾಯಿಸಲಿ, ಮುಂದಕ್ಕೂ ಇದಕ್ಕಿಂತ ಹೆಚ್ಚಿನ ಉನ್ನತ ಹುದ್ದೆಗಳು ಅವರಿಗೆ ದೊರೆಯಲಿ, ಆ ಎಲ್ಲ ಹುದ್ದೆಗಳಲ್ಲಿ ಅವರು ಲಯನಿಸಮನ್ನು ಬೆಳಗಲಿ ಎನ್ನುವಂತಹ ಆಶಯದೊಂದಿಗೆ ಅವರಿಗೆ ಎಲ್ಲ ಚೋಟಮಂಗಳೂರು ಲಯನ್ಸ್ ಕ್ಲಬ್ಬಿನ ಸದಸ್ಯ ಬಂಧುಗಳ ಪರವಾಗಿ, ಎಲ್ಲ ಲಯನ್ಸ್ ಬಂಧುಗಳ ಪರವಾಗಿ ಅಭಿನಂದನೆಗಳು. ಎಲ್ಲರೂ ಒಮ್ಮೆ ಜೋರಾದ ಚಪ್ಪಾಳೆಯೊಂದಿಗೆ ಅವರನ್ನು ಅಭಿನಂದಿಸಬೇಕಾಗಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಹಾಗೆ ಭಾರತ್ ಶಾಲೆಯ ಮಕ್ಕಳು, ಅವರಿಗೆ ಕಂಪ್ಯೂಟರ್ ವಿತರಣೆಯ ಕೊಡುಗೆ ಇದೆ, ಅವರು ಕೂಡ ಬಂದಿದ್ದಾರೆ ಎನ್ನುವಂತಹ ಸುದ್ದಿ ಬಂತು. ದಯವಿಟ್ಟು ಅವರು ಮುಂದೆ ಬರಬೇಕು. ಭಾರತ್ ಶಾಲೆಯವರು ಅದನ್ನು ಮುಂದಕ್ಕೆ ವಿತರಿಸಲಾಗುವುದು. ಈಗ ಕಾರ್ಯಕ್ರಮವನ್ನು ಮುಂದುವರಿಸಿದ್ದೇವೆ. ವಂದನೆಗಳು. ನಮ್ಮ ಜಿಲ್ಲಾ ರಾಜ್ಯಪಾಲರಿಗೆ ಗುರುತಿಸುವಂತಹ ಕಾರ್ಯಕ್ರಮ ನಮ್ಮ ಮಲ್ಲಿಕಾ ಭಂಡಾರಿ ಅವರು ಈ ಗುರುತಿಸುವಂತಹ ಕಾರ್ಯಕ್ರಮವನ್ನು ನಡೆಸಿಕೊಡ್ಬೇಕು. ಹಾಗೂ ನಮ್ಮ ಅಧ್ಯಕ್ಷರು ಶಶಿಕಾಂತಿ ಉಳ್ಳಾಳ್ರವರು ಅವರು ಕೂಡ ಈ ಗುರುತಿಸುವಿಕೆಯ ಕಾರ್ಯಕ್ರಮವನ್ನು ನಡೆಸಿಕೊಳ್ಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಪ್ರಮುಖವಾಗಿ ಮೊದಲಿಗೆ ದಿವಾಕರ್ ಎಂ ಅವರ ವೇದಿಕೆಗೆ ಬರಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ನಮ್ಮ ಚೋಟಮಂಗಳೂರು ಲಯನ್ಸ್ ಕ್ಲಬ್ನ ಸದಸ್ಯರಾಗಿ ಒಂದು ಅವಧಿಗೆ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದವರು, ಮಾಲಕರ ಸಂಘದ ಅಧ್ಯಕ್ಷರಾಗಿ ಇದೀಗ 11 ವಲಯಗಳ ಒಕ್ಕೂಟದ ಚೇರ್ಮನ್ ಆಗಿ ಆಯ್ಕೆಯಾಗಿದ್ದಾರೆ. ಅಧಿಕಾರವನ್ನು ಸ್ವೀಕರಿಸಿದ್ದಾರೆ. ಅವರಿಗೆ ಎಲ್ಲರ ಪರವಾಗಿ ಆತ್ಮೀಯವಾದಂತಹ ಅಭಿನಂದನೆಗಳು. ಅವರಿಗೆ ನಮ್ಮ ಜಿಲ್ಲಾ ರಾಜ್ಯಪಾಲರು ಶಾಲು ಹೊದಿಸುವ ಮೂಲಕ ನಮ್ಮ ಅಭಿನಂದನೆಯನ್ನು ಸಲ್ಲಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಹಾಗೆ ಲಯನ್ ಲಕ್ಷ್ಮಣ್ ಶೆಣೈ ಅವರು ಮತ್ತೊಮ್ಮೆ ವೇದಿಕೆಗೆ ಬರಬೇಕು. ನಮ್ಮ ಚೋಟಮಂಗಳೂರು ಲಯನ್ಸ್ ಕ್ಲಬ್ಬಿನ ಎಲ್ಲ ಸೇವಾ ಯೋಜನೆಗಳಿಗೆ ಅತ್ಯಂತ ಪ್ರಾಂಜಲ ಮನಸ್ಸಿನಿಂದ ಸಹಕಾರ ನೀಡುವವರು, ಇಳು ವಯಸ್ಸಿನಲ್ಲೂ ತರುಣರ ಹುಮ್ಮಸ್ಸಿನೊಂದಿಗೆ ನಮ್ಮನ್ನು ನಾಚಿಸುವಂತಹ ಕೆಲಸ ಮಾಡ್ತಾ ಎಲ್ಲರಿಗೂ ಮಾದರಿಯಾಗಿರುವವರು. ಅವರಿಗೂ ಕೂಡ ನಮ್ಮ ಒಂದು ಅಭಿನಂದನಾ ಗೌರವ ನಮ್ಮ ಜಿಲ್ಲಾ ರಾಜ್ಯಪಾಲರಿಂದ ಶಾಲು ಶಾಲಿನೊಂದಿಗೆ ಅವರನ್ನು ಅಭಿನಂದಿಸ್ತಾ ಇದ್ದೇವೆ. ಹಾಗೆ ಡಾಕ್ಟರ್ ರವಿವರ್ಮ ಆಳ್ವ ಅವರು ಕೂಡ ವೇದಿಕೆಗೆ ಬರಬೇಕು. ನಮ್ಮ ಅತ್ಯಂತ ಹಿರಿಯ ಸದಸ್ಯರು ಡಾಕ್ಟರ್ ರವಿವರ್ಮ ಆಳ್ವ ಚೋಟಮಂಗಳೂರು ಲಯನ್ಸ್ ಕ್ಲಬ್ಬಿನ ಎಲ್ಲ ನಿರಂತರ ಸಹಾಯವನ್ನು ನೀಡುವವರು, ಅತ್ಯಂತ ಹಿರಿಯ ಸದಸ್ಯ. ಅವರನ್ನು ಕೂಡ ನಾವು ನಮ್ಮ ಚೋಟಮಂಗಳೂರು ಲಯನ್ಸ್ ಕ್ಲಬ್ಬಿನ ಪರವಾಗಿ ಅಭಿನಂದಿಸುತ್ತಾ ನಮ್ಮ ಶಾಲಿನ ಗೌರವ ಜಿಲ್ಲಾ ರಾಜ್ಯಪಾಲರ ಮೂಲಕ ಅಭಿನಂದನೆಗಳು. ಡಾಕ್ಟರ್ ರವಿವರ್ಮ ಆಳ್ವ. ಮುಂದಕ್ಕೆ ಲಯನ್ ಬಿಬಿ ಶೆಟ್ಟಿ
ಬನ್ನಾಡಿ ಬಾಲಕೃಷ್ಣ ಶೆಟ್ಟಿ ಅವರು ನಮ್ಮ ಸ್ಥಾಪಕ ಸದಸ್ಯರು, ಅತ್ಯಂತ ಹಿರಿಯ ಸದಸ್ಯರು, ಅವರು ಕೂಡ ವೇದಿಕೆಗೆ ಬರಬೇಕು. ಚೋಟಮಂಗಳೂರು ಲಯನ್ಸ್ ಕ್ಲಬ್ಗೆ ಒಂದು ರೀತಿಯಲ್ಲಿ ಮಾರ್ಗದರ್ಶಕರಾಗಿ ಎಲ್ಲ ಕೆಲಸ ಕಾರ್ಯಗಳಲ್ಲಿ ತಮ್ಮ ಮಾರ್ಗದರ್ಶನದೊಂದಿಗೆ ಕ್ಲಬ್ ಅನ್ನು ಮುನ್ನಡೆಸಲು ಸಹಾಯ ಮಾಡುತ್ತಿರುವವರು ಲಯನ್ ಬನ್ನಾಡಿ ಬಾಲಕೃಷ್ಣ ಶೆಟ್ಟಿ ಅವರು. ಅವರಿಗೂ ಕೂಡ ಆತ್ಮೀಯವಾದಂತಹ ಅಭಿನಂದನೆಗಳು. ಮುಂದಕ್ಕೆ ಗುರುತಿಸುವಿಕೆಯಂತಹ ಕಾರ್ಯಕ್ರಮ ನಮ್ಮ ಚೋಟಮಂಗಳೂರು ಲಯನ್ಸ್ ಕ್ಲಬ್ನ ಅಧ್ಯಕ್ಷರು ಲಯನ್ ಶಶಿಕಾಂತಿ ಉಳ್ಳಾಲ್. ಇದೀಗ ನಾವು ಒಂದು ಡ್ರೆಸ್ ಕಾಂಪಿಟಿಷನ್ ಇಟ್ಟಿದ್ದೇವೆ. ಅದರ ಒಂದು ವೇಷಭೂಷಣದ ಸ್ಪರ್ಧೆ, ಉತ್ತಮ ಉಡುಗೆಗಾಗಿ ಸ್ಪರ್ಧೆಯನ್ನು ನಡೆಸಿದ್ದಾರೆ. ಅದರ ವಿವರವನ್ನು ಸರು ಮೇಡಮ್ ಅವರು ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ನನ್ನನ್ನು ಬಿಟ್ಟಿದ್ದಾರೆ. ಯಾರನ್ನ ತಂದ ಕಾಣುತ್ತೆ, ಗಂಡಸರು ಹೆಂಗಸರು ಅಂತ. ಗಂಡಸರಲ್ಲಿ ಗೌರ್ನವರ್ನ ಅವರು ಹೆಡ್ ಆಫ್ ಅಲ್ವಾ, ಆದ್ರೆ ಬೇರೆಯವ್ರನ್ನ ಮಾಡ್ತಿದೆ. ಯಾರನ್ನಂತ ಕನ್ಫ್ಯೂಸ್ ಆಗ್ತಾ ಇದೆ ನನಗೆ. ಯಾರಿಗೂ ಕೋಪ ಮಾಡ್ಕೊಳ್ಬೇಡಿ, ನನಗೆ ಹೇಳಿಲ್ಲ ಅಂತ. ಫಸ್ಟ್ ಗಂಡಸರಲ್ಲಿ ಮೊಹಮ್ಮದ್ ಆಸಿಫ್. ಸೆಕೆಂಡ್ ಇಲ್ಲ ಅಲ್ವಾ? ಮೊಹಮ್ಮದ್ ಆಸಿಫ್ ಅವರು ದಯವಿಟ್ಟು ವೇದಿಕೆಗೆ ಬನ್ನಿ. ಮಹಿಳೆಯರು ಮಲ್ಲಿಕಾ ಹಸ್ಬಂಡ್ ಅವರು ಅತ್ಯಂತ ಚುರುಕಿನ ಮೊಹಮ್ಮದ್ ಆಸಿಫ್ ಅವರು ನಮ್ಮ ಸೇರ್ಪಡೆಗೊಂಡು 1 ವರ್ಷ ಆಗ್ತಾ ಬಂದಿದೆ. ಈ ಸಭಾಂಗಣದ ವ್ಯವಸ್ಥೆಯನ್ನು ಒದಗಿಸಿಕೊಟ್ಟವರು ಮೊಹಮ್ಮದ್ ಆಸಿಫ್ ಅವರು. ರಾಯಲ್ ಗಾರ್ಡ್ ಸಭಾಂಗಣ ಮದುವೆ ಮುಂತಾದ ಸಮಾರಂಭಗಳಿಗೆ ಉಪಯೋಗ ಆಗುವಂತಹ ಸಮಾರಂಭ. ಇವತ್ತು ನಮ್ಮ ರಾಜ್ಯಪಾಲರು ಹೇಳಿದ ಹಾಗೆ ಇದು ಒಂದು ಒಳ್ಳೆಯ ಸಂಭ್ರಮದ ವಾತಾವರಣ. ಬಹುಶಃ ನಮ್ಮ ಚೋಟಮಂಗಳೂರು ಲಯನ್ಸ್ ಕ್ಲಬ್ನ ಇತಿಹಾಸದಲ್ಲಿ ಅತ್ಯಂತ ಸುಂದರವಾದಂತಹ ವಾತಾವರಣದಲ್ಲಿ ಈ ಕಾರ್ಯಕ್ರಮ ನಡೆಯಲಿಕ್ಕೆ ಕಾರಣ ಮೊಹಮ್ಮದ್ ಆಸಿಫ್ ಅವರು. ಮಲ್ಲಿಕಾ ಬಂದ. ಈಗ ಶಶಿಕಾಂತ್ ಉಳ್ಳಾಳ್ರವರು ಅವರ ಗುರುತಿಸುವಿಕೆಯನ್ನು ನಡೆಸಿಕೊಳ್ಬೇಕಾಗಿ ಕೇಳಿಕೊಳ್ತಾರೆ. ಇವತ್ತಿನ ಸಭಾಧ್ಯಕ್ಷರು ಲಯನ್ಸ್ ಕ್ಲಬ್ ಚೋಟಮಂಗಳೂರು ಅಧ್ಯಕ್ಷರಾದ ಶಶಿಕಾಂತಿ ಮೇಡಮ್ ಅವರೇ, ನಮ್ಮ ನೆಚ್ಚಿನ ಜಿಲ್ಲಾ ರಾಜ್ಯಪಾಲರಾದ ಡಾಕ್ಟರ್ ಮೆಲ್ವಿನ್ ಡಿಸೋಜ್ ಅವರೇ, ವೇದಿಕೆ ಮತ್ತು ಇಲ್ಲಿ ಮುಂಭಾಗದಲ್ಲಿರುವ ಎಲ್ಲ ನನ್ನ ಆತ್ಮೀಯ ಬಂಧುಗಳು, ನನಗೆ ಮಾತ್ರ ಅಲ್ಲ ಎಲ್ರಿಗೂ ಈ ಒಂದು ಸುಂದರವಾದ ಒಂದು ಸಭಾಂಗಣಕ್ಕೆ ಒಳಗೆ ಬರುವಾಗ ನಿಜವಾಗಿ ನಾವೊಂದು ಮಾಯಾಲೋಕಕ್ಕೆ ಬಂದಾಗೆ ನಮಗೆ ಒಂದು ಅನುಭವ ಆಗಿದೆ. ಒಳಗೆ ಬರುವ ಲೈಟಿಂಗ್ ಇರಲಿ, ಸುಂದರವಾದ ಹಸಿರು ಲಾನ್ಸ್ ಇರಲಿ, ಅದರ ಮಧ್ಯದಲ್ಲಿ ರಾರಾಜಿಸುವ ಐಫಿಲ್ ಟವರ್ ಇರಲಿ, ಈ ಒಂದು ಹೆರಿಟೇಜ್ ಸ್ಟೈಲಲ್ಲಿ ಸಭಾಂಗಣ ಇರಲಿ, ಚಾಂಡ್ಲಿಯರ್ಸ್ ಗವರ್ನರ್ ಹೇಳಿದಾಗೆ ಡಿಸ್ಟ್ರಿಕ್ಟ್ ಗವರ್ನರ್ ವಿಸಿಟ್ ಇಂಥ ಒಂದು ಸಭಾಂಗಣದಲ್ಲಿ ಅವರು ನೋಡಿದ್ದು ಈ ವರ್ಷ ಪ್ರಥಮ ಬಾರಿ ಇದೆ. ಈ ಸಭಾಂಗಣವನ್ನು ಒದಗಿಸಿಕೊಟ್ಟ ಇದರ ಮಾಲೀಕರಾದ ಮೊಹಮ್ಮದ್ ಆಸಿಫ್ ಅವರಿಗೆ ಎಲ್ಲರೂ ಜೋರಾದ ತಟ್ಟಿ ಅವರಿಗೆ ಶುಭಾಶಯ ಕೋರಬೇಕು. ಈ ತಿಂಗಳಷ್ಟೇ ಅವರು ಲೈನ್ ಆಗಿ ಸೇರಿದ್ದಾರೆ. ಅವರ ನೆನಪಿಂದ ಡಿಸ್ಟ್ರಿಕ್ಟ್ ಗವರ್ನರ್ ಅವರ ಪಿನ್ ಅನ್ನು ಧರಿಸಿ ಬಂದಿದ್ದಾರೆ. ಇನ್ನು ಮುಂದಕ್ಕೆ ಅವರು ಉತ್ತಮ ಲಯನ್ಸ್ಗೆ ನಾಯಕರಾಗಲಿ ಎಂದು ನನ್ನ ಒಂದು ಹಾರೈಕೆ. ಈ ವರ್ಷ ಲಯನ್ಸ್ ಕ್ಲಬ್ ಚೋಟಮಂಗಳೂರು ಸಮರ್ಥವಾಗಿ ನಡೆಸುತ್ತಿರುವ ಶಶಿಕಾಂತ್ ಉಳ್ಳಾಲ್, ಸತೀಶ್ ಭಂಡಾರಿ ಮತ್ತು ಭಾನುಮತಿ ಮೇಡಮ್ ಅವರ ತಂಡಕ್ಕೆ ಹಾರ್ದಿಕವಾದ ಅಭಿನಂದನೆಗಳು. ಈಗಾಗಲೇ ಬಿಡಿ ಶೆಟ್ಟಿ ಅವರು ವಾಚಿಸಿದ ಹಾಗೆ ಹಲವು ಸೇವಾ ಕಾರ್ಯಕ್ರಮಗಳನ್ನು ಮಾಡಿ ಸಮಾಜಕ್ಕೆ ಉತ್ತಮ ಸೇವೆಯನ್ನು ಒದಗಿಸ್ತಾ ಇದ್ದಾರೆ. ಚೋಟಮಂಗಳೂರು ಸಂಸ್ಥೆಯ ಸೇವಾ ಕಾರ್ಯಕ್ರಮ ಮಾತಾಡುವಾಗ ಲಕ್ಷ್ಮಣ್ ಶೆಣಿಯವರ ಹೆಸರು ಹೇಳಿದೆ, ಅದು ಆಗುವುದಿಲ್ಲ. ಜಿಲ್ಲಾ ಗವರ್ನರ್ ಅವರ ಮನೆಗೆ ತೆರಳಿ ಉಪಹಾರ ಸೇವಿಸಿ ಮತ್ತು ಆಶ್ರಮದಲ್ಲಿ ಹೋಗಿ ಹಲವು ವಿಚಾರ ಅವರು ಹೇಳಿದ್ದಾರೆ. ಆದರೆ ಆ ಆಶ್ರಮದ ಜಾಗವನ್ನು ಅವರ ಕುಟುಂಬದವರು ಕೊಟ್ಟಿದ್ದರಲ್ಲೂ ಅವರು ಹೇಳಿಕೆ ಮರೆತೋಯ್ತಾ. ಸಚ್ ಎ ಸಿಂಪಲ್ ಪರ್ಸನ್. ಆ ಒಂದು ದೊಡ್ಡ ಜಾಗ ಇದ್ದರೂ ಆ ಪ್ರಥಮ ಪ್ರೈಮ್ ಪ್ರಾಪರ್ಟಿಯನ್ನು ಆಶ್ರಮಕ್ಕೆ ಕೊಟ್ಟಿದ್ದಾರೆ. ಮತ್ತೆ ಉಳಿದ ಜಾಗವನ್ನು ಅವರ ಅಕ್ಕ ತಂಗಿಯವರಿಗೆ ಹಂಚಿಕೊಟ್ಟಿದ್ದಾರೆ. ಲಕ್ಷ್ಮಣ್ ಶೆಣಿ ಅವರು ಈಚೆ ನೋಡ್ಬೇಕು ಒಂದ್ಸಲ,
ಅವ್ರ ಕೆಲಸದಲ್ಲಿ ಬಿಸಿದ್ದಾರೆ. ನಿಮಗೂ ಯಾವಾಗಲೂ ದೇವರು ಉತ್ತಮ ಮಾರ್ಗವನ್ನು ನೀಡಲಿ ಮತ್ತು ಸಮಾಜಕ್ಕೆ ಮತ್ತು ಲಯನ್ಸ್ಗೆ ನಿಮ್ಮ ಸೇವೆ ಯಾವಾಗಲೂ ಮುಂದುವರಿಯಲಿ ಎಂದು ನನ್ನ ಒಂದು ಹಾರೈಕೆ. ಹಾಗೆ ಏನು ವರದಿಯಲ್ಲಿ ಹೇಳಿದಾಗೆ ಚೋಟಮಂಗಳೂರು ಸಂಸ್ಥೆಯವರು ಈ ವರ್ಷ ಎಲ್ಲ ಜಿಲ್ಲಾ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ್ದಾರೆ ಮಾತ್ರವಲ್ಲ 10 ಹಲವು ಬಹುಮಾನವನ್ನು ಸಹ ಗೆಲ್ಲಿದ್ದಾರೆ. ನಾನು ನಿಜವಾಗಿ ಆಶ್ಚರ್ಯ ಆಯಿತು. ಮಲ್ಲಿಕಾ ಭಂಡಾರಿ ಮತ್ತು ಸತೀಶ್ ಭಂಡಾರಿ ಅವರು ಕೂಡ ಮೊನ್ನೆ ಸ್ಪೋರ್ಟ್ಸ್ ಅಲ್ಲಿ 100 ಮೀಟರ್ಸ್ ಅವರು ಓಡಿದ್ದಾರೆ. ನನ್ನ ಸ್ವಂತ ಕ್ಲಬ್ ಅಷ್ಟೊಂದು ಪಾರ್ಟಿಸಿಪೇಷನ್ ಇರಲಿಲ್ಲ, ಈವನ್ ಜಿಲ್ಲಾ ಗವರ್ನರ್ ಅವರ ಕ್ಲಬ್ ಇಂದ ಅಷ್ಟೊಂದು ಪಾರ್ಟಿಸಿಪೇಷನ್ ಇರಲಿಲ್ಲ. ಆದರೂ ಚೋಟಮಂಗಳೂರು ಸಂಸ್ಥೆ ಆ ಒಂದು ಆಸಕ್ತಿ ನೋಡಿ ಇತರರಿಗೆ ನಿಜವಾಗಿ ಆ ಒಂದು ಹೊರಪು. ನಿಮ್ಮ ಈ ಒಂದು ಸಂಸ್ಥೆ ಎಲ್ಲ ಹಿರಿಯ ಸದಸ್ಯರು ಈಗಾಗಲೇ ಗವರ್ನರ್ ಅವರ ಹೆಸರು ಹೇಳಿದ್ದಾರೆ, ನಾನು ಎಲ್ಲರ ಹೆಸರು ಹೇಳಿ ಹೋಗಲಿಲ್ಲ. ಎಲ್ರಿಗೂ ನಾನು ಶುಭವನ್ನು ಕೋರ್ತೇನೆ. ಹಾಗೆ ನಮ್ಮ ಜಿಲ್ಲಾ ಗವರ್ನರ್ ಈಗಾಗಲೇ 150 MGF ನಮ್ಮ ಜಿಲ್ಲೆಯಿಂದ ದೇಣಿಗೆ ನೀಡಿದ್ದೇವೆ LCFಗೆ. ಉಳಿದ ಸಮಯದಲ್ಲಿ 50 MGF ನೀಡಿದ್ದು ಯಾವುದೇ ಒಂದು ಕಷ್ಟಕರ ಸಂಗತಿಯಲ್ಲ. ಆದರೆ ಈಗಾಗಲೇ ನಾವು ಮಲ್ಟಿಪಲ್ ಅಲ್ಲಿ ಮತ್ತು ಭಾರತದಲ್ಲಿ ಪ್ರಥಮ ಸ್ಥಾನದಲ್ಲಿದ್ದೇವೆ LCF ಕಾಂಟ್ರಿಬ್ಯೂಷನ್ಗೆ. ಇದಕ್ಕಾಗಿ ನಮ್ಮ ಜಿಲ್ಲಾ ಗವರ್ನರ್ ಅವರಿಗೆ ಮತ್ತೊಮ್ಮೆ ಅಭಿನಂದಿಸಿ ಇನ್ನು ಉಳಿದ ತಿಂಗಳಲ್ಲಿ ಅವರ ಒಂದು ಈ ಅವಧಿ ಅತ್ಯುತ್ತಮವಾಗಿ ಮುಂದುವರಲಿ ಎಂದು ಅವರಿಗೆ ಹಾರೈಸಿ ಎಲ್ರಿಗೂ ಶುಭ ಕೋರಿ ಅವಕಾಶಕ್ಕೆ ಹೊಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಚೋಟಮಂಗಳೂರು ಅಧ್ಯಕ್ಷರಾದಂತಹ ಡಾಕ್ಟರ್ ಬಲವಂತ ಅವರೇ, ವೇದಿಕೆಯಲ್ಲಿರುವ ಹಾಗೂ ವೇದಿಕೆ ಮುಂಭಾಗದಲ್ಲಿರುವ ನೆಚ್ಚಿನ ಲಯನ್ ಮಿತ್ರರೇ, ಮಕ್ಕಳಿಗೆ ಖಂಡಿತವಾಗಿಯೂ ತುಂಬಾ ಸಂತೋಷವಾಯಿತು. ಹಲವಾರು ವಿಷಯಗಳನ್ನು ಮನದಲ್ಲಿ ಯೋಚಿಸಿ ಕೂತಿದ್ದೆ ಮಾತಾಡಬೇಕಂತ ಹೇಳ್ಕೊಂಡು. ಆದರೆ ಯಾವ ಕುರಿತು ರಮೇಶನು ಇಲ್ಲಿ ಬಂದು ಮಾತಾಡಿದ್ರು ಎಲ್ಲ ಹೇಳಿಬಿಟ್ಟು ಏನೆಲ್ಲ ಮಾತಾಡ್ಲಿಕ್ಕೆ ಯೋಚನೆ ಮಾಡಿದ್ರೆ ಹೇಳಿದ ನಂತರ ಕೂಡ ಮಾತಾಡ್ಲಿಕ್ಕೆ ಅದು ಸರಿಯಾಗಲ್ಲ. ಕೊಡ್ಬೇಕು ಸರ್, ತಾವೇನೆಲ್ಲ ಹೇಳಿದ್ದೀರಾ, ಅವರು ಹೇಳಿದ ನೀವೆಲ್ಲ ಕೇಳಿದ್ದೀರಿ, ಅದಕ್ಕೆಲ್ಲರನ್ನ ಸಮ್ಮತಿ ಇದೆ, ನಾವು ಅದಕ್ಕೆ ಸೈ ಅಂತ ಹೇಳ್ತೀವಿ. ಖಂಡಿತವಾಗಿಯೂ ಒಂದು ವಿಭಿನ್ನ ರೀತಿಯಲ್ಲಿ ಇವತ್ತಿನ ರಾಜ್ಯಪಾಲರ ಅಧಿಕೃತ ಭೇಟಿಯ ಕಾರ್ಯಕ್ರಮವನ್ನು ಚೋಟಮಂಗಳೂರು ಕ್ಲಬ್ನವರಿಗೆ ಆಯೋಜಿಸಿದ್ದೀರಿ. ತುಂಬಾ ಇಂಪಾರ್ಟೆನ್ಸ್ ಕೊಟ್ಟಿದ್ದೀರಿ ಕಾರ್ಯಕ್ರಮಕ್ಕೆ. ಗವರ್ನರ್ ನಮ್ಮ ಕ್ಲಬ್ಗೆ ಬಂದ ಆ ಕ್ಷಣದಿಂದ ಈ ಕ್ಷಣದವರೆಗೂ ಅವರ ಇರುವಿಕೆಯಲ್ಲಿ ತುಂಬಾ ಗಮನವನ್ನು ವಹಿಸಿ ಎಲ್ಲ ಕಾರ್ಯಕ್ರಮವನ್ನು ಚೊಕ್ಕದಾಗಿ ಅಚ್ಚುಕಟ್ಟಾಗಿ ನೆರವೇರಿಸಬೇಕಾಗಿ ನಾನು ಜಿಲ್ಲೆಯ ಪರವಾಗಿ ಲಯನ್ಸ್ ಆಫ್ ಚೋಟಮಂಗಳೂರಿನ ಪ್ರತಿಯೊಬ್ಬ ಸದಸ್ಯರಿಗೂ ಹಾರ್ದಿಕ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಈ ಕ್ಲಬ್ಗೆ ಹೊಸ ಸದಸ್ಯರು ಬಂದಿದ್ದಾರೆ, 2 ಹೊಸ ಸದಸ್ಯರು ಯುವಕರು. ನಮಗೆ ಬೇಕಿದ್ದವರು ಯುವಕರು. ನಮ್ಮ ಗವರ್ನರ್ ಒತ್ತು ನೀಡುವುದು ಯುವಕರಿಗೆ. ಅದಕ್ಕೆ ಸರಿಯಾಗಿ ನೀವು ಈ ಒಂದು ಸೀನಿಯರ್ ಕ್ಲಬ್ಗೆ 2 ಯುವಕರನ್ನು ಇವತ್ತು ಏನು ಅವರಿಗೆ ವೆಲ್ಕಮ್ ಮಾಡಿದ್ದೀರಿ, ಹೊಸ ಹೆಸರನ್ನಾಗಿ ಸೇರ್ಪಡೆಗೊಳಿಸಿದ್ದೀರಿ. ಆ ಯುವಕರ ಕಣ್ಣಲ್ಲಿ ಏನು ನಾವು ಕಾಣಬಹುದು, ಸೇವೆಗೆ ಅವರು ಸೇವೆ ಮಾಡಲಿಕ್ಕೆ ಅವರು ಅಡಿಯಾಗಿದ್ದಾರೆ. ಅವರಷ್ಟೆಲ್ಲ ಅಲ್ಲಿ ಒಂದು ಆಸಕ್ತರು. ವೆಲ್ಕಮ್ ನಿಂದ ಇಲ್ಲಿಯವರೆಗೆ ಏನೆಲ್ಲ ಕಾರ್ಯಕ್ರಮಗಳಾಗ್ತಾ ಇದೆ ಎಲ್ಲದರ ಗಮನವನ್ನು ಇಟ್ಕೊಂಡು ಅವರು ಯೋಚನೆ ಮಾಡ್ತಾ ಇದ್ದಾರೆ. ಎಲ್ಲೂ ನ್ಯೂನ್ಯತೆ ಬರಬಾರ್ದಂತಹ ಅಂತಹ ಒಂದು ವ್ಯವಸ್ಥೆಯನ್ನು ಅವರು ಕಲ್ಪಿಸಿಕೊಡ್ತಾ ಇದ್ದಾರೆ. ಈ 2 ಯುವಕರು, ಅಲ್ಲಿ 3 ಯುವಕರು ಇದ್ದೀರಾ. ಅದಕ್ಕಂತ ಹೇಳ್ಕೊಂಡು ನೀವೆಲ್ಲ ಉಳಿದವರೆಲ್ಲ ಹಳಬರಲ್ಲ, ಎಲ್ಲರೂ ನೀವು ನಿಮ್ಮ ಹೃದಯವು ಯುವಕರಂತಿದೆ. ಆದರೆ ಈ 3 ಹೊಸಬರನ್ನು ನೀವು ಸ್ವಲ್ಪ ಅವರಿಗೆ ಹುರಿದುಂಬಿಸಿದರೆ, ಅವರಿಗೆ ಸ್ವಲ್ಪ ಸಪೋರ್ಟ್ ಮಾಡಿದರೆ ಖಂಡಿತವಾಗಿಯೂ ಈ ಕ್ಲಬ್ನಿಂದ ಮುಂದಕ್ಕೆ ಉತ್ತಮ ನಾಯಕರು ಮೂಡಿ ಬರಲಿಕ್ಕೆ ತುಂಬಾ ಸಾಧ್ಯತೆಗಳಿದೆ. ಅದಕ್ಕೋಸ್ಕರ ಎಲ್ಲ ಹೊಸ ಸದಸ್ಯರಿಗೆ, ಅದೇ ರೀತಿ ಎಲ್ಲ ಹಳೆ ಸದಸ್ಯರಿಗೆ, ಎಲ್ರಿಗೂ ಒಂದು ಕುಟುಂಬದಂತಿರುವ ಈ ಕ್ಲಬ್ಗೆ ನಾನು ಜಿಲ್ಲೆಯ ಪರವಾಗಿ ಮಗದೊಂದು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ನಮ್ಮ ವ್ಯಕ್ತಿಗಳು ಅತ್ಯುತ್ತಮವಾದ ಕೆಲಸವನ್ನು ಮಾಡ್ತಿದ್ದಾರೆ, ಜಿಲ್ಲೆಗೆ ಸಪೋರ್ಟ್ ನೀಡ್ತಾ ಇದ್ದಾರೆ. ಅವರೊಂದಿಗೆ ನಮ್ಮ ಆರ್ಸಿ ಅವಾಗಲೇ ಗವರ್ನರ್ ಹೇಳಿದ್ರು, ಸದ್ದಿಲ್ಲದೆ ಕೆಲಸ ಮಾಡುವಂತಹ ಒಬ್ಬ ನಾಯಕ ರಮಣನ್ ನೂಜುಪಾಡಿಯವರು ಅನುಭವವಾಗಿ ನಮ್ಮ ಲಯನ್ಸ್ನ ಮುಂದಿನ ಮೊದಲಿನಲ್ಲಿ ಏರಲು ಅವರು ಅಡಿಯಾಗಿದ್ದಾರೆ. ಸರ್, ನಿಮ್ಮ ಎಲ್ಲ ಕಾರ್ಯಕ್ರಮಗಳಲ್ಲಿ ಲಯನ್ಸ್ ಜೀವನದಲ್ಲಿ ನಾನು ಜಿಲ್ಲೆಯ ಪರವಾಗಿ ಅಭಿನಂದನೆಗಳ ಶುಭಾಶಯಗಳನ್ನು ಹಾರೈಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಸೆಕೆಂಡ್ ವಿಡಿಜಿ ಕುರ್ತಿ ಅರಮೇಶನಿ ಅವರು ಒಂದು ನಡೆದಾಡುವಂತಹ ಒಂದು ಶಬ್ದಕೋಶ ಅಂತ ಹೇಳ್ಬೋದು. ಒಂದು ತುಂಬಾ ಜ್ಞಾನ ಇರುವಂತಹ ವ್ಯಕ್ತಿ. ಲಯನಿಸಮ್ ಅಲ್ಲಿ ಏನೇ ವಿಷಯವನ್ನು ಅವರಲ್ಲಿ ಕೇಳಿದ್ರೆ ತಟ್ಟನೆ ಅದಕ್ಕೆ ಉತ್ತರ ಅವರಲ್ಲಿ ಸಿಗುತ್ತೆ. ಅಂತಹ ಒಬ್ಬ ಜ್ಞಾನ ಭಂಡಾರದಂತಿರುವಂತಹ ನಾಯಕರು ಮುಂದಿನ ವರ್ಷದ ನಮ್ಮ ಜಿಲ್ಲೆಯನ್ನು ಮುನ್ನಡೆಸುತ್ತಾರೆ. ಅವರಿಗೂ ನಾನು ಶುಭವನ್ನು ಹಾರೈಸುತ್ತಾ, ನಮ್ಮ ಡಿಸ್ಟ್ರಿಕ್ಟ್ ಗವರ್ನರ್ ಮ್ಯಾನ್ ಆಫ್ ಆಕ್ಷನ್ ಅವರು ಉತ್ತಮವಾಗಬಹುದು. ಏನು ಮಾತಾಡ್ತಾರೆ ಅದೇ ರೀತಿ ತನ್ನ ಕೆಲಸವನ್ನು ಮಾಡಿ ತೋರಿಸ್ತಾರೆ. ಅಂತಹ ಗವರ್ನರ್ ಪಡೆದಂತ ನಾವೆಲ್ಲರೂ ಧನ್ಯರು. ಅವರಿಗೂ ಅವರ ಮುಂದಿನ ದಿನಗಳಲ್ಲಿ ನಾನು ಶುಭವನ್ನು ಹಾರೈಸುತ್ತಾ
ಕೇವಲ 2 ಅನೌನ್ಸ್ಮೆಂಟ್ಗಳಿವೆ. ಮುಂಬರುವ ಡಿಸೆಂಬರ್ 23ರಂದು ಜಿಲ್ಲೆಯ ಕ್ರಿಸ್ಮಸ್ ಕಾರ್ಯಕ್ರಮ ಮೂಡುಬಿದ್ದೆ ಹತ್ತಿರದಲ್ಲಿರುವಂತಹ ನಿಮಗೆಲ್ಲರಿಗೂ ಗೊತ್ತು ಎಸ್ಟೇಟ್ ರಿಸಾರ್ಟ್ ಇದೆ ಸಂಪಿಗೆಯಲ್ಲಿ, ಎಸ್ಟೇಟ್ ರಿಸಾರ್ಟ್ ಅದರ ಆಪೋಸಿಟ್ ಲೆಕ್ಸಾ ಸ್ಪೋರ್ಟ್ಸ್ ವ್ಯಾಲಿ ಅಂತ ಒಂದು ಓಪನ್ ಗ್ರೌಂಡ್ ಇದೆ. ಲೆಕ್ಸಾ ಲೈಟಿಂಗ್ ಕಾರ್ಪೊರೇಷನ್ ಇವರ ಒಂದು ಓಪನ್ ಗ್ರೌಂಡ್ ಅಲ್ಲಿ ನಮ್ಮ ಜಿಲ್ಲೆಯ ಕ್ರಿಸ್ಮಸ್ ಸೆಲೆಬ್ರೇಷನ್ ಕಾರ್ಯಕ್ರಮ ನಡೆಯಲಿದೆ. ಇಲ್ಲಿರುವಂತಹ ತಾವೆಲ್ಲರೂ ತಮ್ಮ ಕುಟುಂಬ ಸಮೇತರಾಗಿ ಆ ಕಾರ್ಯಕ್ರಮಕ್ಕೆ ಬರಬೇಕು. ಈ ಕಾರ್ಯಕ್ರಮವನ್ನು ಆಯೋಜಿಸುವವರು ಲಯನ್ ರೋಷನ್ ಡಿಸೋಜಾ ಇವರು. ಅವರ ಪರವಾಗಿ ನಮಗೆಲ್ಲರಿಗೂ ನಾನು ಆತ್ಮೀಯ ಕರೆಯೋಲನ್ನು ನೀಡ್ತಾ ಇದ್ದೇನೆ. ಅದೇ ರೀತಿ ಮುಂದಿನ ತಾರೀಕು ಅಂದರೆ ಫೆಬ್ರವರಿಯ 3 ತಾರೀಕನ್ನು ನೀವು ದಯಮಾಡಿ ಮಾರ್ಕ್ ಮಾಡಿ ಇಡಬೇಕು. ಜಿಲ್ಲೆ 317C ಹಾಗೂ ಜಿಲ್ಲೆ 317D 2 ಜಿಲ್ಲೆಗಳ ಸಂಗಮ ಕಾರ್ಯಕ್ರಮ ಮೂಲ್ಕಿಯಲ್ಲಿರುವಂತಹ ಮೂಲ್ಕಿ ಸುಂದರರಾವ್ ಶೆಟ್ಟಿ ಕನ್ವೆನ್ಷನ್ ಸೆಂಟರ್ ನಲ್ಲಿ ನಡೆಯಲಿಕ್ಕಿದೆ. ಇದರ ಸಂಯೋಜಕರು ಲಯನ್ ಗಣೇಶ್ ಶೆಟ್ಟಿ ಹೈಲ್ಯಾಂಡ್ ಕಬೀರ್ ಅವರು. ಇವರ ಪರವಾಗಿ ನಾನು ನಿಮ್ಗೆಲ್ಲರಿಗೂ ಕರೆಯಲು ನೀಡ್ತಾ ಇದ್ದೇನೆ. ತಮ್ಮ ಕ್ಯಾಲೆಂಡರ್ ಅನ್ನು ಮಾರ್ಕ್ ಮಾಡಿಡಿ. ತಾವೆಲ್ಲರೂ ಬಂದು ಈ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕು ಕೇಳಿಕೊಳ್ಳುತ್ತಾ ವಂದಿಸುತ್ತೇನೆ. ಈ ಅದ್ಭುತ ಕ್ಷಣದಲ್ಲಿ ಉಪಸ್ಥಿತಿರುವಂತಹ ಎಲ್ಲ ಗೌರವಾನ್ವಿತ ಲಯನ್ ಬಂಧುಗಳೇ, ಪ್ರಪ್ರಥಮವಾಗಿ ಒಬ್ಬ ಗೌರವಾನ್ವಿತರು ಮಾದರಿ ರಾಜ್ಯಪಾಲರು ಇವತ್ತಿನ ಕಾರ್ಯಕ್ರಮವನ್ನು ವೀಕ್ಷಿಸಿ ಛೋಟಾ ಮಂಗಳೂರು ಕ್ಲಬ್ ಅನ್ನು ಹುರಿದುಂಬಿಸಿದ್ರು. RC ನೆಲೆಯಲ್ಲಿ ಅವರಿಗೆ ವೈಯಕ್ತಿಕವಾಗಿ ಈ ಸಂದರ್ಭದಲ್ಲಿ ಕೃತಜ್ಞತೆ ಸಲ್ಲಿಸ್ತೇನೆ. ಛೋಟಾ ಮಂಗಳೂರಿನ ಅಧ್ಯಕ್ಷರು ಮತ್ತು ತಂಡ ಅತ್ಯುತ್ತಮವಾಗಿ ಕೆಲಸಗಳನ್ನು ಮಾಡ್ತಾ ಇದೆ. ಬಹುಶಃ ಇಂತಹ ಒಂದು ಒಳ್ಳೆಯ ಕ್ಲಬ್ ನನ್ನ ರೀಜನ್ ಇದೆ ಅಂತ ಹೇಳಲಿಕ್ಕೆ ನಾನು ಹೆಮ್ಮೆ ಪಡ್ತೇನೆ. ಎಲ್ಲ ಕ್ಲಬ್ಬಿನ ಸದಸ್ಯರಿಗೆ ಮತ್ತು ಪದಾಧಿಕಾರಿಗಳಿಗೆ RC ನೆಲೆಯಲ್ಲಿ ಕೃತಜ್ಞತೆಗಳು. ಈ ಸಂದರ್ಭದಲ್ಲಿ ಇಬ್ಬರ ಹೆಸರನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ, ಸಂದೀಪ್ ಹೆಗಡೆ ಮತ್ತು ಗೀತಾ ಹೆಗಡೆ. ಬಹುಶಃ ಮೊನ್ನೆ ನಡೆದಂತಹ ಕ್ರಿಕೆಟ್ ಪಂದ್ಯಾಟದಲ್ಲಿ ಆಫ್ಟರ್ 45 years ಅದರಲ್ಲಿ ಸಂದೀಪ್ ಹೆಗಡೆಯವರು ನಾಯಕರಾಗಿ ಪ್ರಥಮ ಸ್ಥಾನವನ್ನು ನನ್ನ ರೀಜನ್ಗೆ ತಂದು ಕೊಟ್ಟಿದ್ದಾರೆ. ಸೊ ಆ ನೆಲೆಯಲ್ಲಿ ಅವರಿಗೆ ಕೃತಜ್ಞತೆಗಳು. ಹಾಗೆ ಗೀತಾ ಹೆಗಡೆಯವರು ಆಚೆ ಥ್ರೋಬಾಲ್ ಮತ್ತು ಕ್ರಿಕೆಟ್ ಎರಡೂ ತಂಡವನ್ನು ಅವರ ನಾಯಕತ್ವದಲ್ಲಿ ಸಿದ್ಧಪಡಿಸಿಕೊಂಡು ನನ್ನ ರೀಜನ್ಗೆ ತುಂಬಾ ಸಹಾಯ ಮಾಡಿದ್ದಾರೆ. ಅವರಿಗೂ ಈ ಸಂದರ್ಭದಲ್ಲಿ ಕೃತಜ್ಞತೆಗಳು. ಅತ್ಯುತ್ತಮವಾಗಿ ಕೆಲಸಗಳನ್ನು ಮಾಡ್ತಿರುವಂತಹ ಛೋಟಾ ಮಂಗಳೂರು ಇನ್ನೂ ಹೆಚ್ಚು ಕೆಲಸ ಮಾಡಲಿ. ನಾವೆಲ್ಲ ಒಂದು ಕುಟುಂಬದ ಸದಸ್ಯರಾಗಿ ಗವರ್ನರ್ ಒಂದು ಏನ್ ಧ್ಯೇಯೋದ್ದೇಶ ಇದೆ ಅದರ ಪ್ರಕಾರ ಮತ್ತು ನಿಜವಾದ ಲೈನಿಸಮ್ ಹಾಗೆ ಕೆಲಸ ಮಾಡೋಣ ಅಂತ ಅವಕಾಶಕ್ಕಾಗಿ ವಂದನೆಗಳು. ಎಲ್ರಿಗೂ ನಮಸ್ಕಾರ. ಸಮಾರಂಭದ ಅಧ್ಯಕ್ಷರು ಶಶಿಕಾಂತ್ ಅವರೇ, ಹಾಗೆ ನಮ್ಮೆಲ್ಲ ನೆಚ್ಚಿನ ರಾಜ್ಯಪಾಲರು ಡಾಕ್ಟರ್ ಮನೋಹರ್ ಡಿಸೋಜಾ ಅವರೇ, ಸೆಕೆಂಡ್ VDG ನನ್ನ ಮಿತ್ರರಾದ ಅರವಿಂದ್ ಶೆಣೈ ಅವರೇ, ಓಸ್ವಾಲ್ಡ್ ಅವರೇ, ಹಾಗೆ ನನ್ನ ಆತ್ಮೀಯರು ರೀಜನ್ ಚೇರ್ಪರ್ಸನ್ ಆದ ರಾಮಾನಂದ ಮುಂಜಿಪಾಡಿ ಅವರೇ, SC ಡೊನಾಲ್ಡ್ ಅವರೇ, ಹಾಗೆ ಸೆಕ್ರೆಟರಿ ಸತೀಶ್ ಭಂಡಾರಿ ಅವರೇ, ಹಾಗೆ ಭಾನುಮತಿ ಅವರೇ, ನನ್ನ ಮುಂಭಾಗದಲ್ಲಿರುವ ಎಲ್ಲ ಆತ್ಮೀಯ ಲಯನ್ಸ್ ಬಂಧುಗಳೇ, ಮೊದಲಿಗೆ ಇಲ್ಲಿ ಸ್ಥಾಪಕ ಸದಸ್ಯರಿಗೆ ನಾನು ನನ್ನ ವಂದನೆಗಳನ್ನು ತಿಳಿಸ್ತಾ, ಒಂದು ವಿಶೇಷವಾದ ಇದೊಂದು ಸಂದರ್ಭ. ನಾನು ಯಾಕೆ ಹೇಳ್ತಿದ್ದೀನಿ ಅಂದ್ರೆ, ಒಂದು ನನ್ನನ್ನು ಆ ದಿವಸ ಇನ್ಸ್ಟಾಲೇಷನ್ ಸೆರೆಮನಿಗೆ ಆತ್ಮೀಯವಾಗಿ ಬರಮಾಡಿಕೊಂಡು ನನಗೆ ಇಲ್ಲಿ ಇನ್ಸ್ಟಾಲೇಷನ್ ಕಾರ್ಯವನ್ನು ನಡೆಸಿಕೊಡುವ ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ರು. ಹಾಗಾಗಿ ಆ ವಿಶೇಷ ಸಂದರ್ಭಕ್ಕಾಗಿ ನನಗೆ ಇವತ್ತೊಂದು ಅವರಿಗೆ ಧನ್ಯವಾದವನ್ನು ಹೇಳುವಂಥ ಅವಕಾಶ ಸಿಕ್ಕಿದೆ. ಸರ್ವ ಸದಸ್ಯರಿಗೂ ನಾನು ಈ ಸಂದರ್ಭದಲ್ಲಿ ನನ್ನ ಧನ್ಯವಾದಗಳನ್ನು ಹೇಳ್ತಾ, ಇನ್ನೊಂದು ಸಂದರ್ಭ ನಡೀತು. ಅವತ್ತು ನಾನು ಮೊಹಮ್ಮದ್ ಆಸಿಫ್ ಅವ್ರನ್ನ ಇನ್ಸ್ಟಾಲ್ ಮಾಡುವ ಒಂದು ಅವಕಾಶ ನನಗೆ ಸಿಕ್ಕಿತ್ತು. ನಾನು ಅವತ್ತೇ ಅವರಿಗೆ ಒಂದು ಅಭಿನಂದನೆ ಹೇಳಿದ್ದೆ, ನಿಮ್ಮಂಥ ಯುವಕರು ಬರಬೇಕು. ಇವರು ಹೇಳಿದಾಗೆ ನಿಮ್ಮಂಥ ಯುವಕರು ಬಂದರೆ ಮಾತ್ರ ನಮ್ಮ ಲಯನ್ಸ್ ಮುಂದುವರಲಿಕ್ಕೆ ಸಾಧ್ಯ ಇದೆ. ಏನಿದೆ ನಿಮ್ಮ ಸಪೋರ್ಟ್ ನಾವು ಮಾಡ್ಬೋದು, ಆದರೆ ಮುಂದುವರಿ ನೀವು ಮಾಡ್ಬೇಕು, ನಿಮ್ಮ ಕೈಯಿಂದ ಮಾಡ್ಬೇಕಂತ ಹೇಳಿದ್ದೆ. ಇವತ್ತು ಬಂದು ಎಂಟ್ರಿ ಆಗ್ತಿದ್ದಂಗೆ ಆಸಿಫ್ ಅವರು ನಮ್ಗೆ ಸಿಕ್ಕರು. ತುಂಬಾ ಸಂತೋಷ ಆಯಿತು. ಅವ್ರದ್ದೊಂದು ವೆನ್ಯೂನಲ್ಲಿ ಇದೊಂದು ಅತ್ಯಂತ ಸುಂದರವಾದ ಒಂದು ಈ ಕಾರ್ಯಕ್ರಮ ನಡೀತಾ ಇದೆ. ಹಾಗಾಗಿ ಸರ್ವ ಸದಸ್ಯರಿಗೆ ಹಾಗೆ ನಮ್ಮ ಆಫೀಸರ್ ಮೊಹಮ್ಮದ್ ಆಸಿಫ್ ಅವರಿಗೆ ನಾನು ವಿಶೇಷವಾದ ಅಭಿನಂದನೆಯನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಬಂಧುಗಳೇ, ಇನ್ನು ಕಳೆದ 30 ವರ್ಷಗಳಿಂದ ಈ ಸತತವಾಗಿ ಕಾರ್ಯಕ್ರಮಗಳು ಮಾಡ್ಕೊಂಡು ಬಂದಿರ್ತಕ್ಕಂಥ ಛೋಟಾ ಮಂಗಳೂರು ಲಯನ್ಸ್ ಸಂಸ್ಥೆ ಇವತ್ತಿನ ಕಾರ್ಯಕ್ರಮ ನಾನು ಹೇಳಬೇಕಂತ ಹೇಳಿದ್ರೆ, ಈಗಾಗಲೇ ನಮ್ಮ ರಾಜ್ಯ ಗವರ್ನರ್ ಹೇಳಿದ್ದಾರೆ, ಡಿಸ್ಟ್ರಿಕ್ಟ್ ಗವರ್ನರ್ ಹೇಳಿದ್ದಾರೆ, ನಮ್ಮ ಆಶ್ರಮದ ವಿದ್ಯುತ್ ಅವರು ಹೇಳಿದರು.
ಯಾಕಂದ್ರೆ ಆ ಮಕ್ಕಳ ಒಂದು ಕಣ್ಣಲ್ಲಿ ಆ ಸಂತೋಷವನ್ನು ಕಾಣುವಂಥ ಸಂದರ್ಭ ಇವತ್ತು ನಾನಲ್ಲಿ ಸಾಕ್ಷಿ ಆಗಿರೋದು ಬಿಟ್ಟು ಗವರ್ನರ್ ಹೇಳಿದ್ದು ನಾನು ಅನುಭವಿಸಿ ನಾನು ಹೇಳ್ತಾ ಇದ್ದೀನಿ. ಆ ಸಂದರ್ಭ ಇದೆಯಲ್ಲ, ಆ ಮಕ್ಕಳ ಒಂದು ಆನಂದ ಕಣ್ಣಲ್ಲಿ ನೋಡುವಂಥ ಅವಕಾಶ ಇವತ್ತು ಸಿಕ್ಕಿದೆ. ಆ ಒಂದು ಅವಕಾಶ ಇವತ್ತು ಚೋಟಮಂಗಳೂರು ಸಂಸ್ಥೆಯವರು ಮಾಡಿಕೊಟ್ಟಿದ್ದಾರೆ ಅಂತ ಹೇಳ್ತಾ, ಹಾಗೆ ಇಬ್ಬರು ಮಕ್ಕಳಿಗೆ ಎಜುಕೇಶನ್ ಅವರಿಗೆ ಅಡಾಪ್ಟ್ ಮಾಡಿಕೊಳ್ಳುವಂಥ ಅವಕಾಶ, ಮಕ್ಕಳಿಗೆ ಪಾಪ ತುಂಬಾ ಅವರಿಗೆ ಅಗತ್ಯ ಇರುವಂಥ ಒಂದು ವ್ಯವಸ್ಥೆಯನ್ನ ನೀವು ಮಾಡಿದ್ದೀರಿ, ಅದಕ್ಕೋಸ್ಕರ ನಿಮ್ಗೆ ಅಭಿನಂದನೆಗಳನ್ನು ಹೇಳ್ತಾ, ಹಾಗೆ ನಮ್ಮ ಒಂದು ಪ್ರತಿಭಾವಂತ ವಿದ್ಯಾರ್ಥಿ ಒಂದು ಅವರನ್ನ ಸನ್ಮಾನ ಮಾಡುವಂಥ ಕಾರ್ಯಕ್ರಮ ಮೊದಲು ಕೂಡ ನಮ್ಮ ಡಿಸ್ಟ್ರಿಕ್ಟ್ ಗವರ್ನರ್ ಹೇಳಿದ್ರು. ಇದರಲ್ಲಿ ಇನ್ನೊಬ್ಬರಿಗೆ ಸ್ಫೂರ್ತಿ ಮಾಡುವಂಥ ಸ್ಫೂರ್ತಿಯನ್ನು ಬರುವಂಥ ಕಾರ್ಯಕ್ರಮ ಇದಾಗಿದೆ. ಅವರಿಗೆ ಇನ್ನೂ ಹೆಚ್ಚು ಕೆಲಸ ಮಾಡುವಂಥ ಆಗಲಿ, ಅವರಿಗೆ ಪೇರೆಂಟ್ಸ್ಗೂ ಕೂಡ ಮುಂದಿನ ದಿನಗಳಲ್ಲಿ ಅವರಿಗೂ ಪೇರೆಂಟ್ಸ್ಗೂ ಒಳ್ಳೆಯದಾಗಲಿ ಅಂತ ಸಂದರ್ಭದಲ್ಲಿ ಹೇಳ್ತಾ, ನಾನು ಇದೇ ಸಂದರ್ಭದಲ್ಲಿ ನಮ್ಮ ಲಕ್ಷ್ಮಣ ಶೆಣೈ ಅವರು ನಾನು ಇದಕ್ಕೆ ಬಂದಾಗಲೂ, ನಾನು ಇನ್ಸ್ಟಾಲೇಷನ್ ಬಂದಾಗಲೂ ಕೂಡ ಅವರಿಂದ ತುಂಬ ಕಾರ್ಯಕ್ರಮಗಳು ಅವತ್ತು ಬಂದಿದ್ದು. ಅವತ್ತು ಕೂಡ ನಿಮ್ಮಿಂದ ಇನ್ನೂ ಹೆಚ್ಚಿನ ಸಮಾಜ ಸೇವೆ ನೀವು ಸಿಗಲಿ, ನಿಮ್ಗೆ ಇನ್ನೂ ದೇವರು ಆರೋಗ್ಯ ಕೊಡಲಿ ಅಂತ ಸಂದರ್ಭದಲ್ಲಿ ಕೇಳ್ತಾ, ನಿಮ್ಮ ಹಿರಿಯರಿಂದ ಎಲ್ಲರೂ ಇನ್ನೂ ಹೆಚ್ಚಿನ ಕಾರ್ಯಕ್ರಮಗಳು ಬರಲಿ ಅಂತ ಸಂದರ್ಭದಲ್ಲಿ ಹೇಳ್ತಾ, ಎಲ್ಲರಿಗೂ ಕೂಡ ನಾನು ಇನ್ನೊಮ್ಮೆ ಒಂದಿಷ್ಟು ನಾನು ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ನಮ್ಮ ಅಧ್ಯಕ್ಷರಿಂದ ನಾನು ಒಂದು ಮಾತು ಮಾಡ್ತಿದ್ದೆ, ನಮ್ಮ ಆರ್ಸಿಯವರು ಕಾನ್ಫರೆನ್ಸ್ ಸದ್ಯದಲ್ಲಿ ಆಗೋದಿದೆ, ನಿಮಗೂ ಕೂಡ ಯಶಸ್ವಿಯಾಗಿ ನಿಮ್ಮ ಕಾನ್ಫರೆನ್ಸ್ ನಡೀಲಿ ಸಂದರ್ಭದಲ್ಲಿ ಹೇಳ್ತಾ, ನಮ್ಮ ಡೊನಾಲ್ಡ್ ಅವರು ಕೂಡ ಮುಂದಿನ ದಿನಗಳಲ್ಲಿ ಅವರು ಲೈನ್ಸ್ ಅನ್ನು ಅತ್ಯುತ್ತಮವಾಗಿ ನೆರವೇರಿದ ಸಂದರ್ಭದಲ್ಲಿ ಹೇಳ್ತಾ, ಎಲ್ಲರಿಗೂ ಇನ್ನೊಮ್ಮೆ ನಮ್ಮ ಅಧ್ಯಕ್ಷರಿಗೆ, ಕಾರ್ಯದರ್ಶಿ, ಖಜಾಂಚರಿಗೆ, ಎಲ್ಲರಿಗೂ ಸದಸ್ಯರಿಗೆ ಇನ್ನೊಮ್ಮೆ ಅಭಿನಂದನೆ ಹೇಳ್ತಾ ಮಾತನಾಡಿ. ಜಿಲ್ಲಾ ಸಂಪುಟದಲ್ಲಿ ಮತ್ತೊಬ್ಬರು ನಾಯಕಿಯಾಗಿ ಗುರುತಿಸುತ್ತಿರುವಂತಹ ಲಯನ್ ಸ್ವರೂಪ ಶೆಟ್ಟಿ ಇವರಿಂದ ಆಶಯದ ಮಾತು. ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರುವ ಶಶಿಕಾಂತ್ ಪೋಲಾಲ್ ರವರೇ, ನಮ್ಮ ಗೌರವಾನ್ವಿತ ರಾಜ್ಯಪಾಲರಾದ ಡಾಕ್ಟರ್ ಮೆಲ್ವಿನ್ ಡಿಸೋಜರ್ ಅವರೇ, ದ್ವಿತೀಯ ಉಪರಾಜ್ಯಪಾಲರಾದ ಕುಟ್ಟಿ ಅರವಿಂದ್ ಶೆಣೈ ಅವರೇ, ಸಂಪುಟ ಕಾರ್ಯದರ್ಶಿ ಆಲ್ಫ್ರೆಡ್ ಡಿಸೋಜರ್ ಅವರೇ, ಪ್ರಾಂತೀಯ ಅಧ್ಯಕ್ಷರಾದ ರಮಾನಂದ್ ಮುಜಿಪಾಡಿ ಅವರೇ, ವಲಯಾಧ್ಯಕ್ಷರಾದ ಡೊನಾಲ್ಡ್ ರವರೇ, ಹಾಗೂ ವೇದಿಕೆ ಮೇಲೆ ಇರುವ ಎಲ್ಲ ಗಣ್ಯರೇ, ಹಾಗೂ ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿರುವ ಹಿರಿಯ ಸದಸ್ಯರೇ, ಸಂಪುಟ ಸದಸ್ಯರೇ, ಹಾಗೂ ನನ್ನ ಸಹೋದರ ಸಹೋದರಿಯರೇ, 30 ವರ್ಷ ಹರೆಯದ ಲಯನ್ಸ್ ಕ್ಲಬ್ ಛೋಟಾ ಮ್ಯಾಂಗ್ಳೂರ್ ಇದರ ರಾಜ್ಯಪಾಲರ ಅಧಿಕೃತ ಭೇಟಿಯ ಸಂದರ್ಭದಲ್ಲಿ ಈ ಕ್ಲಬ್ಗೆ ಶುಭಾಶಂಸನೆಗೈಯಲು ಬಹಳ ಸಂತೋಷವಾಗುತ್ತಿದೆ. 36 ಸದಸ್ಯರನ್ನು ಒಳಗೊಂಡ ಈ ಕ್ಲಬ್ ಅತ್ಯುತ್ತಮ ಸೇವಾ ಕಾರ್ಯಕ್ರಮಗಳನ್ನು ಮಾಡಿ, ಅದರಲ್ಲೂ ವಿಶೇಷವಾಗಿ ಅಧ್ಯಕ್ಷರಾದ ಶಶಿಕಾಂತಿ ಉಳ್ಳಾಲ್, ಕಾರ್ಯದರ್ಶಿ ಸತೀಶ್ ಭಂಡಾರಿ ಹಾಗೂ ಕೋಶಾಧಿಕಾರಿ ಭಾನುಮತಿ ಎಂಸಿ ಹಾಗೂ ಕ್ಲಬ್ಬಿನ ಎಲ್ಲ ಸದಸ್ಯರಿಗೂ ನಾನು ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಈ ಸೇವಾ ಕಾರ್ಯಕ್ರಮಗಳನ್ನು ಮಾಡಿದ ಪುಣ್ಯ ನಿಮಗೆಲ್ಲರಿಗೂ ಸಲ್ಲುತ್ತದೆ. ಈ ಕ್ಲಬ್ ಇಷ್ಟೊಂದು ಎತ್ತರಕ್ಕೆ ಏರಬೇಕಾದರೆ ನೀವೆಲ್ಲರೂ ಮಾಡಿದ ಹಾಗೂ ಮಾಡುತ್ತಿರುವ ತ್ಯಾಗ ಖಂಡಿತವಾಗಿಯೂ ಇದೆ ಎಂದು ನಾನು ಭಾವಿಸುತ್ತೇನೆ. ಇಡೀ ಛೋಟಾ ಮಂಗಳೂರು ಕುಟುಂಬವು 23-24ನೆಯ ಭವ್ಯ ವರ್ಷವಾಗಿ ಮೂಡಿ ಬರಲಿ ಎಂದು ನಾನು ಆಶಿಸುತ್ತೇನೆ. ಕಳೆದ ವರ್ಷ ಅಧ್ಯಕ್ಷೆಯನ್ನು ವಹಿಸಿದ ಗೀತಾ ಹೆಗ್ಡೆ, ಕಾರ್ಯದರ್ಶಿ ಸುಭಾಷ್ ಚಂದ್ರ ಹಾಗೂ ಕೋಶಾಧಿಕಾರಿ ಸತೀಶ್ ಭಂಡಾರಿ ಹಾಗೂ ಎಲ್ಲ ಸದಸ್ಯರಿಗೂ ಮಾಡಿದ ಉತ್ತಮ ಸೇವಾ ಕಾರ್ಯಕ್ರಮಕ್ಕೆ ನಾನು ಶುಭವನ್ನು ಹಾರೈಸುತ್ತೇನೆ. ಮುಂದೆಯೂ ಉತ್ತಮ ಸೇವಾ ಕಾರ್ಯಕ್ರಮವನ್ನು ಮಾಡಿ ಈ ಕ್ಲಬ್ ಇನ್ನಷ್ಟು ಉತ್ತುಂಗಕ್ಕೆ ಏರಲಿ ಎಂದು ನಾನು ಆಶಿಸುತ್ತೇನೆ. ನಮ್ಮ ಗೌರವಾನ್ವಿತ ಜಿಲ್ಲಾ ಗವರ್ನರ್ ಜಿಲ್ಲೆಯನ್ನು ಬಹಳ ಅತ್ಯುತ್ತಮವಾಗಿ ಮುನ್ನಡೆಸುತ್ತಿದ್ದಾರೆ. ಸರ್, ನಿಮಗೂ ಹಾಗೂ ಸ್ಮಿತಾ ಮೇಡಮಿಗೂ ನಾನು ಶುಭವನ್ನು ಹಾರೈಸುತ್ತೇನೆ. ಬಂದಂತಹ ಎಲ್ಲರಿಗೂ ಶುಭವನ್ನು ಹಾರೈಸುತ್ತಾ ಅವಕಾಶಕ್ಕಾಗಿ ವಂದನೆಗಳು. ಮತ್ತೊಬ್ಬರು ಜಿಲ್ಲಾ ನಾಯಕರು ಲಯನ್ ಲ್ಯಾನ್ಸಿ ಕಾರ್ವಾ. Respected presiding officer, President of Lions Club Chota Mangalore, our charming Prince, District Governor, dignitaries on the dais and off the dais, my fellow Lions and guests, ನಿಮಗೆಲ್ಲ ನನ್ನ ಪ್ರೀತಿಯ ನಮಸ್ಕಾರಗಳು. ಎಲ್ಲರೂ ಹೇಳಿದಾಗೆ ನಂದು ಅದೇ ಅಂತ ಒಳಗೆ ಬರುವಾಗ ಏನೇನಿಸಿದ್ದು ಎಲ್ಲ ಹೇಳಿಯಾಗಿದೆ. ನಂದು ಅದೇ
ಒಳಗೆ ಬರುವಾಗ ಸ್ವಲ್ಪ ಡೌಟ್ ಆಯಿತು, ಅಲ್ಲೇ ಕೇಳಿದ್ದೆ ನ್ಯೂಸ್ ಕೊಡುವವ್ರ ಹತ್ರ ಲಯನ್ಸ್ ಕ್ಲಬ್ ಮೀಟಿಂಗ್ ಇಲ್ಲಲ್ಲ ಅಂತ. ಹೌದಂತ ಮತ್ತೆ ಧೈರ್ಯ ಮಾಡಿ ಇಲ್ಲಿ ಬಂದು ಕೂತ್ಕೊಂಡ ನಂತರ ತುಂಬ ಉಲ್ಲಾಸ ಆಯಿತು. ಯಾಕಂದರೆ ಇಂಥ ಒಂದು ವಾತಾವರಣ ಸದ್ಯಕ್ಕೆ ಇಲ್ಲಿ ಸಿಗುವುದಿಲ್ಲ. ಇಂಥ ಒಳ್ಳೆ ಕಾರ್ಯಕ್ರಮವನ್ನು ನೀವು ಆಯೋಜಿಸಿದ್ದೀರಾ. ನಿಮ್ಮ ಸರ್ವಿಸ್ ಆಕ್ಟಿವಿಟಿಗಳು ಏನು ಹೇಳಿ ನಾನು. ಅಲ್ಲದೆ ಜಿಲ್ಲೆಯ ಎಲ್ಲ ಕಾರ್ಯಕ್ರಮಗಳಲ್ಲಿ ನೀವು ಭಾಗವಹಿಸಿ ಸಾಧನೆಗಳನ್ನು ಮಾಡಿರ್ತೀರಾ. ಇದಕ್ಕಾಗಿ ಈ ಕ್ಲಬ್ಬಿನ ಅಧ್ಯಕ್ಷರು ಹಾಗೂ ಎಲ್ಲ ಸದಸ್ಯರುಗಳಿಗೆ ನನ್ನ ಅಭಿನಂದನೆಗಳು. ನಮ್ಮ ಜಿಲ್ಲಾ ಗವರ್ನರ್ ಅವರು 2 ವರ್ಷ ಆಗೋ ಮೊದಲೇ ಒಂದು ಮೇಲಿನ ಹಂತವನ್ನು ಮುಟ್ಟಿಯಾಗಿದೆ. ಇನ್ನು ಆಕಾಶಕ್ಕೆ ಕೈ ಹಾಕಿಕೊಳ್ಳುವುದು ಮಾತ್ರ ಬಾಕಿ ಇದೆ. ಅದು ಆಗಲಿ ಅಂತ ಆಶಿಸುತ್ತಾ ಅವರಿಗೆ ಶುಭವನ್ನು ಕೋರ್ತಾ ಇದ್ದೇನೆ. ವಲಯ ಅಧ್ಯಕ್ಷರು ಪ್ರಾಂತ್ಯ ಅಧ್ಯಕ್ಷರು ರಾಮಾನಂದ ಮೂಗಿಪಾಡಿ ಅವರು ತುಂಬ ಸಾಧನೆ ಮಾಡಿದ್ದಾರೆ. LPL ಆಗಲಿ, ಮೊನ್ನೆ ಸ್ಪೋರ್ಟ್ಸ್ ಆಗಲಿ, ವಿಶೇಷವಾಗಿ ಅವರ ಏರಿಯಾದಲ್ಲಿ ಶುರುವಾದಂಥ ಹೊಸ ಕ್ಲಬ್ಗಳು, ಲಯನ್ಸ್ ಕ್ಲಬ್ ಹಾಗೂ ಲಿಯೋ ಕ್ಲಬ್, ಇದಕ್ಕೆ ನಿಮಗೆ ಶುಭವನ್ನು ಕೊಡ್ತಾ ಇದ್ದೇನೆ. ತುಂಬ ಉತ್ತಮ ಸಾಧನೆ ಹಾಗೂ ನಿಮ್ಮ ಪ್ರಾಂತೀಯ ಸಮ್ಮೇಳನಕ್ಕೆ ಶುಭವನ್ನು ಕೊಡ್ತಾ ಇದ್ದೇನೆ. ಇಲ್ಲಿ ನೆರೆದಿರುವಂಥ ಎಲ್ಲ ಬಂಧುಗಳೇ, ಈ ವರ್ಷ ನಮ್ಮ ಡಿಸ್ಟ್ರಿಕ್ಟ್ ಗವರ್ನರ್ ಅವರು ನನಗೆ ಸರ್ವ್ ಸೀನಿಯರ್ ಸಿಟಿಸನ್ಸ್ ಎಂಬ ಜಿಲ್ಲಾ ಕಾರ್ಯಕ್ರಮ ಕೊಟ್ಟಿದ್ದಾರೆ. ಆ ಬಗ್ಗೆ ಒಂದು ತುಂಬ ಮುಖ್ಯವಾದ ಒಂದು ಸಂದೇಶವನ್ನು ಚಿಕ್ಕದಾಗಿ ನಿಮಗೆ ಕೊಡ್ತಾ ಇದ್ದೇನೆ. ನಮ್ಮನ್ನು ಹೊತ್ತು ಸಾಕಿ ಸಲಹಿ ಒಳ್ಳೆಯ ವಿದ್ಯಾಭ್ಯಾಸ ಹಾಗೂ ಸಂಸ್ಕಾರವನ್ನು ಕೊಟ್ಟು ಒಂದು ಉತ್ತಮ ಹಂತಕ್ಕೆ ತುಂಬ ತ್ಯಾಗಗಳನ್ನು ಮಾಡಿ ನಮ್ಮ ಹೆತ್ತವರು ಮುಟ್ಟಿಸಿರುತ್ತಾರೆ. ಆದರೆ ದುರದೃಷ್ಟವಶಾತ್ ಹೆಚ್ಚಿನ ಹೆತ್ತವರು ಇವಾಗ ಕಷ್ಟಪಡ್ತಾ ಇದ್ದಾರೆ. ಮಕ್ಕಳು ತಮ್ಮ ಹೆತ್ತವರ ತ್ಯಾಗದಿಂದಾಗಿ ಅಮೆರಿಕ, ಆಸ್ಟ್ರೇಲಿಯಾ ಎಲ್ಲೋ ಹೋಗಿ ಮುಟ್ಟಿರ್ತಾರೆ. ಆದರೆ ಅವರ ಹಿರಿಯರು ಇವತ್ತು ಕಷ್ಟಪಡ್ತಾ ಇದ್ದಾರೆ. ಇದು ಸರಿಯಲ್ಲ. ಈ ಬಗ್ಗೆ ನಾವು ಕಾಳಜಿ ವಹಿಸಬೇಕು. ನಮ್ಮನ್ನು ಸಾಕಿ ಸಲಹಿ ಇಷ್ಟು ಉತ್ತಮ ಸ್ಥಾನಕ್ಕೆ ಹುಟ್ಟಿಸುವಂತ ನಮ್ಮ ಹೆತ್ತವರಿಗೆ ಕೊಂಚ ಪ್ರೀತಿ ಹಾಗೂ ತುತ್ತು ಅನ್ನಕ್ಕಾಗಿ ಪರದಾಡುವಂತೆ ಮಾಡಬಾರದು. ಇಂಥದ್ದು ನೀವು ಕಂಡಲ್ಲಿ ಏನಾದರೂ ಆ ಬಗ್ಗೆ ಕಾಳಜಿ ವಹಿಸಿ ಅಂತ ಆಶಿಸುತ್ತಾ ಈ ಅವಕಾಶಕ್ಕಾಗಿ ಧನ್ಯವಾದಗಳನ್ನು ಸಲ್ಲಿಸಿ ವಿರಮಿಸುತ್ತೇನೆ. ಎಲ್ಲರಿಗೂ ಧನ್ಯವಾದ. ಮಲ್ಲಿಕಾ ಎಸ್ ಭಂಡಾರಿ ಇವರಿಂದ ಬಂದು ನಮ್ಮ ಗೌರವವನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಅರುಣ್ ಡಿಸೋಜರ್ ಅವರು ಪ್ರೆಸಿಡೆಂಟ್, ಜಗದೀಶ್ ಮುಡಿಪು ಕುರ್ನಾಡು, ಸಿರಿಲ್ ಡಿಸೋಜರ್ ಅವರು ಲಾರೆಟ್ ಅಂತ ಸ್ವೀಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಹಾಗೆ ಸತ್ಯಪ್ರಸಾದ್ ನಮ್ಮ ಕಂಕನ್ ಕಲ್ಪವೃಕ್ಷದ ಅಧ್ಯಕ್ಷರು, ಹಾಗೆ ನಮ್ಮ ದೀಪಾಮೃತ ಚೀಫ್ ಕೋಆರ್ಡಿನೇಟರ್ ಆಗಿರುವ ರಾಜೇಶ್ ಶೆಟ್ಟಿ ಶಬರಿ ಹಾಗೂ ಅವರ ರಾಜೇಶ್ ಶೆಟ್ಟಿ ಅವರು ಕೂಡ ಬಂದು ಗೌರವವನ್ನು ಸ್ವೀಕರಿಸಿಕೊಳ್ಳಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಸಂದೀಪ್ ಮಹಲ್, ನಿತ್ಯಾನಂದ ಶೆಟ್ಟಿ ಅವರು ಹಾಗೂ ಬಂದಂಥ ಇತರ ಕ್ಲಬ್ಬಿನ ಎಲ್ಲ ಸದಸ್ಯರು, ನಮ್ಮ ಕರೆಗೆ ಹೋಗ್ಬಿಟ್ಟು ಬಂದಂಥ ಎಲ್ಲ ಸದಸ್ಯರು ಬಂದು ಗೌರವವನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಕೊಪ್ಪದಿಂದ ಬಂದಂಥ ದೇವರಾಜ್ರವರು ಕೂಡ ನಮ್ಮ ಅಧ್ಯಕ್ಷರ ಕೈಯಿಂದ ಒಂದು ಹೂವನ್ನು ಸ್ವೀಕರಿಸಿಕೊಳ್ಳಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಭಾಸ್ಕರ್ ಕೆ ಅವರು ಮುಡಿಪು, ಮುರಳೀಧರ ಮಲ್ಯರವರು, ಬಾಬು ಬಂಗೇರರವರು, ರೋಹಿದಾಸ್ ಬಂಗೇರ, ಆಹ್ವಾನಿತರೆಲ್ಲರೂ ಬಂದು ನಮ್ಮ ಅಧ್ಯಕ್ಷರ ಕೈಯಿಂದ ಒಂದು ಹೂವನ್ನು ತಗೊಳ್ಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಧನ್ಯವಾದಗಳು. ವಂದನೆಗಳು ಮಲ್ಲಿಕಾ ಎಸ್ ಭಂಡಾರಿ ಅವರು. ಇದೀಗ ಕಾರ್ಯಕ್ರಮದ ಮುಕ್ತಾಯದ ಹಂತಕ್ಕೆ ಬರ್ತಾ ಇದ್ದೇವೆ. ಧನ್ಯವಾದ ಸಮರ್ಪಣೆ ನಮ್ಮ ಚೋಟಮಂಗಳೂರು ಲಯನ್ಸ್ ಕ್ಲಬ್. ಆತ್ಮೀಯ ಲಯನ್ಸ್ ಬಂಧುಗಳೇ, ನಾಳೆ ನಾನು ಇಸ್ಲಾಮಿ ಫೋರಂ ಅಟೆಂಡ್ ಆಗಲಿಕ್ಕೆ ಬಾಂಗ್ಲಾದೇಶದ ಢಾಕಾಕ್ಕೆ ಹೋಗ್ತಾ ಇದ್ದೇನೆ. ಅತ್ಯಂತ ಖುಷಿಯ ವಿಚಾರ ಏನಂದ್ರೆ, ನಮ್ಮ ಜಿಲ್ಲೆಯ LCF ಕಾಂಟ್ರಿಬ್ಯೂಷನ್ಗೋಸ್ಕರ ನಮಗೆ ಅಲ್ಲಿ 2 ಅವಾರ್ಡ್ಸ್ ಕೊಟ್ಟಿದ್ದಾರೆ. ನಿಮ್ಮ ಪರವಾಗಿ ಅದನ್ನು ನಾನು ರಿಸೀವ್ ಮಾಡ್ತಾ ಇದ್ದೇನೆ. ಒಂದು ಚೇರ್ಪರ್ಸನ್ಸ್ ಅವಾರ್ಡ್, ಅದರ ಜೊತೆಗೆ ಇಂಟರ್ನ್ಯಾಷನಲ್ ಲಯನ್ಸ್ LCF ಪ್ರೆಸಿಡೆಂಟ್ಸ್ ಅವಾರ್ಡ್, ಈ 2 ಅವಾರ್ಡ್ಗಳು ಸಿಗ್ತವೆ. ಅದರ ಜೊತೆಯಲ್ಲಿ ವೆರಿ ರೇರ್ ಒಕೇಶನ್ ನಮ್ಮ LCF ಪ್ರೆಸಿಡೆಂಟ್ ಜೊತೆಗೆ ರಿಸೆಪ್ಷನಲ್ಲಿ ಕೂಡ ಭಾಗವಹಿಸುವಂಥ ನನಗೆ ಅವಕಾಶ ಸಿಕ್ಕಿದೆ. ಅದರ ಜೊತೆಗೆ ಕಳೆದ ವರ್ಷ ನಮ್ಮ ಡಿಸ್ಟ್ರಿಕ್ಟ್ ಗವರ್ನರ್ ಸಂಜೀವ್ ಶೆಟ್ಟಿ ಅವರು ಮಾಡಿದ ಸಾಧನೆಗೆ ಅವರಿಗೆ ವಿಶೇಷವಾದ ಒಂದು ಮೆಮೆಂಟೋ ಆಲ್ರೆಡಿ ಇಲ್ಲಿಗೆ ಕಳಿಸಿಕೊಟ್ಟಿದ್ದಾರೆ. ಹಾಗೆ
ನಮ್ಮ ಜಿಲ್ಲೆಗೆ ಹಲವಾರು ಅವಾರ್ಡ್ಸ್ ಈ ಸಲ ಬಂದಿದೆ. ಇದು ಬಂದದ್ದು ಗವರ್ನರ್ ಕೆಲಸ ಮಾಡಿದ ಕಾರಣ ಅಲ್ಲ, ನೀವೆಲ್ಲರೂ ಸಪೋರ್ಟ್ ಮಾಡಿದ ಕಾರಣ. ಆದ್ದರಿಂದ ಈ ಎಲ್ಲ ಅವಾರ್ಡ್ಗಳು ನಿಮಗೆ ಸಲ್ತದೆ ಅಂತ ಹೇಳುತ್ತಾ ನಿಮಗೆ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಈ ಕ್ಲಬ್ಬಿನ ಪ್ರೆಸಿಡೆಂಟ್, ಸೆಕ್ರೆಟರಿ, ಟ್ರೆಷರರ್ ಮುಂದೆ ಬಂದು ನಾನು ಅಂತಾರಾಷ್ಟ್ರೀಯದಿಂದ ತಂದಿರುವಂತಹ ಪಿನ್ಗಳನ್ನು ಸ್ವೀಕರಿಸಬೇಕಾಗಿ ಕೇಳ್ಕೊಳ್ತೇನೆ. ಅದೇ ರೀತಿ ಈ ಕ್ಲಬ್ಬಿನ ಚಾರ್ಟರ್ದ ಸದಸ್ಯರು ಬಾಲಕೃಷ್ಣ ಶೆಟ್ಟಿ ದಯವಿಟ್ಟು ಮುಂದೆ ಬನ್ನಿ. ಲಕ್ಷ್ಮಣ್ ಶೆನೆಯವರು ಸರ್ ಉತ್ತಮ ಆತಿಥ್ಯ ಕೊಟ್ಟಿದ್ದೀರಾ. ಅದೇ ರೀತಿ ಹಲವಾರು ಸೇವಾ ಕಾರ್ಯಕ್ರಮಗಳನ್ನು ಮಾಡ್ತಿದ್ದೀರಾ. ದಯವಿಟ್ಟು ಶ್ರೇಣಿಗೆ ಬನ್ನಿ. ಅದೇ ರೀತಿ ಅತ್ಯುತ್ತಮವಾಗಿ ಈ ಎನ್ವೈರ್ಮೆಂಟ್ ಅಲ್ಲಿ ಇಂತಹ ಒಂದು ವೆನ್ಯೂನಲ್ಲಿ ನಮಗೆ ಕಾರ್ಯಕ್ರಮವನ್ನು ಕೊಟ್ಟಿದ್ದಂತ ಆಸಿಫ್ ಅವರು ಸರ್ ದಯವಿಟ್ಟು ಮುಂದೆ ಬನ್ನಿ. ನಿಮ್ಮ ಹತ್ರ ಆಲ್ರೆಡಿ ಪಿನ್ ಉಂಟು, ಅದರ ಬದಲಿಗೆ ನಾನು ಬೇರೆ ಏನಾದರೂ ನಮ್ಮ ಜಿಲ್ಲೆಯ ಪರವಾಗಿ ನಿಮಗೆ ಕೊಟ್ಟಿದ್ದೇನೆ. ದಯವಿಟ್ಟು ಮುಂದೆ ಬನ್ನಿ. ಕಾರ್ಯಕ್ರಮದ ಮುಕ್ತಾಯದ ಹಂತ. ಧನ್ಯವಾದ ಸಮರ್ಪಣೆ ನಮ್ಮ ಕೋಶಾಧಿಕಾರಿ ಲಯನ್ ಭಾನುಮತಿ ಎಂ. ಎಲ್ಲರಿಗೂ ನಮಸ್ಕಾರ. ಮುಂದಿನ ಈ ಕಾರ್ಯಕ್ರಮಕ್ಕೆ ಅಧ್ಯಕ್ಷಸ್ಥಾನವನ್ನು ವಹಿಸಿಕೊಂಡಂತ ನಮ್ಮ ಕ್ಲಬ್ಬಿನ ಅಧ್ಯಕ್ಷರಾದ ಶಶಿಕಾಂತ್ ಉಳ್ಳಾಲ್ ಅವರಿಗೆ ನಾನು ನಮ್ಮ ಕ್ಲಬ್ಬಿನ ವತಿಯಿಂದ ಹೃದಯಪೂರ್ವಕವಾದ ವಂದನೆಯನ್ನು ಅರ್ಪಿಸಿದ್ದೇನೆ. ಹಾಗೆಯೇ ಈ ಸಂಜೆ ಹೊತ್ತಿನಲ್ಲಿ ಕಡಲ ತೀರದ ತೆರೆದ ಮೈದಾನದಲ್ಲಿ ನಡೆದ ಈ ದಿನದ ಸಭೆಗೆ ಆಗಮಿಸಿದಂಥ ಗವರ್ನರ್ ಮೆಲಿನ್ ಡಿಸೋಜ ಸರ್ ಮೇಲಿಂದ ಮೇಲೆ ಕಾರ್ಯಕ್ರಮವನ್ನು ಆಯೋಜಿಸಿದರೂ ಸಹ ನಿನ್ನೆ ತಾನೇ ಮಡಿಕೇರಿಯ ಪುರಸಭೆಯಲ್ಲಿ ಅವರ ಕಾರ್ಯಕ್ರಮ ಮುಗಿಸಿ ಆಯಾಸಗೊಂಡರೂ ಸಹ ನಮ್ಮ ಮೇಲೆ ಪ್ರೀತಿ ಇಟ್ಟು ಸಮಯ ಸರಿಯಾಗಿ ಬಂದು ನಮ್ಮ ಈ ಕಾರ್ಯಕ್ರಮವನ್ನು ಕೊಟ್ಟಿದ್ದಾರೆ. ಅವರಿಗೆ ನಮ್ಮ ಕ್ಲಬ್ಬಿನ ಪರವಾಗಿ ವಂದನೆಯನ್ನು ಸಲ್ಲಿಸಿದ್ದೇನೆ. ಹಾಗೆ ನಮ್ಮ ಆರ್ಸಿಯವರಾದ ನೂಜಿಪಾಡಿ ರಮಾನಂದ ನೂಜಿಪಾಡಿ ಅವರಿಗೂ ನಮ್ಮ ಕ್ಲಬ್ಬಿನ ಪರವಾಗಿ ವಂದನೆಯನ್ನು ಸಲ್ಲಿಸಿದ್ದೇನೆ. ಹಾಗೆ ನಮ್ಮ ಕೋಶಾಧಿಕಾರಿ ಕಾರ್ಯದರ್ಶಿಯವರಾದ ಓಸ್ವಲ್ ಡಿಸೋಜ ಅವರಿಗೂ ನಮ್ಮ ಕ್ಲಬ್ಬಿನ ಪರವಾಗಿ ವಂದನೆಯನ್ನು ಸಲ್ಲಿಸಿದ್ದೇನೆ. ಹಾಗೆ ನಮ್ಮ ದ್ವಿತೀಯ ಉಪರಾಜ್ಯಪಾಲರಾದ ಕುಡಿಸಿ ಅರವಿಂದ ಸೇನೆಯವರಿಗೂ ಸಹ ವಂದನೆಯನ್ನು ಸಲ್ಲಿಸಿದ್ದೇನೆ. ಹಾಗೆ ನಮ್ಮ ವಲಯ ಅಧ್ಯಕ್ಷರಾದ ರೊನಾಲ್ಡ್ ಡಿಸೋಜರ್ ಅವರಿಗೂ ಸಹ ವಂದನೆಯನ್ನು ಸಲ್ಲಿಸಿದ್ದೇನೆ. ಹಾಗೂ ನಮ್ಮ ಕಾರಣ ಸರ್ ಮತ್ತು ಪ್ರತಿಭಾ ಶೆಟ್ಟಿಯವರಿಗೂ ಹಾಗೂ ಹಿರಿಯರಿಗೂ ಸಹ ವಂದನೆಯನ್ನು ನಮ್ಮ ಕ್ಲಬ್ಬಿನ ಪರವಾಗಿ ಸಲ್ಲಿಸಿದ್ದೇನೆ. ಹಾಗೆ ವಿವಿಧ ಕ್ಲಬ್ಬಿನಿಂದ ಬಂದಂಥ ಹಿರಿಯರು ಹಾಗೂ ನಮ್ಮ ಸದಸ್ಯ ಬಂಧುಗಳಿಗೂ ಸಹ ನಮ್ಮ ಎಲ್ಲರ ಪರವಾಗಿ ವಂದನೆಯನ್ನು ಸಲ್ಲಿಸಿದ್ದೇನೆ. ನಮ್ಮ ಕ್ಲಬ್ಬಿನ ಸದಸ್ಯ ಬಂಧುಗಳು ಅವರಿಗೆ ನಮ್ಮ ಪ್ರೀತಿಯ ವಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆ ನಿರೂಪಣೆ ಮಾಡಿದಂಥ ಹೊಸಪುರಿನ ವಿದ್ಯಾಧರಣ್ಣವರಿಗೂ ಮಾಧ್ಯಮದವರಿಗೂ ವಂದನೆಯನ್ನು ಸಲ್ಲಿಸಿದ್ದೇನೆ. ನಮ್ಮ ಇಂಥ ಸುಂದರವಾದ ಸ್ಥಳಾವಕಾಶವನ್ನು ಮತ್ತು ಪ್ರತಿಯೊಂದು ವ್ಯವಸ್ಥೆಯನ್ನು ಮಾಡಿಕೊಟ್ಟಂಥ ನಮ್ಮವರೇ ಆದ ನಮ್ಮ ಕ್ಲಬ್ಬಿನ ಸದಸ್ಯರಾದ ಆಸಿಫ್ ಮತ್ತು ಬಳಗದವರಿಗೆ ನಮ್ಮ ಕ್ಲಬ್ಬಿನ ಪರವಾಗಿ ವಂದನೆಯನ್ನು ಸಲ್ಲಿಸಿದ್ದೇನೆ. ಹಾಗೆ ಎಲ್ಲ ಬಂದಂಥ ಎಲ್ಲರಿಗೂ ಸಹ ನಾನು ನನ್ನ ಪರವಾಗಿ ವಂದನೆಯನ್ನು ಸಲ್ಲಿಸ ನನ್ನ ವಂದನಾರ್ಪಣೆಯನ್ನು ಮುಗಿಸಿದ್ದೇನೆ. ಅಚ್ಚುಕಟ್ಟಾಗಿ ಇವತ್ತಿನ ಕಾರ್ಯಕ್ರಮವನ್ನು ನಡೆಸಿಕೊಟ್ಟ ನಮ್ಮ ವಿದ್ಯಾಧರ್ ಶೆಟ್ಟಿಗೆ ಅಧ್ಯಕ್ಷರು ಒಂದು ಹೂ ಕೊಟ್ಟು ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಕಾರ್ಯಕ್ರಮದ ಮುಕ್ತಾಯದ ಹಂತಕ್ಕೆ ಬರ್ತಾ ಇದ್ದೇವೆ. ಇದೀಗ ರಾಷ್ಟ್ರಗೀತೆಗಾಗಿ ಎಲ್ಲರೂ ಎದ್ದು ನಿಲ್ಲಬೇಕಾಗಿ ವಿನಂತಿ. ಕಾರ್ಯಕ್ರಮದ ಮುಕ್ತಾಯದ ಘೋಷಣೆಯನ್ನು ಮಾಡಬೇಕಾಗಿ ಅಧ್ಯಕ್ಷರಲ್ಲಿ ಕೇಳಿಕೊಳ್ತಾ ಇದ್ದೇನೆ.